ರಾಜಕೀಯ ಬೆಳವಣಿಗೆ ಎಲ್ಲವನ್ನು ಕೂಡ ರಾಷ್ಟ್ರಕ್ಕೆ ಮೋದಿ ಅಗತ್ಯ ಇದೆ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆ ತಾನೇ ನಾವು ಕಾರ್ಯಕ್ರಮ ಮಾಡಿದ್ವಿ. ನಮ್ಮವರು ಬೇಡವಾ ಅನ್ನುವಂಥದ್ದು, ಯಾವ ರೀತಿ ಅವ್ಯವಸ್ಥೆ ಇತ್ತು ಅನ್ನುವಂಥದ್ದು, ದೂರದ ಊರಿಗೆ ಹೋಗಿರುವಂತಹ ನಮ್ಮವರೇ ಆಗಿರುವಂತಹ ಅನಿವಾಸಿ ಭಾರತೀಯರು, ಅನಿವಾಸಿ ಕನ್ನಡಿಗರು ನಮ್ಮ ಊರಿಗೆ ಬರ್ತಾ ಇದ್ರು ಅಂತ ಬಂದಾಗ ಖುಷಿಯ ವಿಚಾರ ಸಿಗುತ್ತೆ. ನಮ್ಮ ಜಿಲ್ಲೆಯಿಂದ ಅವರಿಗೆ ದೊಡ್ಡ ಮಟ್ಟದ ಸ್ವಾಗತ ಸಿಗುತ್ತೆ, ವೆಲ್ಕಮ್ ಸಿಗುತ್ತೆ ಅನ್ನುವಂತಹ ಆಸೆ ಆಕಾಂಕ್ಷೆಯಲ್ಲಿ ಬಂದಂತವರಿಗೆ ಸಿಕ್ಕಿದ್ದು ಮಾತ್ರ ಕೇವಲ ನಿರಾಸೆ ಅನ್ನುವಂಥದ್ದು. ಇದರ ಬಗ್ಗೆ ನಿನ್ನೆ ನಾವು ಕಾರ್ಯಕ್ರಮ ಮಾಡಿದ್ವಿ, ನಮ್ಮವರು ಬೇಡವಾ ಅನ್ನುವಂಥದ್ದು. ಇವತ್ತಿನ ಎರಡನೇ ಸರಣಿಯ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಸಂಕಷ್ಟದಲ್ಲಿ ನಮ್ಮವರು ಅನ್ನುವಂಥದ್ದು. ಮೊನ್ನೆ ತಾನೇ ದುಬೈಯಿಂದ ನಮ್ಮವರು, ನಮ್ಮ ಕನ್ನಡಿಗರು, ನಮ್ಮ ಭಾರತೀಯರು ನಮ್ಮ ಊರಿಗೆ ಬಂದಿದ್ದಾರೆ. ಹಾಗಾದ್ರೆ ಇನ್ನೊಂದು ಕಡೆ ದೊಡ್ಡ ಪ್ರಶ್ನೆ ಇದೆ. ನಮ್ಮವರೇ ಆಗಿರುವಂತವರು ಕುವೈಟ್ನಲ್ಲಿ ಅನೇಕ ಜನರು ಇದ್ದಾರೆ, ಬರೋಬ್ಬರಿ 50,000ದಷ್ಟು ನಮ್ಮವರೇ ಆಗಿರುವಂತಹ ನಮ್ಮವರು ಕುವೈಟ್ನಲ್ಲಿದ್ದಾರೆ. ಆದ್ರೆ ಅಲ್ಲಿರುವಂತಹ ಪರಿಸ್ಥಿತಿ ಯಾವ ರೀತಿ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ ಅಂಡ್ ದುಃಖ ಆಗುತ್ತೆ. ಅದಕ್ಕಿಂತಲೂ ಕೂಡ ಜಾಸ್ತಿ ಭಯ, ಆತಂಕ ಎಲ್ಲವೂ ಕೂಡ ಆಗುತ್ತೆ. ಯಾಕಂದ್ರೆ ಕುವೈಟ್ನಲ್ಲಿ ಈಗ ಪರಿಸ್ಥಿತಿ ಹದಗೆಟ್ಟಿರುವಂತದ್ದು, ಅಲ್ಲಿ ಕಮ್ಯುನಿಟಿ ಸ್ಪ್ರೆಡ್ ಆಗುವಂತಹ ವರೆಗೆ ಈ ಕೊರೋನಾ ವೈರಸ್ ಅಟ್ಟಹಾಸ ಬೀರ್ತಾ ಇದೆ ಒಂದ್ ಕಡೆ. ಇನ್ನೊಂದ್ ಕಡೆ ಅಲ್ಲಿ ಕರ್ಫ್ಯೂ ಇದೆ, ಕಮ್ಯುನಿಟಿ ಸ್ಪ್ರೆಡ್ ಆಗ್ತಾ ಇದೆ. ಅದೇ ರೀತಿ ಎಲ್ಲರೂ ಕೂಡ ಮನೆಯಲ್ಲಿದ್ದಾರೆ. ಒಂದ್ ಕಡೆ ಅನಾರೋಗ್ಯ ಸಮಸ್ಯೆ ಇರುತ್ತೆ, ಇನ್ನೊಂದ್ ಕಡೆ ವೀಸಾ ಎಕ್ಸ್ಪೈರ್ ಆಗಿದೆ, ಇನ್ನೊಂದ್ ಕಡೆ ನಿರುದ್ಯೋಗ ಸಮಸ್ಯೆ ಎಲ್ಲವೂ ಕೂಡ ಇದೆ. ಆದ್ರೂ ಕೂಡ ಅನಿವಾಸಿ ಕನ್ನಡಿಗರು, ಅನಿವಾಸಿ ಕರಾವಳಿಗರು ಏನಿದ್ದಾರೆ ಕುವೈಟ್ನಲ್ಲಿ ಸಂಕಷ್ಟ ಪಡ್ತಾ ಇದ್ದಾರೆ. ನಮ್ಮವರಿಗೋಸ್ಕರ ಇವತ್ತಿನ ಕಾರ್ಯಕ್ರಮ ಸಂಕಷ್ಟದಲ್ಲಿ ನಮ್ಮವರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ರಾಜಕೀಯ ಬೆಳವಣಿಗೆ ಎಲ್ಲವನ್ನು ಕೂಡ ರಾಷ್ಟ್ರಕ್ಕೆ ಮೋದಿ ಅಗತ್ಯ ಇದೆ. ಕೊರೋನಾ ಮಹಾಮಾರಿ ಅಟ್ಟಹಾಸ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ವಿಶ್ವದಾದ್ಯಂತ ತನ್ನ ಮರಣ ಮೃದಂಗವನ್ನು ಬಾರಿಸ್ತಾ ಇದೆ ಕೊರೋನಾ ಅನ್ನುವಂತಹ ಮಹಾಮಾರಿ. ಅದೇ ರೀತಿ ಇದಕ್ಕೆ ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯ ಮಾತ್ರ ಅಲ್ಲ, ದೇಶ ಮಾತ್ರ ಅಲ್ಲ, ನಮ್ಮ ಕುವೈಟ್ ಕೂಡ ಹೊರತಾಗಿಲ್ಲ. ದುಬೈಯಿಂದ ಪ್ರಯಾಣಿಕರು ಮುನ್ನೆ ತಾನೇ ನಮ್ಮ ಜಿಲ್ಲೆಗೆ ಬಂದಿದ್ರು. ಇದೀಗ ಕುವೈಟ್ನ ಸರದಿ. ಯಾಕಂದ್ರೆ ಅಲ್ಲಿ ಬರೋಬ್ಬರಿ 50,000 ಜನ ಕನ್ನಡಿಗರಿದ್ದಾರೆ, ನಮ್ಮ ಭಾರತೀಯರಿದ್ದಾರೆ ಅಂತ ಬಂದಾಗ ಅವರು ಹೇಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಊಟ ಮಾಡಬೇಕು ಅಂತ ಬಂದಾಗ ನಿಜವಾಗ್ಲೂ ಕೂಡ ಅವರಿಗೆ ಊಟ ಸಿಗ್ತಾ ಇದೆಯಾ, ನಿಜವಾಗ್ಲೂ ಕೂಡ ಅನ್ನ ಆಹಾರ ಸಿಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಅವರು ನಿಜವಾಗ್ಲೂ ಕೂಡ ಆರೋಗ್ಯವಾಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಇನ್ನೊಂದ್ ಕಡೆ ಬರುತ್ತೆ. ಒಟ್ನಲ್ಲಿ ನಮ್ಮ ದೂರದಲ್ಲಿರುವಂತಹ ಕುವೈಟ್ನಲ್ಲಿರುವಂತಹ ನಮ್ಮ ಕನ್ನಡಿಗರು, ನಮ್ಮ ಊರಿನವರು ತುಂಬಾನೇ ಸಂಕಷ್ಟದಲ್ಲಿದ್ದಾರೆ. ಹಾಗಾದ್ರೆ ಈ ಬಗ್ಗೆ ಸರ್ಕಾರಕ್ಕೆ ಇನ್ನೂ ಕೂಡ ವಿಚಾರ ಮುಟ್ಲಿಲ್ಲ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಮುಟ್ಟಿದೆ. ನಿಜವಾಗ್ಲೂ ಕೂಡ ಅಲ್ಲಿರುವಂತಹ ಸಂಘ ಸಂಸ್ಥೆಗಳು, ಅಲ್ಲಿರುವಂತಹ ಸೇವಕರು, ಅಲ್ಲಿರುವಂತಹ ಸಮಾಜಕ್ಕೋಸ್ಕರ ಏನಾದ್ರೂ ಕೆಲಸ ಮಾಡಬೇಕು ಅನ್ನುವಂತಹ ಒಳ್ಳೆಯ ಮನಸ್ಸಿರುವಂತಹ ನಿಸ್ವಾರ್ಥಿಗಳು ಒಳ್ಳೆಯ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಮುಖ್ಯಮಂತ್ರಿ BSY ಅವರಿಗೆ ಈ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ಕೇಂದ್ರ ಸಚಿವ ಸದಾನಂದ ಗೌಡರ ಜೊತೆ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅನಿವಾಸಿ ಕನ್ನಡಿಗರು ಕುವೈಟ್ನಲ್ಲಿ ಸಂಕಷ್ಟದಲ್ಲಿದ್ದಾರೆ, ಅವರನ್ನು ಮರಳಿ ಊರಿಗೆ ತರುವಂತಹ ಕೆಲಸ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಮನವಿ ಕೂಡ ಕೊಡಲಾಗಿದೆ. ಇದು ಸದ್ಯದ ಅಪ್ಡೇಟ್ಸ್ ಏನಿದೆ ಅನ್ನುವಂಥದ್ದು. ಅಲ್ಲಿ ಕರ್ಫ್ಯೂ ಆಗಿದೆ. ಅದೇ ರೀತಿ ಇನ್ನೊಂದು ಕಡೆ ನಾವು ಗಮನಿಸಬೇಕಾಗಿರುವಂತದ್ದು ಕಮ್ಯುನಿಟಿ ಸ್ಪ್ರೆಡ್ ಆಗ್ತಾ ಇದೆ. ಅಂದ್ರೆ 3ನೇ ಹಂತಕ್ಕೆ ಕೊರೋನಾ ಅನ್ನುವಂತಹ ಮಹಾಮಾರಿ ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಕೂಡ ಮನೆಯಲ್ಲಿದ್ದಾರೆ, ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ಊಟ ತಿಂಡಿ ಏನು ಕತೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅನಾರೋಗ್ಯ ಅಂತ ಬಂದ್ರೆ ಏನ್ ಮಾಡ್ಬೇಕು ಅನ್ನುವಂಥ ಪ್ರಶ್ನೆ ಬರುತ್ತೆ. ನಿರುದ್ಯೋಗ ಸಮಸ್ಯೆ ಇದೆ. ಇನ್ನೊಂದ್ ಕಡೆ ನಾವು ಮನೆಯಲ್ಲಿದ್ದೇವೆ, ವೀಸಾ ಎಕ್ಸ್ಪೈರ್ ಆಗಿದೆ, ಏನ್ ಮಾಡ್ಬೇಕು ಅನ್ನುವಂತಹ ಕತೆ ಇದೆ. ಎಲ್ಲವೂ ಕೂಡ ಕತೆ ಇದೆ. ನಮ್ಮವರು, ನಮ್ಮ ಊರಿನವರು ನಮ್ಮ ತಾಯ್ನಾಡಿಗೆ ಬರಬೇಕು, ಕಷ್ಟದಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಈ ಸಂದರ್ಭ ನಾವು ಅವರ ಜೊತೆಯಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ನೇರವಾಗಿದ್ದಾರೆ ಸ್ಕೈಪ್ ಸಂಪರ್ಕದ ಮೂಲಕ ನಮ್ಮ ಜೊತೆ ನೇರವಾಗಿ ರಮೇಶ್ ಭಂಡಾರಿ ಅವರು, ತುಳುಕೂಟ ಕುವೈಟ್ನ ಅಧ್ಯಕ್ಷರು. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ರಮೇಶ್ ಭಂಡಾರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಕೈಪ್ ಮೂಲಕ ದೂರವಾಗಿ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ರಮೇಶ್ ಭಂಡಾರಿ ಅವರು. ಅದೇ ರೀತಿ ರಾಜ್ ಭಂಡಾರಿ ಅವರು, ಅನಿವಾಸಿ ಭಾರತೀಯ ಪರಿಷತ್, ಪ್ರವಾಸಿ ಪರಿಷತ್ನ ಅಧ್ಯಕ್ಷರು. ರಾಜ್ ಭಂಡಾರಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಸ್ಕೈಪ್ ಮೂಲಕ ಸಂಪರ್ಕದಲ್ಲಿದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇಬ್ರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಸಂಕಷ್ಟದಲ್ಲಿ ನಮ್ಮವರು ಅನ್ನುವಂತಹ ಟೈಟಲ್ ಅನ್ನು ನಾವು ಹಾಕಿದ್ದೇವೆ. ಅಂದ್ರೆ
ಸಂಕಷ್ಟದಲ್ಲಿ ಎಲ್ಲರೂ ಇದ್ದಾರೆ, ಇಡೀ ದೇಶದಲ್ಲಿ ವಿಶ್ವದಲ್ಲಿ ಸಂಕಷ್ಟದಲ್ಲಿದ್ದಾರೆ. ಆದ್ರೆ ಈ ಸಂದರ್ಭ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಕೈಲಾಗದಷ್ಟು ಸಹಾಯ ಮಾಡಬೇಕು ಅನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವಂತದ್ದು. ಆದ್ರೆ ಈ ಸಂದರ್ಭ ನಾವು ಗಮನಿಸಬೇಕು, ಅನಿವಾಸಿ ಭಾರತೀಯ ಪ್ರವಾಸಿ ಪರಿಷತ್ ಏನಿದೆ, ತುಳುಕೂಟ ಕುವೈಟ್ ಅನ್ನುವಂತಹ ಒಂದು ಸಂಘ ಸಂಸ್ಥೆ ಏನಿದೆ, ನಿಜವಾಗ್ಲೂ ಕೂಡ ಪ್ರಶಂಸೆಗೆ ಪಾತ್ರವಾಗಿರುವಂತಹ ಜನಪರವಾಗಿರುವಂತಹ ಕೆಲಸ ಮಾಡ್ತಾ ಇದೆ ಕುವೈಟ್ ನಲ್ಲಿ. ಅಂದ್ರೆ ಕುವೈಟ್ ನಲ್ಲಿ ಬರೋಬ್ಬರಿ 50,000 ಜನರು ಅನಿವಾಸಿ ಭಾರತೀಯರು ಇದ್ದಾರೆ ಅಂತ ಬಂದಾಗ ತುಂಬಾ ಕಷ್ಟದಲ್ಲಿರ್ತಾರೆ. ಅವ್ರು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಅವರ ಕಷ್ಟವನ್ನು ಯಾರ ಜೊತೆ ಹೇಳಬೇಕು, ಯಾರ ಜೊತೆ ಸ್ಪಂದನೆ ಮಾಡಬೇಕು ಅನ್ನುವಂತಹ ಅನೇಕ ಗೊಂದಲಗಳಿವೆ. ಸೊ ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅಂಡ್ ಬಿಫೋರ್ ದಟ್ ಬೋತ್ ಆಫ್ ಯು ಸರ್, ವೆಲ್ಕಮ್ ಒನ್ಸ್ ಅಗೇನ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಊರು, ನಮ್ಮ ನಾಡಿನ ಜನರ ಬಗ್ಗೆ ಕಾಳಜಿ ಇದೆ ತಮ್ಗಿಬ್ಬರಿಗೂ ಕೂಡ. ತಮ್ಮ ಸಂಘ ಸಂಸ್ಥೆಗಳಿಂದ ಒಂದು ಒಳ್ಳೆಯ ಜನಪರವಾಗಿರುವಂತಹ ಸಮಾಜಮುಖಿಯಾಗಿರುವಂತಹ ಕೆಲಸ ಮಾಡ್ತಾ ಇದ್ದೀರಾ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒನ್ಸ್ ಅಗೇನ್ ಅಭಿನಂದನೆಗಳು ಇಬ್ಬರಿಗೂ ಕೂಡ. ಮೊದಲನೇದಾಗಿ ನಾನು ಬರ್ತಾ ಇರುವಂತದ್ದು ಅನಿವಾಸಿ ಭಾರತೀಯ ಪ್ರವಾಸಿ ಪರಿಷತ್ ಅಧ್ಯಕ್ಷರಾಗಿರುವಂತಹ ರಾಜ್ ಭಂಡಾರಿ ಅವರು. ಸರ್ ನಮಸ್ತೆ. ರಾಜ್ ಭಂಡಾರಿ ಲೆಂಚೋಲರ್. ನಮಸ್ತೆ, ಹೇಗಿದ್ದೀರಾ ನಿತಿನ್? ಚೆನ್ನಾಗಿದ್ದೇನೆ ಸರ್, ತಾವು ಹೇಗಿದ್ದೀರಾ? ಚೆನ್ನಾಗಿದೆ, ನಾವು ಸದ್ಯದ ಮಟ್ಟಿಗೆ ಆರಾಮಾಗಿ ಹೋಗ್ತಾ ಉಂಟು. ಅಲ್ವಾ, ಆರಾಮಾಗಿದ್ದೀರಾ? ನಾವು ಆರಾಮಾಗಿದ್ದೇವೆ, ನೀವು ಕೂಡ ಆರಾಮಾಗಿದ್ದೀರಾ ಅಂತ ಎನಿಸ್ತೇವೆ ನಾವು. ರೈಟ್ ಸರ್, ನಾವು ಇದ್ದೇವೆ ಸರ್. ತಾವು ಚೆನ್ನಾಗಿದ್ದೀರಾ ಅನ್ನೋದು ನಾವು ಭಾವಿಸ್ತೇವೆ. ಇನ್ನೊಂದ್ ಕಡೆ ಸರ್, ಈಗ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ಕುವೈಟ್ ನಲ್ಲಿ ಅನ್ನುವಂಥದ್ದು, ಕರ್ಫ್ಯೂ ಕೂಡ ಇದೆ, ತುಂಬಾನೇ ಕಷ್ಟ ಇದೆ. ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಸರ್ ಕುವೈಟ್ ನಲ್ಲಿ, ರಾಜ್ ಭಂಡಾರಿ ಅವರೇ? ಸದ್ಯದ ಪರಿಸ್ಥಿತಿ ಅಂತ ಹೇಳಿದ್ರೆ ಮೇ 11ರಿಂದ ಮಾರ್ಚ್ 11ರಿಂದ ಇಲ್ಲಿ ಲಾಕ್ ಡೌನ್ ಸ್ಟಾರ್ಟ್ ಮಾಡಿದ್ರು. ನಂತರ ಸ್ಟೆಪ್ ಬೈ ಸ್ಟೆಪ್ ಅವ್ರು ಮಾಡಿದ್ರು. ಆದ್ರೂ ಕೊರೋನಾ ವೈರಸ್ ಸ್ಪ್ರೆಡ್ ಇದು ಅವರು ಚೈನ್ ಬ್ರೇಕ್ ಮಾಡ್ಲಿಕ್ಕೆ ಟ್ರೈ ಮಾಡುವಾಗ್ಲೂ ತುಂಬಾ ಕಂಟಿನ್ಯೂ ಆಗ್ತಿತ್ತು. ಅದ್ರ ನಂತರ ಈಗ ಸದ್ಯಕ್ಕೆ ಕಳೆದ 10 ತಾರೀಕಿಂದ ಅವರು 24 hours ಕರ್ಫ್ಯೂ ಹಾಕಿದ್ದಾರೆ. ಅದರ ಜೊತೆ ಈಗ ಇದು ರಮದಾನ್ ಹಬ್ಬದ ಸಮಯ, ಅದರಿಂದಾಗಿ ಸ್ವಲ್ಪ 2 ಗಂಟೆ ಜನರಿಗೆ ತಿರುಗ್ಲಿಕ್ಕಿಂತ ಫ್ರೀ ಬಿಟ್ಟಿದ್ದಾರೆ. ಮತ್ತೆ ಬಾಕಿ 24 hours ಕರ್ಫ್ಯೂ ಉಂಟು. ಅವರು ತುಂಬಾ ಟ್ರೈ ಮಾಡ್ತಿದ್ದಾರೆ ಇಲ್ಲಿ ಕೊರೋನಾ ಚೈನ್ ಬ್ರೇಕ್ ಆಗ್ಬೇಕಂತ ಹೇಳಿ. ಆಲ್ರೆಡಿ ಕಮ್ಯುನಿಟಿ ಮಿಡ್ ಅಲ್ಲಿ ಸ್ಪ್ರೆಡ್ ಆಗಿದೆ. ಸ್ಪೆಷಲಿ ಕ್ಯಾಂಪ್ಸ್ ಅಲ್ಲೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಉಂಟು. ಇಲ್ಲಿ ಕ್ಯಾಂಪ್ಸ್ ಅಲ್ಲೆಲ್ಲ, ಇಲ್ಲಿ ನಾನು ನಿಮ್ಗೆ ಇದಕ್ಕಿಂತ ಮುಂಚೆ ಹೇಳಿದಾಗೆ ಇಂಡಿಯನ್ ಕಮ್ಯುನಿಟಿ 2-3 ಡಿವೈಡ್ ಆಗಿದೆ. 2-3 ಗ್ರೂಪ್ ಅಲ್ಲಿ, ಒಂದು ಹೈ ಸೊಸೈಟಿ, ಒಂದು ಮಿಡಲ್ ಕ್ಲಾಸ್, ಮತ್ತೊಂದು ಕ್ಯಾಂಪ್ಸ್ ಅಂತ. ಈಗ ಜಾಸ್ತಿ ತೊಂದರೆ ಅನುಭವಿಸಿರುವ ಜನರು ಅಂತ ಹೇಳಿದ್ರೆ ಕ್ಯಾಂಪ್ ಅಲ್ಲಿ ಅಂತ ಹೇಳಿದ್ರೆ ಒಂದೊಂದು ರೂಮ್ ಅಲ್ಲಿ 15-20 ಜನ, 8 ಜನ ಎಲ್ಲ ಇದ್ದಾರೆ, 10 ಜನ ಎಲ್ಲ. ಅವರಿಗೆಲ್ಲ ಅದು ಒಂದ್ ಜನಕ್ಕೆ ಬಂದ್ರೆ ಅದು ಪರಿಸ್ಥಿತಿ ನಿಯಂತ್ರಿಸಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಉಂಟು. ಆದ್ರೆ ಕುವೈಟ್ ಗವರ್ಮೆಂಟ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಉಂಟು. ದೇ ಆರ್ ಡೂಯಿಂಗ್ ವಂಡರ್ಫುಲ್, ದೇ ಆರ್ ಡೂಯಿಂಗ್ ಆಲ್ ಎಫರ್ಟ್ ಟು ಬಿ ಬ್ರೇಕ್ ದ ಚೈನ್. ಸದ್ಯದ ಮಟ್ಟಿಗೆ ಈಗ 24 hours ಲಾಕ್ ಡೌನ್ ಆದ ನಂತರ ಈ ಪರಿಸ್ಥಿತಿಗೆ 30ರವರೆಗೆ 24 hours ಲಾಕ್ ಡೌನ್ ಉಂಟು. ಅದರ ಒಳಗೆ ಪರಿಸ್ಥಿತಿ ಹತೋಟಿಗೆ ಬರಬಹುದು ಅಂತ ಹೇಳಿ ನಮ್ಮ ಎಲ್ಲ ಎಕ್ಸ್ಪೆಕ್ಟೇಷನ್. ಅದು ಕುವೈಟ್ ಗವರ್ಮೆಂಟ್ ಕೂಡ ಸೇಮ್ ಎಕ್ಸ್ಪೆಕ್ಟ್ ಮಾಡ್ತಾ ಉಂಟು. ಮುಂದಿನ ಕ್ರಮ ಇನ್ನು ಅವ್ರು ತೆಕ್ಕೊಳ್ಬಹುದು. ಸದ್ಯದ ಪರಿಸ್ಥಿತಿ ಹೇಳಿದ್ರೆ ಕೇಸ್ ತುಂಬಾ ಜಾಸ್ತಿ ಆಗ್ತಾ ಉಂಟು. ಅದರಲ್ಲಿ ಆತಂಕದ ವಿಷಯ ಏನಂತ ಹೇಳಿದ್ರೆ ಇಂಡಿಯನ್ ಕಮ್ಯುನಿಟಿಯಲ್ಲಿ ತುಂಬಾ ಜಾಸ್ತಿ ಆಗ್ತಾ ಉಂಟು. ಅದೊಂದು ತುಂಬಾ ಆತಂಕದ ವಿಷಯ. ಯಾಕಂದ್ರೆ ಕ್ಯಾಂಪ್ಸ್ ಅಲ್ಲಿ ಇರುವ ತುಂಬಾ ಕಾರ್ಮಿಕರೆಲ್ಲ ಜಾಸ್ತಿ ಆಗಿ ಇಂಡಿಯನ್ ಕಮ್ಯುನಿಟಿ ಅವರೇ ಆಗಿದ್ದಾರೆ. ಅದರಿಂದಾಗಿ ಇಂಡಿಯನ್ ಕಮ್ಯುನಿಟಿಯಲ್ಲಿ ಈ ಕೇಸ್ ತುಂಬಾ ಜಾಸ್ತಿ ಆಗ್ತದೆ. ಅದೊಂದು ಇಂಡಿಯನ್ ಕಮ್ಯುನಿಟಿಗೆ ತುಂಬಾ ಬೇಸರವಾಗುವಂತ ವಿಷಯ. ಓಕೆ ಸರ್, ಒಂದು ಮಾಹಿತಿ ತಾವು ಹೇಳಿದ್ರಿ, ಇಂಡಿಯನ್ ಕಮ್ಯುನಿಟಿ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಏನ್ ಸರ್, ಏನ್ ಕಾರಣ ಇಂಡಿಯನ್ ಕಮ್ಯುನಿಟಿ ಕೇಸಸ್ ಜಾಸ್ತಿ ಆಗ್ಲಿಕ್ಕೆ? ಅದ್ ನಾನು ಹೇಳಿದೆ ಅಲ್ಲ ನಿತಿನ್, ಏನ್ ಗೊತ್ತಾ, ಇಲ್ಲಿ ಇಂಡಿಯನ್ ಕಮ್ಯುನಿಟಿ ಅಂತ ಹೇಳಿದ್ರೆ 2-3 ಡಿವೈಡ್ ಅಲ್ಲಿ ಇದೆ. ಕ್ಯಾಂಪ್ ಅಲ್ಲಿ ಕೆಲವು ಕ್ಯಾಂಪ್ಸ್ ಅಲ್ಲೆಲ್ಲ ಒಂದು ಕ್ಯಾಂಪ್ ಅಲ್ಲಿ 500-600 ಜನ ಇದ್ದಾರೆ ಒಂದು ಕ್ಯಾಂಪ್ ಅಲ್ಲಿ. ಕ್ಯಾಂಪ್ ಅಂತ ಹೇಳಿದ್ರೆ ಒಂದು ರೂಮ್ ಅಲ್ಲಿ 2 ರೂಮ್ ಅಲ್ಲಿ 8-10 ಜನ ಡಬಲ್ ಬೆಡ್ ಆಗಿ ಮಲಗ್ತಾರೆ. ಅವರಲ್ಲಿ ಅದು ಪರಿಸರಿಸುವ ಚಾನ್ಸ್ ಜಾಸ್ತಿ ಉಂಟು. ಇದು ಆಕ್ಚುಲಿ ಇಂಡಿಯನ್ ಕಮ್ಯುನಿಟಿ ಫಸ್ಟ್ ಸ್ಟಾರ್ಟ್ ಆದದ್ದೇ ಕ್ಯಾಂಪ್ ಥ್ರೂ ಆಗಿ ಸ್ಟಾರ್ಟ್ ಆಗಿದೆ, ಇಂಡಿಯನ್ ಕಮ್ಯುನಿಟಿಗೆ ಬಂದದ್ದು. ಅದರಿಂದಾಗಿ ಈಗ ಇದು ಓವರ್ ಆಲ್ ನಮ್ಗೆ ಇದರದ್ದು ಒಂದು ಅಧಿಕೃತವಾಗಿ ಸಂಖ್ಯೆ ಸಿಗುವುದಿಲ್ಲ. ಆದ್ರೂ ಜನರ ಒಂದು ಅಭಿಪ್ರಾಯದ ಮೇಲೆಗೆ ಕ್ಯಾಂಪ್ಸ್ ವಲಯದಲ್ಲಿ ಜಾಸ್ತಿ ಸ್ಪ್ರೆಡ್ ಆದದ್ದು ಇಂಡಿಯನ್ ಕಮ್ಯುನಿಟಿಗೆ ಅಂತ ಒಂದು ನ್ಯೂಸ್ ಉಂಟು. ಓಕೆ, ರೈಟ್ ಸರ್, ಥ್ಯಾಂಕ್ ಯು ರಾಜ್ ಭಂಡಾರಿ ಅವರು. ಅದೇ ರೀತಿ ಬರ್ತೇನೆ ಸರ್, ಪ್ರಶ್ನೆಗಳಿವೆ. ಅಂಡ್ ರಮೇಶ್ ಭಂಡಾರಿ ಅವರು ನಮ್ಮ ಜೊತೆ ಒನ್ಸ್ ಅಗೇನ್ ವೆಲ್ಕಮ್ ಸರ್. ರಮೇಶ್ ಭಂಡಾರಿ ಅವರಿಗೆ. ಸರ್ ರಮೇಶ್ ಭಂಡಾರಿ ಎಂಚೋಲರ್ ಸರ್ ಇರ ಸೌಖ್ಯ ಸರ್, ನಮ್ಮ ಹುಷಾರಿಲ್ಲ ಸರ್, ಸೌಖ್ಯ ಸರ್, ನಮ್ಮ ಮಾತಿರ್ಲ. ಅಂಡ್ ಇತ್ತೆ ಎಂಚೊಂಡು ಸರ್ ಕುವೈಟ್ ನ ಸದ್ಯದ ಪರಿಸ್ಥಿತಿದ ಬಗ್ಗೆ ಒಂಜಿ ಎಸ್ ದಾದ ಪನ್ಪರ್ ಸರ್. ಎಂಚೊಂಡು ಇತ್ತೆ ಎಂಚೊಲ್ಲರ್ ನಿಕುಲ್ಪುರ ಇತ್ತದ ಕರೆಂಟ್ ಪರಿಸ್ಥಿತಿ ದಾದ ಪನ್ಪಿನ ಪಂಡ ಆಕ್ಚುಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ದೇ ಪಂಡ ಕುವೈಟ್ ಫ್ರಮ್ ದ ಬಿಗಿನಿಂಗ್ ಬಾರಿ ಎಡ್ಡ ಪ್ರಿಕಾಷನ್ಸ್ ಪೂರ ದೇಲ್ಕೊಂದಿತ್ತುಂಡು. ಅಂಡ್ ಪೂರ ರೀತಿಲ ಏರ್ಪೋರ್ಟ್ ಬಂದ್ ಮಲ್ಪ ನಾವಡ್ ಪಾರ್ಷಿಯಲ್ ಕರ್ಫ್ಯೂ ಪಾಡ್ ನಾವಡ್ ಲಾಕ್ ಡೌನ್ ಪಾಡ್ ನಾವಡ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಬಗ್ಗೆ ವಾರ್ನಿಂಗ್ ಅವೇರ್ನೆಸ್ ಪೂರ ಎತ್ತಂದು ಬಾರಿ ಶೋ ಕೂಡ ನಡ್ಕೊಂಡಿತ್ತುಂಡು. ಅಂಡ್ ಇಂಚಪ್ಪ ದಾದನ ಕಮ್ಯುನಿಟಿ ಸ್ಪ್ರೆಡ್ ಜಾಸ್ತಿ ಆಗಿರ್ಬೋದು. ಆನ್ ಅಂಡ್ ಅವರೇಜ್ ಸಾಧಾರಣ ಡೈಲಿ 900, 1800 ಅಂಚ ಪಾಸಿಟಿವ್ ಕೇಸಸ್ ಬರೋದುಂಟು. ಐಟಿಲ ಇಂಡಿಯನ್ಸ್ ಸಂಖ್ಯೆ ಜಾಸ್ತಿ ಇಂದಿರ್ ಕೇಂಡರ್
ದೇಪಂಡ ಮುಲ್ಪ ಇಂಡಿಯನ್ಸ್ ಹೈಯೆಸ್ಟ್ ಎಕ್ಸ್ಪೆಕ್ಟ್ ಸುಪ್ಪನಿ ಇಂಡಿಯನ್ಸ್ ಸಾಧಾರಣ 11 ಲಕ್ಷ ಜನ ಇಂಡಿಯನ್ಸ್ ಉಳ್ಳೇರು ಐಟ್ ಸಾಧಾರಣ ಈ ವರ್ಕಿಂಗ್ ಕಮ್ಯುನಿಟೆಡ್ ವರ್ಕಿಂಗ್ ಕ್ಲಾಸ್ ಸಾಧಾರಣ 60% ಜನ ಲೇಬರ್ ಕ್ಲಾಸ್ ದಾಗಿಲ್ಲ ನಮ್ಮ ರಾಜಮಂಡ್ರಿ ಪನ್ಲಕ್ಕೆ ಈ ಕ್ಯಾಂಪ್ ಉಡುಪುನಗ್ಲು ಬ್ಲೂ ಕಾಲರ್ ಜಾಬ್ ದಾಗಿಲ್ಲ ಸೊ ಒಂದು ಹೆಚ್ಚಿನ ಒಂಜಿ ಕ್ಯಾಂಪ್ ದಾಗ್ಲಿ ಬೇಸಿಕಲಿ ಒಟ್ಟು ಒಂಜಿ ಫ್ಲಾಟ್ 15-20 ಜನ ಇಂಚ ಪೂರ ಸ್ಟೇ ಮಲ್ಪುನಗಲ್ ಮುಲ್ಪ ಅಂಚ ಒರಿಯೇ ಎಂಚಿನ ಕಮ್ಯುನಿಟಿ ಟಚ್ ಆದ ಬತ್ತಿನ ನಾಳ ಎಲ್ಪ ಆಯ್ನ ಗ್ರೂಪ್ ಗಲ್ಪ ಸ್ಪ್ರೆಡ್ ಮಲ್ಪೆ ಕೊರ್ಪೆ ಒಂದು ಅಂಚ ಅದು ಮುಲ್ಪ ಎಸ್ಪೆಷಲಿ ಇಂಡಿಯನ್ ಕಮ್ಯುನಿಟಿಡ್ ಒಂತೆ ಕೊರೋನಾದ ಒಂಜಿ ಸ್ಪ್ರೆಡ್ ಇಂಚಿನ ಜಾಸ್ತಿ ಆತಂಡ ಅವು ರಿಯಲಿ ಒಂಜಿ ನಮ್ಮ ಕನ್ಸರ್ನ್ ನಮ್ಮ ಇಂಡಿಯನ್ ಕಮ್ಯುನಿಟಿಗೆ. ಎಸ್ ಸರ್, ಓಕೆ. ಇಂಡಿಯನ್ ಕಮ್ಯುನಿಟಿ ಜಾಸ್ತಿ ಕೊರೋನಾ ಸ್ಪ್ರೆಡ್ ಆವೊಂದುಂಡು ಪನ್ಪುನಂಚಿನ ಪಾತ್ರ ಏರ್ಪರೊಂದುಲ್ಲಾರ. ಸೊ ಅಂಚನೆ ದಿನಕ್ ಅಲ್ಪ ಸರಿಸುಮಾರು ಒಂಜಿ ಸಾರ ಕೈತಲ್ ಕೇಸ್ ಪುರ ಬುಕ್ ಆವೊಂದುಂಡು ಕೊರೋನಾ ಪನ್ಪುನಂಚಿನ ಪಾತೆರ ಅಂದ್ ಫಾರ್ ಎಕ್ಸಾಂಪಲ್ ಇನಿ ಸಾಧಾರಣ 147 ಕೇಸ್ ರಿಜಿಸ್ಟರ್ ಆತಂಡು ಐಟ್ 250 ಇಂಡಿಯನ್ಸೇ ಉಳ್ಳೇರು. ಓಕೆ ಸರ್, once again repeat ಮಾಡ್ಪ್ಲೆ ಸರ್ ಇನ್ನಿತ ಕೇಸ್ ಏತಾಯ್ತು ಇಂಡಿಯನ್ಸ್ ಏತಂದ ಅಯ್ಪನಾಗ ಯಾನ್ ಇನ್ನಿತ ಒಂಜಿ ಕಾರ್ಯಕ್ರಮ ಒನ್ಪರ್ ರೀಸನ್ ಉಂಟು. ಯಾಕಂತ ಹೇಳಿದ್ರೆ ಇವತ್ತಿನ ಒಂದು ಕಾರ್ಯಕ್ರಮ ನಾವು ಮಾಡ್ತೇವೆ ಅಂತ ಹೇಳಿದ್ರೆ ಸಂಕಷ್ಟದಲ್ಲಿ ನಮ್ಮವರು ಯಾಕೆ ಅಂತ ಹೇಳಿದ್ರೆ ನಾವು ಕೂಡ ನೋಡಿದ್ದೇವೆ, ನೀವು ಕೂಡ ನೋಡಿದ್ದೀರಾ. ಅಂಡ್ ಮೊನ್ನೆ ನಮ್ಮವರೇ ನಮ್ಮ ಊರಿನವರು ತಾಯ್ನಾಡಿಗೆ ಬರ್ತಾ ಇದ್ರು, ಆದ್ರೆ ಅವರಿಗೆ ಸಿಕ್ಕಿರುವಂತಹ ಸ್ವಾಗತ ದೊಡ್ಡ ಮಟ್ಟದಲ್ಲಿ ಇರಬೇಕಾಗಿತ್ತು, ಆದ್ರೆ ಅವರಿಗೆ ಸಿಕ್ಕಿರುವಂತದ್ದು ಕೇವಲ ನಿರಾಸೆ ಮಾತ್ರ. ಈ ಸಂದರ್ಭ ಅನೇಕ ಜನರು ಹೇಳ್ತಾ ಇದ್ರು ಎಸ್ ಹೊರದೇಶದಲ್ಲಿದ್ದಾರೆ, ತುಂಬಾ ಚೆನ್ನಾಗಿ ದುಡ್ದಿರ್ಬೋದು, ಹಣ ಇದೆ ಅವರ ಹತ್ರ, ಈಗ ಕಷ್ಟಕಾಲ ಬಂದಾಗ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಇಲ್ಲ, ನೋ 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 ಡೌಟ್ ಇನ್ ದಟ್ ಅನ್ನುವಂಥದ್ದು ಡೌಟೇ ಇಲ್ಲ. ಯಾಕಂತ ಹೇಳಿದ್ರೆ ಕಷ್ಟದಲ್ಲಿದ್ದಾರೆ, ಅವರು ತುಂಬಾನೇ ಕಷ್ಟದಲ್ಲಿದ್ದಾರೆ. ಈ ಸಂದರ್ಭ ನಮ್ಮ ಊರಿನ ಪರಿಸ್ಥಿತಿ, ನಮ್ಮ ಜನರಿಗೆ ಅಲ್ಲಿರುವಂತಹ ಪರಿಸ್ಥಿತಿ ಗೊತ್ತಾಗಬೇಕು, ಕ್ಲಿಯರ್ ಕಟ್ ಆಗಿರುವಂತಹ ಮಾಹಿತಿ ಬೇಕು. ಸೊ ಅದಕ್ಕೋಸ್ಕರ ನೇರವಾಗಿ ಸಂಪರ್ಕದಲ್ಲಿ ಇರ್ತಾರೆ. ಸೊ ಅದಕ್ಕೋಸ್ಕರ ಸರ್ ಮಾಹಿತಿ ಬೋರ್ಡ್ ಹಾಪುಡು ಎಂಚ ಉಲ್ಲೇರು ಬನಗ ಏತ್ ಕೇಸ್ ಬುಕ್ ಹಾಪುಡು ಐಟ್ ನಮ್ಮ ತುಳುನಾಡದಾಗಲೇ ನಮ್ಮ ಕನ್ನಡಿಗರಿಗೆ ಏತ್ ಕೇಸ್ ಒಂದು ಅಕುಲಿ ಏತ್ ಕಷ್ಟ ಉಲ್ಲೇರು ಪಂಪಂಚಿನ ಕ್ಲಿಯರ್ ಕಟ್ ಆಯ್ನ ಮಾಹಿತಿ ಬೋರ್ಡ್ ಹಾಪುಂಡು ಸರ್ ಐಕ್ ಬೋರ್ಡ್ ಸರ್ ಇನ್ನಿತ ದಿನ ಸುಮಾರು 147 ಕೇಸ್ ಕುವೈಟ್ ರಿಜಿಸ್ಟರ್ ಆತಂಡ ಐಟ್ 250 ಜನ ಇಂಡಿಯನ್ಸ್ ಸರ್ 900 ಸಾರಿ ಸರ್ ಕೇಸ್ ಇನಿ 947 ಓಕೆ 947 ಓಕೆ ಐಟ್ ನಮ್ಮ ಓಕೆ ಪಲ್ಲೆ ಸರ್ ಐಟಿ ಇಂಡಿಯನ್ಸ್ 256 256 ಜನರು ಇಂಡಿಯಾದವರು ಇಂಡಿಯನ್ಸ್ ಓಕೆ ಓಕೆ ಹೌದು. ಅದರಲ್ಲಿ ಸ್ಟೇಟ್ ವೈಸ್ ಸಿಗಲ್ಲ, ಆದ್ರೆ ನಾವು ನಮ್ಗೆ ಅಂದ್ರೆ ಕರ್ನಾಟಕ ಮತ್ತೆ ಮ್ಯಾಂಗ್ಳೂರ್ನವರು ಕೂಡ ಇದ್ದಾರೆ. ಎಕ್ಸಾಕ್ಟ್ ನಂಬರ್ ನಮ್ಗೆ ಇಲ್ಲಿ ಸಿಗುದಿಲ್ಲ, ಯಾಕಂದ್ರೆ ಅವರು ಸ್ಟೇಟ್ ವೈಸ್ ಇಟ್ಕೊಳ್ಳಲ್ಲ, ಕಂಟ್ರಿ ವೈಸ್ ಇಟ್ಕೊಳ್ತಾರೆ. ಆದ್ದರಿಂದ ಅದೇ ಡೆತ್ ಆದದ್ದು 88. ಇದು ಸುಮಾರು 1000ಕ್ಕೆ 7ರಿಂದ 8 ಜನರು ಸಾಯ್ತಾರೆ. ಆ ಪ್ರಪೋರ್ಷನ್ ಅಲ್ಲಿ ಇದೆ. ಅದೇ ರಿಕವರಿ ಕೂಡ ಒಳ್ಳೇದುಂಟು, 31%, 31ರಿಂದ 32% ರಿಕವರಿ ಕೂಡ ಇದೆ. ಓಕೆ, ರಿಕವರಿ ರೇಟ್ ಕೂಡ ಇದೆ. ಎಸ್ ಸರ್ ಇದು ಸದ್ಯದ ಪರಿಸ್ಥಿತಿ. ಥ್ಯಾಂಕ್ ಯು ರಮೇಶ್ ಭಂಡಾರ್ಲೆ. ಅದೇ ರೀತಿ ನಾವು ಅದೇ ಹೇಳುವಂಥದ್ದು ಅಂದ್ರೆ ನಮ್ಮ ಪರಿಸ್ಥಿತಿ ಎಸ್ ಕಷ್ಟದಲ್ಲಿದ್ದೇವೆ, ನಾವು ಕಷ್ಟದಲ್ಲಿದ್ದಾರೆ, ಎಲ್ಲರೂ ಕಷ್ಟದಲ್ಲಿದ್ದಾರೆ. ಆದ್ರೆ ಕುವೈಟ್ ನಲ್ಲಿರುವಂತಹ ನಮ್ಮವರು ಆಗಿರುವಂತವರು ಅನೇಕ ಕಷ್ಟದಲ್ಲಿದ್ದಾರೆ. ಅಲ್ಲಿ ದಿನಕ್ಕೆ ಸರಿಸುಮಾರು 1000 ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಭಾರತೀಯರು ಅನೇಕ ಜನರು ಅಲ್ಲಿ ಸಫರ್ ಆಗ್ತಾ ಇದ್ದಾರೆ ಕೊರೋನಾ ಅನ್ನುವಂತಹ ಮಹಾಮಾರಿಯ ಸಂದರ್ಭ. ಈ ಸಂದರ್ಭ ನಿಜವಾಗ್ಲೂ ಕೂಡ ನಾವು ಬುದ್ಧಿವಂತರ ಜಿಲ್ಲೆ ಅನ್ನುವಂಥ ಮಾತೇನಿದೆ, ಕರಾವಳಿಗರು ನಿಜವಾಗ್ಲೂ ಕೂಡ ಹೃದಯವಂತರು, ವಿಶಾಲ ಹೃದಯವಂತರು ಅನ್ನುವಂಥ ಮಾತೇನಿದೆ. ಈ ಸಂದರ್ಭಗಳಲ್ಲಿ ನಾವು ತೋರಿಸಬೇಕಾಗುತ್ತೆ. ಈ ಸಂದರ್ಭಗಳಲ್ಲಿ ಹೊರದೇಶದಲ್ಲಿರುವಂತಹ ನಮ್ಮವರು ನಮ್ಮ ಊರಿಗೆ ಬಂದಾಗ ಅವರಿಗೆ ನಾವು ಮಾನವೀಯತೆಯ ನೆಲೆಯಲ್ಲಿ ನಾವು ಸ್ವಾಗತ ಮಾಡಬೇಕಾಗುತ್ತೆ. ಆದ್ರೆ ಮೊನ್ನೆ ನಡೆದಂತಹ ಘಟನೆ ನೋಡಿದಾಗ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ಒನ್ಸ್ ಅಗೇನ್ ಅದು ರಿಪೀಟ್ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಹೊರದೇಶದಲ್ಲಿರುವಂತಹ ಕನ್ನಡಿಗರು ನಮ್ಮವರು ಏನೆಲ್ಲ ಸಮಸ್ಯೆಯನ್ನು ಅಲ್ಲಿ ಫೇಸ್ ಮಾಡ್ತಾ ಇದ್ದಾರೆ, ಚಾಲೆಂಜ್ ಫೇಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಸೊ ಅದೇ ರೀತಿ ರಾಜ್ ಭಂಡಾರಿ ಅವರೇ, ಇನ್ನೊಂದು ಕಡೆ ಮೊನ್ನೆ ತಾವು ನೋಡಿದಿರಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುವಂತಹ ವಿಷಯ ಅಂದ್ರೆ ರಾಜ್ಯ ಮಟ್ಟ, ನಾಟ್ ಓನ್ಲಿ ದಟ್ ದೇಶ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿರುವಂತಹ ವಿಚಾರ ಕೊರೋನಾ ಅನ್ನುವಂತಹ ಮಹಾಮಾರಿಯ ಸಂದರ್ಭಗಳಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟ ಮಾಡಬೇಕು, ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಅನ್ನೋ ತೋರಿಸಬೇಕು. ಆದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ಅಂದ್ರೆ ನಿಮ್ಮ ಊರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಜಿಲ್ಲಾಡಳಿತದ ಸ್ವಾಗತ ಯಾವ ರೀತಿ ಇತ್ತು ಅಂತ ತಾವು ನೋಡಿದಿರಾ. ಸೊ ಅದರ ಬಗ್ಗೆ ಮಾತಾಡಬೇಕು ಅನ್ನುವಂಥದ್ದು ಕೂಡ ತಾವು ಹೇಳ್ತಾ ಇದ್ದೀರಾ. ಎಸ್ ಸರ್. ಸರ್ ಅದಕ್ಕೆ ನನಗೊಂದು 2-3 ನಿಮಿಷ ಕೊಡ್ಬೇಕು. ನೀವು ಏನಂತ ಹೇಳಿದ್ರೆ ಇದು ದೊಡ್ಡ ಒಂದು ವಿಷಯ, ಇದು ನಮ್ಮ ಎಲ್ರಿಗೂ ಒಂದು ಬೇಸರ ತಂದಂತ ವಿಷಯ. ಏನಂತ ಹೇಳಿದ್ರೆ ಮೊದಲು ಒಂದು ಗೊತ್ತಾಗ್ಬೇಕಿತ್ತು ಏನಂತ ಹೇಳಿದ್ರೆ ಇಲ್ಲಿಂದ ಹೋಗುವವರು ಯಾರು ಕೂಡ ಕೊರೋನಾ ಪೇಷಂಟ್ಸ್ ಅಲ್ಲ, ದೇ ಆರ್ ನಾಟ್ ಕೊರೋನಾ ಪೇಷಂಟ್ಸ್. ಫಸ್ಟ್ ಥಿಂಗ್ ಇಟ್ ಇಸ್
ಇಂಡಿಯಾದಲ್ಲಿ ಈಗ ಮಂಗಳೂರು ಹೇಗೆ ಲಾಕ್ ಡೌನ್ ಉಂಟು ಹಾಗೆ ಇಲ್ಲಿ ಕೂಡ ನಾವು ಲಾಕ್ ಡೌನ್ ಅಲ್ಲೇ ಇದ್ದೇವೆ ಎಲ್ರು. ಅವರು ಕೂಡ ಅವರ ಪ್ರಿಕಾಷನ್ ತೆಗೆದುಕೊಂಡೇ ಇದ್ದಾರೆ. ಅವರ ಊರಿಗೆ ಬರುವ ಒಂದೇ ಒಂದು ಕಾರಣ ಏನಂತ ಹೇಳಿದ್ರೆ, ಜನರಿಗೆ ಅವರ ಊರಲ್ಲಿ ಇರುವಾಗ ಅವರ ಮೋರಲ್ ಸಪೋರ್ಟ್ ಜಾಸ್ತಿ ಆಗ್ತದೆ. ಅವರಿಗೊಂದು ಅವರ ಕುಟುಂಬ ಅವರ ಜನರ ಮಿಡ್ಲ್ ಇರುವಾಗ ತನ್ನಂತಾನೆ ಒಂದು ಪಾಸಿಟಿವ್ ಎನರ್ಜಿ ಬಿಲ್ಡ್ ಆಗ್ತದೆ ಅಂತ ಹೇಳಿ ಎಲ್ಲರೂ ಅವರವರ ಮನೆಗೆ ಮುಟ್ಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದಾರೆ. ಅದ್ರಲ್ಲಿ ಯಾರು ಕೂಡ ಇಲ್ಲಿ ಕೊರೋನಾ ಪೇಷಂಟ್ ಇಲ್ಲ. ಕೊರೋನಾ ಪೇಷಂಟ್ ಅಲ್ಲಿ ಯಾರು ಕಳಿಸುವುದಿಲ್ಲ, ಯಾಕಂದ್ರೆ ಟೆಂಪರೇಚರ್ ಎಲ್ಲ ಚೆಕ್ ಮಾಡಿ ಕಳಿಸುವುದಿಲ್ಲ. ನಿನ್ನೆ ನಡೆದಂತ ಒಂದು ಬೆಳವಣಿಗೆ ಜನರಿಗೆ ನನ್ಗೆ ಗೊತ್ತಾಗ್ಲಿಲ್ಲ. ಮಂಗಳೂರು ಜನ ಈ ರೀತಿಯಲ್ಲಿ ಯಾಕೆ ಬದಲಾದಂತ ಗೊತ್ತಾಗುದಿಲ್ಲ. ನಾನು ಇದರಲ್ಲಿ ಇಂಡಿಯಾಕ್ಕಿಂತ ನಿಮ್ಗೆ ಗೊತ್ತಿರ್ಬೋದು, ಸಣ್ಣದಿರುವಾಗ ನಾವು ಮಾತುಂಟು, ತಾಯಿ ಸತ್ ನಂತರ ತಾಯಿಯ ಪ್ರೀತಿ ಜಾಸ್ತಿ ಗೊತ್ತಾಗುದಂತ. ಅದೇ ರೀತಿ ನೀವು ನಂಬಿ ನಿತಿನ್ ಅವರೇ, ಭಾರತ ಬಿಟ್ಟ ನಂತರ ಭಾರತವನ್ನು ಎಷ್ಟು ಅನಿವಾಸಿ ಭಾರತೀಯಗಳು ಪ್ರೀತಿಸ್ತಾರೆ ಅಷ್ಟು ಬೇರೆ ಯಾರು ಪ್ರೀತಿಸ್ಲಿಕ್ಕಿಲ್ಲ. ಇಲ್ಲಿರುವ ಪ್ರತಿ ಜನ, ಇಲ್ಲಿ ಮಂಗಳೂರಿನ ಮುಸ್ಲಿಂ ಆಗ್ಲಿ, ಮಂಗಳೂರಿನ ಕ್ರಿಶ್ಚಿಯನ್ ಆಗ್ಲಿ, ಮಂಗಳೂರಿನ ಹಿಂದೂ ಆಗ್ಲಿ, ಎಲ್ರಿಗೂ ಈಗ ನೋಡಿ ರಂಜಾನ್ ಹಬ್ಬ, ಈಗ ಪ್ರತಿಯೊಬ್ಬ ಇಲ್ಲಿರುವ ಮಂಗಳೂರಿನ ಮುಸ್ಲಿಂ ಎನಿಸ್ತಾರೆ, ನಾನು ಈ ಹಬ್ಬವನ್ನು ಊರಲ್ಲಿ ಮಾಡ್ಬೇಕಿತ್ತು, ನನ್ನ ತಾಯಿ ಜೊತೆ ಮಾಡ್ಬೇಕಿತ್ತು, ನನ್ನ ಮನೆಯವರ ಜೊತೆ ಮಾಡ್ಬೇಕಂತ ಎನಿಸ್ತಾರೆ. ಒಂದು ದೀಪಾವಳಿ ಬರುವಾಗ ನಾವು ನಮ್ಮ ಊರಲ್ಲಿದ್ದು ನಾವು ದೀಪಾವಳಿ ಮಾಡ್ಬೇಕಂತ. ಪ್ರತಿ ಕ್ರಿಸ್ಮಸ್ಗೆ ಮಿಡ್ ನೈಟ್ ಮಾಸ್ ಇಲ್ಲಿರುವ ಪ್ರತಿಯೊಬ್ಬ ಮಂಗಳೂರಿನ ಕ್ರಿಶ್ಚಿಯನ್ ನಾನು ಮಂಗಳೂರಿನ ಯಾವ್ದಾದ್ರು ಒಂದು ಚರ್ಚ್ ಅಲ್ಲಿ ಮಿಡ್ ನೈಟ್ ಮಾಸ್ ಅಟೆಂಡ್ ಮಾಡ್ಬೇಕಂತ. ಅಷ್ಟು ಪ್ರೀತಿ ಹೊರಗಿರುವ ಎಲ್ರಿಗೂ ನಮ್ಮ ಊರಲ್ಲಿ ಉಂಟು. ಅದು ತಾಯ್ನಾಡು ಮೇಲೆ ಪ್ರೀತಿ. ಸಿದ್ಧಾಂತಪರವಾಗಿ ತುಂಬಾ ವಿಶೇಷ ಡಿಫ್ರೆನ್ಸ್ ಗಳು ಇರ್ಬೋದು, ಆದ್ರೆ ಜನರಿಗೆ ನಮ್ಮ ತಾಯ್ನಾಡಿನ ಪ್ರೀತಿಯ ಬಗ್ಗೆ ನೀವು ಕ್ವಶನ್ ಮಾಡುವಂತ ಒಂದು ಪ್ರಶ್ನೆ ಬಂದ್ರೆ ತುಂಬಾ ಬೇಸರದ ವಿಷಯ. ನಿನ್ನದಂತ ಮಂಗಳೂರಿನ ವಿಷಯ. ಅದಲ್ಲದೆ ಇನ್ನೊಂದು ವಿಷಯ ಜನರು ಗೊತ್ತು ಮಾಡ್ಬೇಕು ಏನಂತ ಹೇಳಿದ್ರೆ, ನಮಗೆ ಇನ್ನು ಸ್ವಲ್ಪ ಸಮಯ ಕೊರೋನಾ ಜೊತೆ ಬದುಕಬೇಕಾದಿತ್ತು. ವಿ ಹ್ಯಾವ್ ಟು ಲೀವ್ ವಿತ್ ಕೊರೋನಾ. ಕೊರೋನಾ ಇಸ್ ನಾಟ್ ಗೋಯಿಂಗ್ ಟು ಲೀವ್ ಇನ್ ನೆಕ್ಸ್ಟ್ 20 days. ಪೀಪಲ್ ಶುಡ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್. ನೀವು ಈ ಮೆಸೇಜ್ ಅನ್ನು ಊರಿನವರಿಗೆಲ್ಲ ಕಳಿಸ್ತೀರಂತ ನಾನು ನೆನೆಸ್ತೇನೆ. ಊರಿನವರೆಲ್ಲ ತಿಳ್ಕೊಳ್ಬಹುದು, ಎಲ್ಲರೂ ನಮ್ಮನ್ನು ಪ್ರೀತಿಸುವವರು ಇರುವುದು. ಈ ಪರಿಸ್ಥಿತಿಯಲ್ಲಿ ಮಾತ್ರ ಈ ವಿರೋಧ ಭಾವ ಇದ್ರು ನಮ್ಮನ್ನೆಲ್ಲ ಪ್ರೀತಿಸ್ತಾರಂತ ನಮ್ಗೆ ತುಂಬಾ ಗೊತ್ತುಂಟದು ಮಂಗಳೂರಿನವರು. ಯಾಕಂತ ಹೇಳಿದ್ರೆ ನಾವು ದಕ್ಷಿಣ ಭಾರತದ ಯಾರನ್ನು ಕಂಡ್ರು ಮಂಗಳೂರಿನವರು ಅಂತ ಹೇಳಿದ್ರೆ ತುಂಬಾ ಬ್ರಿಲಿಯಂಟ್ ಪೀಪಲ್ ಅಂತ ಹೇಳ್ತಾರೆ. ನಾವು ಅದಕ್ಕೆ ತುಂಬಾ ಎಕ್ಸಾಂಪಲ್ ಉಂಟು ಅದಕ್ಕೆ. ಮಂಗಳೂರಿನವರು ತುಳುನಾಡಿನವರು ಅಷ್ಟು ಬ್ರಿಲಿಯಂಟ್ ಪೀಪಲ್. ಈಗಿನ ಈ ಒಂದಿನಲ್ಲಿ ಬೆಳೆದಂತ ಎರಡು ಘಟನೆಗಳು, ಒಂದು ಮೊನ್ನೆ ಒಂದು 62 ವರ್ಷದ ಹೆಂಗಸಿನ ಶವ ಸಂಸ್ಕಾರ ಮಾಡುವಂತ ಒಂದು ವಿಷಯವಾಗಿರ್ಲಿ, ಅಥವಾ ಈ ನಿನ್ನೆ ನಡೆದಂತ ಒಂದು ವಿಷಯ ಆಗಿತ್ತು, ಎರಡು ಮಂಗಳೂರಿಗೆ ಒಂದು ಕಪ್ಪು ಚುಕ್ಕಿ ಆಗಿದೆ. ಕಪ್ಪು ಚುಕ್ಕಿ ಅಂತ ಹೇಳಿದ್ರೆ ನಮ್ಗೆ ಯಾರ ಹತ್ರ ಕೂಡ ಡಿಬೇಟ್ ಮಾಡುವಾಗ ಅದನ್ನು ಒಪ್ಕೊಳ್ಳುವ, ಜಸ್ಟಿಫೈ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ. ಜನರು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನು ವರ್ಷಗಟ್ಲೆ ಯಾರು ಮನೆಗೆ ತಂದು ಫುಡ್ ತಂದು ಕೊಡುವುದಿಲ್ಲ. ನಿಮ್ಗೆ ಹೊರಗೆ ಹೋಗಿ ಕೆಲಸ ಮಾಡ್ಲೇಬೇಕು. ಇದು ವ್ಯಾಕ್ಸಿನ್ ಸಿಗುವವರೆಗೆ ನಿಮ್ಗೆ ನಿಮ್ಮ ಪ್ರಿಕಾಷನ್ ತೆಕ್ಕೊಂಡು ಕೆಲಸ ಮಾಡಿ ಆಗ್ಬೇಕು. ನೀವು ಕೊರೋನಾವನ್ನು ಬಿಟ್ಟು ಬದುಕ್ತೀರಿ ವರ್ಷ ಇಡೀ ಅಂತ ಹೇಳಿದ್ರೆ ಇದು ಸುಳ್ಳು. ನೀವು ಸತ್ಯ ಒಪ್ಕೊಳ್ಳೇಬೇಕು. ನಮ್ಮ ಆದರಣೀಯ ಪ್ರಧಾನಮಂತ್ರಿ ಕೂಡ ನಿನ್ನೆ ಸ್ಪೀಚ್ ಅಲ್ಲಿ ಹೇಳಿದ್ರು, ನಿಮ್ಗೆ ಕೊರೋನಾ ಜೊತೆ ಸ್ವಲ್ಪ ದಿವಸ ಬದುಕಲೇಬೇಕಾಗ್ತೀನಿ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಎಷ್ಟು ದಿವಸ ಅಂತ ಮನೆಯಲ್ಲಿ ಇರ್ತೀರಿ? ಮನೇಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು 15 ದಿವಸ ನಿಮ್ಗೆ ಹೊರಗೆ ಬರ್ಲೇಬೇಕು. ನಮ್ಮಲ್ಲಿ ಮಿಡ್ಲಲ್ಲಿ ಯಾರಾದ್ರು ಬಂದ್ರೆ ಅವ್ರಿಗೆ ಏನ್ ಮಾಡ್ತೀರಿ? ನೀವು ಅವರ ಮನೆಯಿಂದ ಹೊರಗೆ ಹಾಕ್ತೀರಿ? ಇಲ್ಲ. ಅದಲ್ಲದೆ ಇನ್ನೊಂದು ವಿಷಯ, ಕೊರೋನಾ ಇಟ್ ಇಸ್ ಅ ನಾಟ್ ಡೆಡ್ಲಿ ಕೇಸ್. ಎಷ್ಟು ಕೊರೋನಾ ಕೇಸಸ್ ಬರ್ತಾ ಉಂಟು ಅದಕ್ಕಿಂತ ಜಾಸ್ತಿ ರಿಕವರ್ ಆಗ್ತಾ ಉಂಟು. ಫೇಕ್ ರೂಮರ್ಸ್ ಸ್ಪ್ರೆಡ್ ಆಗ್ತಾ ಉಂಟು. ನಾನು ಮಂಗಳೂರಿನ ಎಲ್ಲಾ ಜನ ನಾಯಕರ ಹತ್ರ ಮತ್ತು ಡಿಸ್ಟ್ರಿಕ್ಟ್ ಎಲ್ಲರ ಹತ್ರ ಒಂದು ವಿಶೇಷ ಅಭ್ಯರ್ಥಿಸುದು ಏನಂತ ಹೇಳಿದ್ರೆ, ನೀವು ಫುಡ್ ಕಿಟ್ ಕೊಡಿ, ಅದರ ಜೊತೆ ಜನರಿಗೆ ಒಂದು ಅವೇರ್ನೆಸ್ ಕೊಡಿ. ಕೊರೋನಾ ಇಸ್ ನಾಟ್ ಎ ಕಿಲ್ಲಿಂಗ್ ಟು ಎನಿವನ್. ನೀವು ಇದು ಅವೇರ್ನೆಸ್ ಫುಡ್ ಕಿಟ್ ತಗೊಳ್ತಾರೆ, ಮನೆಯಲ್ಲಿ ಕೂತ್ಕೊಳ್ತಾರೆ, ಅವರೇನು ಸರಿ ಕೊರೋನಾ ನಮ್ಮನೆಗೆ ಬರಬಾರ್ದು ಅಂತ ಹೇಳಿ. 2-3 ಮೊನ್ನೆ ರಾತ್ರಿ ನನಗೆ ನಮ್ಮ ಶಾಸಕರಾದ ವೇದವ್ಯಾಸ್ ಕಾಮತ್ ಮಾಡೋ ಕೆಲಸ ನೋಡಿ ತುಂಬಾ ಬೇಸರ ಆಯ್ತು. ಅವರು ರಾತ್ರಿ 10 ಗಂಟೆಗೆ ನಮ್ಮ ಜನರಿಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಇವರನ್ನು ಇಲ್ಲಿ ಕ್ವಾರಂಟೈನ್ ಮಾಡ್ಲಿಕ್ಕೆ ಬಿಡಿ ಅಂತ ಹೇಳಿ. ಅಷ್ಟು ಸೆಲ್ಫಿಶ್ ಆದ ಮಂಗಳೂರಿನ ಜನ, ಅಷ್ಟು ಸೆಲ್ಫಿಶ್ ನಾವು. ಅಂತ ಒಂದು ಪರಿಸ್ಥಿತಿ ಮಂಗಳೂರಿಗೆ ಬೇಕಾ? ನಾವು ಪ್ರತಿ ವಿಷಯದಲ್ಲಿ ನಾವು ಮುಂದು ಅಂತ ಹೇಳಿ ಈಗ ನಾವು ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಜನರು ತೊಂದರೆಯಲ್ಲಿ ಇರುವಾಗ ನಾವು ಅವರಿಗೊಂದು ಸಣ್ಣ ಮಟ್ಟಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾರು ಕೂಡ ಕೊರೋನಾ ಹೊತ್ಕೊಂಡು ಮಂಗಳೂರಿಗೆ ಬರ್ಲಿಲ್ಲ, ಯಾರು ಕೂಡ ಬರುವಂತ ಆಸೆ ಕೂಡ ಇಲ್ಲ. ಜನರು ಅವರವರ ಮನೆಯವರ ಜೊತೆ ಇರ್ಬೇಕೆನ್ನೋ ಒಂದೇ ಒಂದು ಭಾವನೆಯಿಂದ ಊರಿಗೆ ಬಂದಿದ್ದಾರೆ. ಪ್ರೀತಿಯಿಂದ ಅವರನ್ನು ನೋಡ್ಕೊಳ್ಳಿ. ಕೊರೋನಾ ಇವತ್ತಿರ್ಬೋದು, ನಾಳೆ ಹೋಗ್ಬೋದು. ಸಂಬಂಧಗಳು 100 ವರ್ಷ 200 ವರ್ಷ ಬದುಕುವಂತ ಸಂಬಂಧಗಳು. ಜನರ ಮಿಡ್ಲಲ್ಲಿ ಒಂದು ಕೊರೋನಾ ಒಂದು ಖಾಲಿ ಒಂದು ವೈರಸ್, ಕಣ್ಣಿಗೆ ಕಾಣದಂತ ಒಂದು ವೈರಸ್ನಿಂದಾಗಿ ಪ್ರಪಂಚದ ಸಂಬಂಧಗಳು ಬೇರೆ ಬೇರೆ ಆಗ್ಬಾರ್ದು. ಮಂಗಳೂರಿನ ಎಲ್ಲಾ ಜನರು ತುಂಬಾ ಒಳ್ಳೆಯವರು. ಹೊರಗಿದ್ದವರು ಮಂಗಳೂರು ಅದಕ್ಕಿಂತ ಜಾಸ್ತಿ ಪ್ರೀತಿಸ್ತಾರೆ. ಇಲ್ಲಿ ಒಂದು ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಅಂತ ಹೇಳಿದ್ರೆ, ರೀಸೆಂಟ್ಲಿ ನಾವು ಒಂದು ಕೈಕಮ್ಮ ಗಣಪತಿ ಜೀರ್ಣೋದ್ಧಾರ ಅಂತ ಹೇಳುವಾಗ ನಮ್ಮ ತುಳುಕುಟಿನ ನನ್ನ ಫ್ರೆಂಡ್ ಇದ್ದಾರೆ ಅಬ್ದುಲ್ ರಜಾಕ್ ಅಂತ, ತುಳುಕುಟಿ ಕಲ್ಚರಲ್ ಸೆಕ್ರೆಟರಿ, ಅವ್ರು ನನಗೆ ಹೇಳಿದ್ರು ನನ್ಗೂ 5,000 ಬರೆ ಅಂತ ಪ್ರೀತಿ ಉಂಟು ಎಲ್ಲರ ಹತ್ರ. ನಮ್ಗೆ ಕೂಡ ಯಾವುದೇ ಒಂದು ವಿಷಯ ಬಂದ್ರು ನಾವು ತುಂಬಾ ಅನ್ಯೋನ್ಯತವಾಗಿದ್ದೇವೆ. ಇಲ್ಲಿ ಎಲ್ರಿಗೂ ಮಂಗಳೂರಿನವರು, ನಮ್ಮ ಊರು ಒಳ್ಳೇದಾಗ್ಬೇಕನ್ನೋ ಎಲ್ರಿಗೂ ಭಾವನೆ ಉಂಟು. ನೀವು ಇಂಥ ಸಣ್ಣ ವಿಷಯದಲ್ಲಿ ಸೆಲ್ಫಿಶ್ ಆಗಿ ಜನರ ಮನಸ್ಸಲ್ಲಿ ವಿಷ ಮಾಡಬೇಡಿ ಪ್ಲೀಸ್. ಇದು ಮಂಗಳೂರಿನ ಜನರ ಜೊತೆ ನನ್ನ ರಿಕ್ವೆಸ್ಟ್. ಎಲ್ರಿಗೂ ಅವರವರ ಜೀವದ ಬಗ್ಗೆ ಆಸೆ ಉಂಟು, ನಮಗೂ ಆಸೆ ಉಂಟು. ನಾವೆಲ್ಲರೂ ಬದುಕಲಿಕ್ಕೆ ಆಸೆ ಪಡುವವರು. ಜನರಲ್ಲಿ ಅವರಿಗೆ ಬೇಸರ ಮಾಡುವಂತ ವಿಷಯವನ್ನು ತರಬೇಡಿ.
ಕೊರೋನಾ ಹೋಗ್ಬಹುದು, ನಮ್ಮ ಜೀವನ ಮುಂದುವರಿಬೇಕು, ನಾವೆಲ್ಲರೂ ಒಟ್ಟಿಗೆ ಇರ್ಬೇಕು, ನಾವೆಲ್ಲರೂ ಒಂದಾಗಿ ಬದುಕ್ಬೇಕು. ಇಂತ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಒಂದು ಸಂಬಂಧವನ್ನು ಬೆಳೆಸಬೇಕಾದದ್ದು. ಇಲ್ಲಿ ಕೂಡ ಕೊರೋನಾಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಉಂಟು. ಮತ್ತೆ ಯಾಕೆ ಅವರು ಊರಿಗೆ ಹೋಗುದು ಅಂದ್ರೆ ನಮ್ಮ ಮನೆಯವರಿದ್ದಾರೆ, ನಮ್ಮ ಸಂಬಂಧಿಕರಿದ್ದಾರೆ, ಇದು ನನ್ನ ಊರು ಎನ್ನುವ ಒಂದು ಭಾವನೆಯಿಂದ ಮಾತ್ರ ಊರಿಗೆ ತಲುಪ್ತಾರೆ. ಜನರು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಪ್ಲೀಸ್, ಕೊರೋನಾ ಯಾವುದೇ ರೀತಿಯಲ್ಲಿ ಸ್ಪ್ರೆಡ್ ಆಗುದಿಲ್ಲ. ನೀವೆನಿಸಿದ ಹಾಗೆ ನೀವು ಎನಿಸು, ಇದು ರೂಮರ್ಸ್ ತುಂಬಾ ಸ್ಪ್ರೆಡ್ ಆಗಿದೆ. ಇದಕ್ಕೆ ಜಿಲ್ಲಾಡಳಿತ ಮತ್ತೆ ನಮ್ಮ ನಾಯಕರು ಇದರ ಬಗ್ಗೆ ಒಂದು ಅವೇರ್ನೆಸ್ ಕೊಡ್ಬೇಕು, ಜನರಿಗೆ ಇದು ವಿಷಯವನ್ನು ತಿಳಿಸ್ಬೇಕು. ಯಾಕಂತ ಹೇಳಿದ್ರೆ ನಮ್ಮ ನಾಯಕರು ಇಷ್ಟೆಲ್ಲ ಕೆಲಸ ಮಾಡಿದ ನಂತರ ಕೂಡ ಜನರಿಗೆ ಒಂದು ವಿಷಯ ಅರ್ಥ ಆಗುದಿಲ್ಲ ಅಂತ ಹೇಳಿದ್ರೆ ತುಂಬಾ ಬೇಸರದ ವಿಷಯ. ಮಂಗಳೂರು ಬುದ್ಧಿವಂತರ ನಾಡು ಸಾಬೀತುಪಡಿಸಬೇಕಾದದ್ದು ಈ ಸಮಯದಲ್ಲಿ. ಬಾಕಿ ಸಮಯದಲ್ಲಿ, ಈ ಸಮಯದಲ್ಲಿ ಮಂಗಳೂರು ಎನ್ನುವ ಒಂದು ಜೀವನ, ತುಳುನಾಡಿನ ಜನರು, ಪರಶುರಾಮ ಸೃಷ್ಟಿಯ ಜನರು ತುಂಬಾ ಬುದ್ಧಿವಂತರು, ಒಳ್ಳೆಯವರೆಂದು ಪ್ರಪಂಚಕ್ಕೆ ಗೊತ್ತಾಗಬೇಕಾದ ಸಮಯ ಇದು. ಇದು ನಂದು ಹಂಬಲ್ ರಿಕ್ವೆಸ್ಟ್ ನಮ್ದಿಂದ ಕರ್ನಾಟಕ ಕುವೈಟ್ ನಲ್ಲಿರುವ ಎಲ್ಲಾ ಕನ್ನಡಿಗರ ವತಿಯಿಂದ. ಎಸ್ ಸರ್, ಅಮೇಸಿಂಗ್ ಸರ್, ವೆರಿ ಬ್ಯೂಟಿಫುಲ್. ನಿಜವಾಗ್ಲೂ ಕೂಡ ತಾವು ಹೇಳುವಂತಹ ಮಾತು ಏನಿದೆ ತುಂಬಾನೇ ಬೇಸರ ಆಗುತ್ತೆ ಸರ್. ತಾವು ಹೇಳುವಾಗ ಕೇಳಿದ್ದೇನೆ, ಎಲ್ಲವೂ ಕೂಡ ಆಯ್ತು. ಆದ್ರೆ ಈ ಸಂದರ್ಭ ನಾವೆಲ್ಲರೂ ಕೂಡ ನಾವು ಗಮನಿಸಬೇಕು. ಎಸ್ ಸರ್, ಬಂದಿ ರಾಜ್ ಭಂಡಾರಿ ಅವರು. ಎಸ್ ಸರ್, ಕಂಟಿನ್ಯೂ ಸರ್. ನಾನು ಅದೇ ಹೇಳುದು, ನಮ್ಮ ಸಂಬಂಧಿಕರಲ್ಲೂ, ನಮ್ಮ ಬಂಧು ಬಾಂಧವರಲ್ಲೂ, ನಮ್ಮ ಫ್ರೆಂಡ್ಸ್ ಅಲ್ಲಿ ಎಲ್ಲರ ಹತ್ರ ಹೊರಗಿಂದ ಬರುವವರನ್ನು ಪ್ರೀತಿಸಿ. ನೀವು ನಿಮ್ದು ಗ್ಯಾಪ್ ಮೇಂಟೈನ್ ಮಾಡಿ, ಹೆಲ್ತ್ ಬಗ್ಗೆ ಪ್ರಿಕಾಷನ್ ತಗೊಳ್ಳಿ, ಅದೇ ಪ್ರೀತಿಸಿ. ನಿಮ್ಗೆ ಅವ್ರು ಯಾರು ಕೊರೋನಾ ಪ್ರತರಿಸುದಿಲ್ಲ, ಅವರು ನಿಮ್ಮನ್ನು ಪ್ರೀತಿಸ್ತಿದ್ದಾರೆ. ನೀವು ಅವರಿಗೆ ಪ್ರೀತಿ ತೋರಿಸಿ. ಈ ಪ್ರಪಂಚ, ನಾವು ಕೊರೋನಾ ಎಂಬ ಮಹಾಮಾರಿಯಿಂದ ನಮಗೆ ಹೊರಗೆ ಬರ್ಬೇಕು, ನಾವು ಒಗ್ಗಟ್ಟಲ್ಲಿ ಇರ್ಬೇಕು, ನಮ್ಮ ಮಾನವೀಯತೆಯನ್ನು ನಾವು ಕಾಯ್ದುಕೊಳ್ಬೇಕು. ಇದು ಎಲ್ಲರ ಹತ್ರ ನಮ್ದೊಂದು ಅಭ್ಯರ್ಥನೆ, ಇದು ನಾವು ವಿನಂತಿ ಮಾಡಿಕೊಳ್ತೇವೆ. ನಾವೆಲ್ಲರೂ ಮುಂದೆಯೂ 100 ವರ್ಷ 200 ವರ್ಷ ನಮ್ಮ ಮಕ್ಕಳಿಗೂ, ನಮ್ಮ ನೆಕ್ಸ್ಟ್ ಜನರೇಷನ್ಗೂ ನಮ್ಮ ಒಂದು ಒಗ್ಗಟ್ಟನ್ನು ತೋರಿಸಬೇಕು. ಇದು ಜೀವನದ ಒಂದು ಮುಖ್ಯ, ಅತ್ಯಂತ ಕಠಿಣ ಸಮಯದಲ್ಲಿ ನಾವು ನಮ್ಮ ಸಂಬಂಧಗಳನ್ನು ಮುರಿಯದ ಹಾಗೆ ಬೆಳೆಸುವುದು ನಮ್ಮ ಕರ್ತವ್ಯ ಆಗಿರ್ತದೆ. ಅದನ್ನು ಮಾಡಬೇಕೆಲ್ಲರೂ. ಇದು ನಮ್ದೊಂದು ಅಭ್ಯರ್ಥನೆ ಇಲ್ಲಿಂದ ನಮ್ಮ ಜನರ ಹತ್ರ. ರೈಟ್ ಸರ್, ರಾಜ್ ಭಂಡಾರಿ ಅವರೇ, ನಾನು ನಿಜವಾಗ್ಲೂ ಕೂಡ ಕ್ಷಮೆ ಕೇಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಡಳಿತ ಏನಿದೆ, ಈ ಜಿಲ್ಲಾಡಳಿತದ ನಡೆದಂತಹ ಒಂದು ಘಟನೆಗಳು ಏನಿದೆ, ಒಂದು ತಾತ್ಸಾರ ಭಾವನೆ ಏನಿದೆ, ಅಥವಾ ವೈಫಲ್ಯ ಏನಿದೆ, ಎಲ್ಲದಕ್ಕೂ ಕೂಡ ಕ್ಷಮೆ ಕೇಳ್ತಾ ಇದ್ದಾರೆ ರಾಜ್ ಭಂಡಾರಿ ಅವರು. ಯಾಕಂದ್ರೆ ತಮ್ಮ ಮಾತುಗಳು ಅಲ್ಲಿ ಅರ್ಥ ಆಗುತ್ತೆ. ತಾವು ಏನು ಹೇಳ್ತಾ ಇದ್ದೀರಾ, ಆ ನೋವು ಏನಿದೆ ಅನ್ನುವಂಥದ್ದು ರಾಜ್ ಭಂಡಾರಿ ಅವರ ಮಾತುಗಳಲ್ಲಿ ಅರ್ಥ ಆಗ್ತಾ ಇದೆ. ನಿಜವಾಗ್ಲೂ ಒಂದು ಮಾತು ಹೇಳಿದ್ರು, ಮನುಷ್ಯ ಏನೇ ಸಂಪಾದನೆ ಮಾಡ್ಲಿ, ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಹೋಗ್ಲಿ, ಏನ್ ಬೇಕಾದ್ರೂ ಸಾಧನೆ ಮಾಡ್ಲಿ, ಕಷ್ಟ ಅಂತ ಬಂದಾಗ, ಏನೂ ಆಗಲ್ಲ ಅಂತ ಬಂದಾಗ ತಾಯಿ ಮತ್ತು ತಾಯಿನಾಡು ನೆನಪಾಗುತ್ತೆ. ಆ ಒಂದು ಆಸೆಯಲ್ಲಿ ನನ್ನ ಊರು ನಮ್ಮವರಲ್ಲಿದ್ದಾರೆ ಅನ್ನುವಂತಹ ಆಸೆಯಲ್ಲಿ ಬಂದಿದ್ದಾರೆ. ಆದ್ರೆ ನಾವು ಅವರಿಗೆ ಕೊಟ್ಟಿರುವಂತದ್ದು ಮಾತ್ರ ನಿರಾಶೆ ಅನ್ನುವಂತಹ ಮಾತು. ನಿಜವಾಗ್ಲೂ ಕೂಡ ಸಾರಿ ಸರ್, ಒನ್ಸ್ ಅಗೇನ್ ರಾಜ್ ಭಂಡಾರಿ ಅವರಿಗೆ. ಅಂದ್ರೆ ಜಿಲ್ಲೆಯಲ್ಲಿ ನಡೆದಂತಹ ಘಟನೆಗಳು ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ಬುದ್ಧಿವಂತರ ಜಿಲ್ಲೆ ಅನ್ನುವಂತಹ ಹೆಸರಿದೆ, ಅದೇ ರೀತಿ ಪ್ರಜ್ಞಾವಂತರ ನಗರ ಅನ್ನುವಂತ ಹೆಸರಿದೆ. ಆದ್ರೆ ಪ್ರಜ್ಞಾವಂತರ ನಗರದಲ್ಲಿ ಕ್ವಾರಂಟೈನ್ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ದುಂಬಿ ಗಲಾಟೆಗಳು ಆಗುತ್ತೆ, ಅಲ್ಲಿ ಆಕ್ರೋಶ ವ್ಯಕ್ತಪಡಿಸುವಂತಹ ಪ್ರಕರಣಗಳಾಗುತ್ತೆ. ಇನ್ನೊಂದು ಕಡೆ ಕೊರೋನಾದಿಂದ ಸತ್ರೆ ಶವ ಸಂಸ್ಕಾರ ಮಾಡ್ಲಿಕ್ಕೂ ಕೂಡ ಬಿಡದಂತಹ, ರಾಜ್ಯಕ್ಕೆ ದೇಶಕ್ಕೆ ಕಪ್ಪು ಚುಕ್ಕೆಯಾಗಿರುವಂತಹ ಪ್ರಕರಣಗಳು ಕೂಡ ನಮ್ಮ ಜಿಲ್ಲೆಯಲ್ಲಿ ದಾಖಲಾಗುತ್ತೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಒನ್ಸ್ ಅಗೇನ್ ಐ ಅಗ್ರಿ ವಿತ್ ಯು. ರಾಜ್ ಭಂಡಾರಿ ಅವರು ಹೇಳಿದ್ರು, ಎಸ್, ಇಲ್ಲಿಯ ನಾಯಕರು ಇದ್ದಾರೆ, ಅನೇಕ ಜನರು MLA ಗಳು MP ಗಳು ಇದ್ದಾರೆ. ಆದ್ರೆ ಅವರು ಮಾಡ್ತಾ ಇರುವಂತದ್ದು ಕೊರೋನಾ ಬಂದಾಗ ಆಹಾರ ಕಿಟ್ ಕೊಡುವಂತಹ ರಾಜಕಾರಣ ಮಾಡ್ತಾ ಇದ್ದಾರೆ. ಆದ್ರೆ ಯಾರೊಬ್ರು ಕೂಡ ಈ ಕೊರೋನಾ ಅಂದ್ರೆ ಏನು, ಇದರ ಬಗ್ಗೆ ಅವೇರ್ನೆಸ್ ಕೊಡುವಂತಹ, ಜಾಗೃತಿ ಕೊಡುವಂತಹ ಕೆಲಸ ಮಾಡಿಲ್ಲ. ಇದು ವಿಪರ್ಯಾಸ ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ನಮ್ಮ ಬುದ್ಧಿವಂತರ ಜಿಲ್ಲೆ ಇವತ್ತು ಕೊರೋನಾ ಸಂದರ್ಭ ಕಪ್ಪು ಚುಕ್ಕೆಗೆ ಕಾರಣವಾಗಿರುವಂತದ್ದು. ಬಿಕಾಸ್ ಆಫ್ ದಾಟ್, ಅಂದ್ರೆ ಅವೇರ್ನೆಸ್ ಕೊಡುವುದರಲ್ಲಿ ನಮ್ಮ ಜಿಲ್ಲೆಯ ನಾಯಕರು ಎಡವಿದ್ದಾರೆ. ಅದಕ್ಕೋಸ್ಕರ ಇಂತಹ ಪರಿಸ್ಥಿತಿ ಬಂದಿದೆ. ನಿಜವಾಗ್ಲೂ ಕೂಡ ಬೇಸರ ಆಗಿದೆ ನಮ್ಮವರಾಗಿರುವಂತಹ ಅನಿವಾಸಿ ಭಾರತೀಯರಿಗೆ ಮೊನ್ನೆ ನಡೆದಂತಹ ಘಟನೆ. ಎಸ್, ರಮೇಶ್ ಭಂಡಾರಿ ಅವರೇ, ತಾವು ಯಾವ ರೀತಿ ನೋಡ್ತೀರಾ ಸರ್? ಮೊನ್ನೆ ನಡೆದಂತಹ ಘಟನೆಯ ಬಗ್ಗೆ ತಮ್ಗೇನಾದ್ರೂ ಮಾತನಾಡ್ಲಿಕ್ಕೆ ಇದೆಯಾ? ತಮ್ಮ ಬೇಸರ ವ್ಯಕ್ತಪಡಿಸುವಂತದ್ದು ಅಂದ್ರೆ ಜನರಿಗೆ ಅರ್ಥ ಆಗ್ಬೇಕು, ತಾವುಗಳು ಅಲ್ಲಿ ಅನುಭವಿಸ್ತಾ ಇರುವಂತಹ ಕಷ್ಟ ಏನಿದೆ, ಅದೇ ರೀತಿ ತಮ್ಮ ಮನಸ್ಸಿಗೆ ಆಗಿರುವಂತಹ ದಾಸಿ ಏನಿದೆ, ಇದೆಲ್ಲವೂ ಕೂಡ ನಮ್ಮ ಜಿಲ್ಲೆಯ ಜನರಿಗೆ, ನಮ್ಮವರಿಗೆ ಗೊತ್ತಾಗ್ಬೇಕು. ಅಂದ್ರೆ ಕಷ್ಟ ಕಾಲದಲ್ಲಿ ತಾವುಗಳು ನಮ್ಮ ಜೊತೆ ಇದ್ರಿ, ಅಂದ್ರೆ ನಮ್ಮ ತುಳುನಾಡವರ ಜೊತೆ ತಾವುಗಳು ಇದ್ರಿ. ಆದ್ರೆ ಈ ಸಂದರ್ಭಗಳಲ್ಲಿ ನಾವು ರೈಟ್. ಎಸ್ ಸರ್, ಮಾತಾಡಿ ಸರ್. ರಮೇಶ್ ಭಂಡಾರಿ ಧ್ವನಿ ಕೇಳ್ತಾ ಇದೆಯಾ ಸರ್? ಹೌದು, ಕೇಳಿಸ್ತದೆ. ಎಸ್ ಸರ್, ಮಾತಾಡಿ ಸರ್. ಮೊನ್ನೆ ನಡೆದಂತಹ ಘಟನೆಯ ಬಗ್ಗೆ ತಮ್ಗೇನಾದ್ರೂ ಬೇಸರ ಇದೆಯಾ? ಮಾತಾಡುವಂತದ್ದು, ಹೇಳುವಂತಹ. ಅದೇ ಇತ್ತೀಚಿನ ದಿನಗಳಲ್ಲಿ ಆದಂತಹ ಘಟನೆಗಳನ್ನು ನಾನು ಗಮನಿಸ್ತಾ ಇದ್ದೇನೆ. ಅದು ಖಂಡಿತ ಅದು ಒಳ್ಳೆಯ ಏನೋ ಇದು ಡೆವಲಪ್ಮೆಂಟ್ ಅಂತ ಅನ್ಸಲ್ಲ ನಂಗೆ. ಯಾಕೆಂದ್ರೆ ಅದು ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ವೈರಲ್ ಆಗಿ ನಿಜಾಂಶ ಏನು ಮತ್ತೆ ಯಾವಾಗ್ಲೂ ನೋಡಿ ನೆಗೆಟಿವ್ ಅಂಶ ಹೆಚ್ಚು ಪ್ರಭಾವವನ್ನು ಬೀರ್ತದೆ.
ಇದು ಹೆಚ್ಚಾಗಿ ನೆಗೆಟಿವ್ ಇಂಪ್ಯಾಕ್ಟೇ ಆಗಿದೆ. ಅದೊಂದು 5% ಇರ್ಬೋದು ಅಥವಾ 10% ಇರ್ಬೋದು. ಅದು ತುಂಬಾ ಹೆಚ್ಚಾಗಿ ಅದು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಆದ್ದರಿಂದ ಇದು ತುಂಬಾ ನೋವನ್ನು ಕೊಡುವಂತಹ ವಿಷಯ. ಯಾಕೆಂದ್ರೆ ಪರಶುರಾಮನ ಸೃಷ್ಟಿಯಾದಂತ ನಮ್ಮ ತುಳುನಾಡು ಏನಿದೆ, ಆ ತುಳುನಾಡಿನ ಜನರು ಎಲ್ಲರೂ ವಿದ್ಯಾವಂತರೇ, ಪ್ರಜ್ಞಾವಂತರೇ. ನೀವು ಹೇಳಿದ ಹಾಗೆ ಅವರಲ್ಲಿ ಕಳಕಳಿಯ ವಿನಂತಿ ಏನಂದ್ರೆ, ಯಾರು ಹೊರ ದೇಶಕ್ಕೆ ಹೋಗಿದ್ದಾರೆ ಅವರೇನು ಖುಷಿಯಲ್ಲಿ ಹೋದದ್ದಲ್ಲ. ತನ್ನ ತಾಯಿಯನ್ನು ಬಿಟ್ಟು, ತನ್ನ ತಂಗಿಯನ್ನು ಬಿಟ್ಟು, ತಂದೆಯನ್ನು ಬಿಟ್ಟು, ತಮ್ಮವರನ್ನು ಬಿಟ್ಟು ಹೊರಗಡೆ ಹೋಗಿ ಎರಡು ಪೈಸವನ್ನು ಇದು ಮಾಡಿ ಅರ್ನ್ ಮಾಡಿ ನನ್ನ ಅಕ್ಕನ ಮದುವೆ, ತಂಗಿಯ ಮದುವೆ ಅಥವಾ ಒಂದು ಮನೆ ಕಟ್ಟುವ ಅನ್ನುವಂತೆ ಏನೊಂದು ಮೆಡಿಕಲ್ ಇದೆ, ಅದಕ್ಕೆ ಸ್ವಲ್ಪ ಸಹಾಯ ಆಗ್ಬೋದು ಎನ್ನುವ ಒಂದು ದೃಷ್ಟಿಯಿಂದ ಹೊರ ದೇಶಕ್ಕೆ ಬಂದು ಅಲ್ಲಿ 12 ಗಂಟೆ 16 ಗಂಟೆ ಕೆಲಸ ಮಾಡುವಂತದ್ದು. ಎಸ್ ಸರ್, ನಿಜವಾಗ್ಲೂ ಕೂಡ ಖಂಡಿತ ನನ್ನ ಸೈಡ್ ಇಂದ ತುಳುಕೂಟ ಕುವೈಟ್ ನ ಪ್ರೆಸಿಡೆಂಟ್ ಆಗಿ ನಮ್ಮ ತುಳುವರ ಹತ್ರ, ನಮ್ಮ ಮ್ಯಾಂಗ್ಳೂರು, ಉಡುಪಿ ಅಥವಾ ನಮ್ಮ ಕರಾವಳಿ ಪ್ರದೇಶದ ಜನರ ಹತ್ರ ವಿನಂತಿ ಅಷ್ಟೇ, ಫಾರಿನ್ ಇಂದ ಬಂದವರು ದಯವಿಟ್ಟು ತಿಳಿದುಕೊಳ್ಳಿ, ಅವರು ಪೇಷಂಟ್ಗಳು ಅಲ್ಲ, ಅವರು ತುಂಬಾ ಹೆಲ್ದಿ ಇದ್ದವರು, ಅವರು ಸ್ವಲ್ಪ ಮಾನಸಿಕವಾಗಿ ಅವರು ಸ್ವಲ್ಪ ನೊಂದಿದ್ದಾರೆ. ಊರಿಗೆ ಬಂದ್ರೆ ಖಂಡಿತವಾಗಿಯೂ ಅವರು ತುಂಬಾ ಗುಣಮುಖರಾಗ್ತಾರೆ ಅಥವಾ ಒಳ್ಳೇದಾಗ್ತಾರೆ. ಅವರಿಗೆ ಮತ್ತೊಂದು ವಿಚಾರ ಏನಂದ್ರೆ, ಅವ್ರು ಬರುವಾಗ ಅವ್ರಿಗೆ ಪ್ರಾಪರ್ ಮೆಡಿಕಲ್ ಟೆಸ್ಟ್ ಮಾಡಿಯೇ ಕಳಿಸ್ತಾರೆ. ಮತ್ತೆ ಮ್ಯಾಂಗ್ಳೂರ್ನಲ್ಲಿ ಇಳಿದ ಮೇಲೆ ಕೂಡ ಅಲ್ಲಿ ಟೆಸ್ಟ್ ಆಗತ್ತೆ. ಟೆಸ್ಟ್ ಆದ್ಮೇಲೆ ಕೂಡ ಪುನಃ ಅವರನ್ನು ಕ್ವಾರಂಟೈನ್ ಇರ್ತಾರೆ. ಹಾಗೆ ಎದುರು ಏನು ಇದು ಪ್ರಸ್ತಾವ ಇಲ್ಲಿ ಇಲ್ಲ, ಹೆದರಬಾರದು ಅಂತೇಳಿ ಜನರಿಗೆ ಸ್ವಲ್ಪ ಇವರು ರಾಜಮಂಡ್ರಿ ಅವರು ಹೇಳಿದ ಬಗ್ಗೆ ಸ್ವಲ್ಪ ಎಜುಕೇಟ್ ಮಾಡ್ಬೇಕು ಅಂತ ಕಾಣಿಸ್ತದೆ ನನ್ಗೆ. ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅಂತೇಳಿ ನನ್ನ ವಿಚಾರ. ರೈಟ್ ಸರ್, ಥ್ಯಾಂಕ್ ಯು. ಅದೇ ರೀತಿ ಅನೇಕ ಜನರು ಕಾರ್ಯಕ್ರಮ ನೋಡ್ತಾ ಇದ್ರ, ತಮ್ಮಲ್ಲೂ ಕೂಡ ಪ್ರಶ್ನೆಗಳಿದೆ. ಅದೇ ರೀತಿ ಹೊರದೇಶದಲ್ಲಿರುವಂತಹ ಕೂಡ ಅನೇಕ ಜನರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಅನೇಕ ಕರೆಗಳು ಬರ್ತಾ ಇದೆ. ಪ್ರಥಮ ಕರೆ ಸ್ವೀಕಾರ ಮಾಡಬೇಕು ಅಂದ್ರೆ ಇಬ್ರು ನಮ್ಮ ಜೊತೆ ನಿವಾಸಿ ಭಾರತೀಯ ಪ್ರವಾಸಿ ಪರಿಷತ್ನ ಅಧ್ಯಕ್ಷರು, ಇನ್ನೊಂದ್ ಕಡೆ ತುಳುಕೂಟ ಕುವೈಟ್ನ ಅಧ್ಯಕ್ಷರು ಇಬ್ರು ಇದ್ದಾರೆ. ಅಂದ್ರೆ ನಮ್ಮ ಅನಿವಾಸಿ ಭಾರತೀಯರು, ಕನ್ನಡಿಗರು ಏನಿದ್ದಾರೆ ಕುವೈಟ್ ನಲ್ಲಿ ಸಮಸ್ಯೆಯಲ್ಲಿದ್ರೆ ಎಲ್ಲಿದ್ದೀರಾ ತಾವುಗಳು, ಏನ್ ಸಮಸ್ಯೆಯಲ್ಲಿದ್ದೀರಾ ಅನ್ನುವಂಥದ್ದು ಗಮನಕ್ಕೆ ತಂದ್ರೆ ಸರ್ಕಾರಕ್ಕೆ ಗಮನಕ್ಕೆ ತರುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ಅದೇ ರೀತಿ ನಮ್ಮ ಜೊತೆ ಇಬ್ರು ಅಧ್ಯಕ್ಷರು ಕೂಡ ಇದ್ದಾರೆ, ಸಂಘ ಸಂಸ್ಥೆ ಅಧ್ಯಕ್ಷರು. ಅವರು ಕೂಡ ಇದರ ಬಗ್ಗೆ ಮುತುವರ್ಜಿಯನ್ನು ವಹಿಸಿ ತಮ್ಮನ್ನು ಯಾವ ರೀತಿ ಈ ಸಮಸ್ಯೆಯಿಂದ ಪಾರು ಮಾಡಬಹುದು, ಯಾವ ರೀತಿ ಇದಕ್ಕೆ ಸೊಲ್ಯೂಷನ್ ಕಂಡು ಹುಡುಕಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಸಹಾಯ ಹಸ್ತ ಚಾಚಿಸಲಿಕ್ಕೆ ರೆಡಿ ಆಗಿದ್ದಾರೆ, ನೆರವಾಗಿದ್ದಾರೆ. ಅಂಡ್ ಇನ್ನೊಬ್ರು ಪ್ರಥಮವಾಗಿ ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ದಯಮಾಡಿ ಕರೆ ಮಾಡಿದಾಗ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ. ಅಂಡ್ ನಿಜವಾಗ್ಲೂ ಕೂಡ ತಾವು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ರ. ನಾಟ್ ಓನ್ಲಿ ದಟ್, ಎಸ್, ಹೊರದೇಶದಲ್ಲಿರುವಂತವರು ಕಷ್ಟದಲ್ಲಿದ್ದಾರೆ. ಅದೇ ರೀತಿ ನಮ್ಮ ಊರಿನವರು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ರ. ನಡೆದಿರುವಂತಹ ಘಟನೆಗಳು, ಇಷ್ಟು ದಿನ ನಡೆದಿರುವಂತಹ ಘಟನೆಗಳು, ಎಲ್ಲಾ ಘಟನೆಗಳು ತಮ್ಗೆ ಗೊತ್ತಿದೆ. ಈ ಕೊರೋನಾ ಅನ್ನುವಂತಹ ಸಂದರ್ಭಗಳಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿರ್ಬೇಕು. ಆದ್ರೆ ಯಾಕೆ ನಾವು ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ತಾವು ಕೂಡ ಗಮನಿಸ್ತಾ ಇದ್ದೀರಾ. ತಮ್ಮಲ್ಲಿ ಕೂಡ ಹೇಳುವಂತಹ ಅನೇಕ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಎಸ್, ಕರೆ ಮಾಡಬಹುದು, ಮಾತನಾಡಬಹುದು ಅಂತ ಹೇಳ್ತಾ ಅಂಡ್ ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ ಸರ್, ಅದೇ ರೀತಿ ನಮ್ಮ ಜೊತೆ ರಮೇಶ್ ಭಂಡಾರಿ ಅವರೇ, ಈಗಾಗಲೇ ತಾವು ಮುಖ್ಯಮಂತ್ರಿ BSY ಅವ್ರ ಜೊತೆ ಮಾತಾಡಿದ್ದೀರಾ. ಈ ಒಂದು ವಿಷಯದ ಬಗ್ಗೆ ಏನ್ ಹೇಳಿದ್ದಾರೆ, ಏನಾಯ್ತು ಸರ್? ತಮ್ಮ ಮೀಟಿಂಗ್ ಚರ್ಚೆ ಯಾವ ರೀತಿ ಇತ್ತು? ಅದೇ ಮೊನ್ನೆ ನಾವು ಎಲ್ಲ ಗಲ್ಫ್ ಕನ್ನಡಿಗರು ಲೀಡರ್ಸ್ ಗಳೆಲ್ಲ ನಮ್ಮ ಮುಖ್ಯಮಂತ್ರಿಯಾದ ಸನ್ಮಾನ್ಯ BS ಯಡಿಯೂರಪ್ಪರ ಒಟ್ಟಿಗೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ವಿ. ಸಾಧಾರಣ ಒಂದು 50-60 ನಿಮಿಷಗಳ ಕಾಲ. ಅಲ್ಲಿ ನಾನು ಕುವೈಟ್ ನ ಪರವಾಗಿ, ಕುವೈಟ್ ಕನ್ನಡಿಗರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಮತ್ತೆ ಅವರು ಕರ್ನಾಟಕ ಏನೆಲ್ಲ ಕಂಟ್ರೋಲ್, ರಮೇಶ್ ಭಂಡಾರಿ ಅವರೇ, ಸದ್ಯದ ಪರಿಸ್ಥಿತಿ COVID-19 ಇಂದ. ರಮೇಶ್ ಭಂಡಾರಿ ಅವರೇ, ಇಫ್ ಯು ಡೋಂಟ್ ಮೈಂಡ್, ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಆಗದಿಂದ ಕರೆ ಬರ್ತಾ ಇದೆ, ಅನೇಕ ಕರೆಗಳು ಬರ್ತಾ ಇದೆ. ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಓಕೆ ಸರ್. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್, ನಾನು ವೇಣೂರಿನ ಎಚ್ ಮೊಹಮ್ಮದ್ ಅಂತ ಮಾತಾಡ್ತಾರೆ. ವೇಣೂರಿನಿಂದ ಎಚ್ ಮೊಹಮ್ಮದ್ ಅವರು ಮಾತಾಡಿ ಸರ್. ಮಾತಾಡಿ ಮೊಹಮ್ಮದ್ ಅವರೇ. ಏನಿಲ್ಲ ಸರ್, ನಮ್ಮ ಕುವೈಟ್ ನಲ್ಲಿ ತುಂಬಾ ಜನ ನಮ್ಮ ಊರಿನವ್ರು ಸಹ ಇದ್ದಾರೆ. ಅಲ್ಲಿ ದಿನಾಲು ಅವ್ರ ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ. ರಮೇಶ್ ಭಂಡಾರಿ ಮತ್ತು ಮತ್ತೊಬ್ಬ ರವಿ ಭಂಡಾರಿ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರಂತೆ. ಅವರಿಗೆ ನಮ್ಮ ಪರವಾಗಿ ಕೃತಜ್ಞತೆಗಳು ಸರ್. ಮತ್ತೆ ಏನ್ ಸರ್, ನಿತೀಶ್ ಸರ್ ಏನಂದ್ರೆ, ಈ ಸಲ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಇಂಥವರಿಗೆ ಕೊಡ್ಬೇಕು ಸರ್. ಇಂಥ ವ್ಯಕ್ತಿಗಳನ್ನ ಆರಿಸಿ ಕೊಡ್ಬೇಕಂತ ನನ್ನ ಅಭಿಪ್ರಾಯ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ತಮ್ಮವರು ಕೂಡ ಕುವೈಟ್ ನಲ್ಲಿ ಇದ್ದಾರೆ ಅನ್ನೋ ಮಾತು ಹೇಳ್ತಾ ಇದ್ದೀರಾ. ಅವರೇ ಹೇಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಹೇಗೆ?
ಹೌದು ಸರ್. ಅವ್ರ ಆರೋಗ್ಯವಾಗಿದ್ದಾರೆ ಸರ್, ಅದು ಇದೇ ಹೇಳಿದ ಹಾಗೆ ಅವರು ಈಗ ಕೆಲಸಕ್ಕೆ ಹೋಗುದಿಲ್ಲ, ಹೋಟ್ಲಲ್ಲೆಲ್ಲ ದುಡಿಯುವವರು. ಸರಿ, ಆರೋಗ್ಯವಾಗಿದ್ದಾರೆ, ಏನ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ರಿ ಅಲ್ವಾ? ಅದು ಹೆದರ್ತಾರೆ, ತುಂಬಾ ಹೆದರ್ತಾರೆ ಸರ್ ಅವರು. ಓಕೆ ಓಕೆ ರೈಟ್ ಸರ್. ಏನಾದ್ರೂ ಸಮಸ್ಯೆಗಳಿದ್ರೆ ಅದೇ ನಮ್ಮ ಜೊತೆ ಅಧ್ಯಕ್ಷರಿದ್ರೆ ಇಬ್ರು ಸಂಘ ಸಂಸ್ಥೆ ಅಧ್ಯಕ್ಷರು, ಅವರ ಗಮನಕ್ಕೆ ತರಬಹುದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇದು ವೇಣೂರ್ ಅವರು, ಎಸ್ ಮಹಮ್ಮದ್ ಅವರು ಹೇಳ್ತಾ ಇರುವಂತ ಮಾತುಗಳು. ಎಸ್ ಸರ್, ರಮೇಶ್ ಭಂಡಾರಿ ಅವರೇ. ಎಸ್ ಸರ್, ಮಾತಾಡ್ತಿದ್ವಿ. ಮುಖ್ಯಮಂತ್ರಿ ಅವರ ಜೊತೆ ನಡೆದಂತಹ ಒಂದು ಚರ್ಚೆ ಯಾವ ರೀತಿ ಇತ್ತು, ಯಾವ ರೀತಿ ಸ್ಪಂದನೆ ಕೊಟ್ರು ಅಂತ ಹೇಳಿ ಸರ್. ಓಕೆ, ರಮೇಶ್ ಭಂಡಾರಿ ಅವರ ಧ್ವನಿ ಕೇಳ್ತಾ ಇದೆಯಾ? ರಮೇಶ್ ಭಂಡಾರಿ ಅವರ ಧ್ವನಿ ಕೇಳ್ತಾ ಇದೆಯಾ? ಓಕೆ, ಸ್ವಲ್ಪ ತಾಂತ್ರಿಕ ಅಡಚಣೆ ಇದೆ. ಅಂಡ್ ಇನ್ನೂ ಒಂದು ಕಾಲರ್ ನಾನು ಕರೆ ಸ್ವೀಕಾರ ಮಾಡಬೇಕಾಗುತ್ತೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್. ಹಲೋ ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೌದು, ಅದೇ ಮುಖ್ಯಮಂತ್ರಿ ಅವರ ಜೊತೆಗೆ ಕುವೈಟ್ ನಲ್ಲಿ ಇರುವಂತ. ಓಕೆ ಓಕೆ, ಸರಿ ಸರ್. ರಮೇಶ್ ಸರ್ ದಯಮಾಡಿ ಸರ್, ಸ್ವಲ್ಪ ಇಲ್ಲಿ ಕುವೈಟಿನ ಒಂದು ಕರೆ ಬಂದಿದೆ, ನಾನು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ಮಾತಾಡಿ ಸರ್. ಹಲೋ, ಮಾತಾಡಿ ಸರ್. ಕುವೈಟ್ನಿಂದ ಕರೆ ಮಾಡ್ತಾ ಇದ್ದೀರಾ, ತಮ್ಮ ಹೆಸರು ಸರ್? ಸರ್ ಹೌದು ಸರ್, ನಮ್ಮ ಎಂಪಿಗಳಿದ್ದಾರೆ ಇಬ್ರು, ಏನ್ ಮಾಡ್ತಾ ಇದ್ದಾರೆ? ನಮ್ಮನ್ನ ಯಾಕೆ ಬಿಟ್ಟು ಬಿಟ್ಟಿದ್ದಾರೆ? ಓಕೆ, ಯಾಕೆ ನಾವು ದಕ್ಷಿಣ ಕನ್ನಡದ ಅಲ್ವಾ? ನಾವಿಲ್ಲಿ ಯಾರು ಕುವೈತಿಗೆ ತಿರ್ಗಲಿಕ್ಕೆ ಬಂದ ವಿಸಿಟ್ ವೀಸಾ ಹೋಲ್ಡರ್ಸ್ ಅಲ್ಲ ಸರ್, ನಾವು ದುಡಿಲಿಕ್ಕೆ ಬಂದವರು. ನಮ್ಮ ದುಡ್ಡು ಬೇಕು, ನಮ್ಮದೆಲ್ಲ ಬೇಕಂದ್ಮೇಲೆ ನಮ್ ಕಂಟ್ರಿಗೆ ನಾವ್ ಯಾಕೆ ಬೇಡ? ಕೇರಳದಿಂದ ಈಗ ದಿನ ಫ್ಲೈಟ್ ಹೋಗ್ತದೆ, ಯಾಕೆ ನಮ್ ಮಂಗಳೂರಿಗೆ ಬರುದಿಲ್ಲ? ಓಕೆ ಓಕೆ ಓಕೆ, ರೈಟ್. ಹೌದು ಅಲ್ವಾ? ಎಸ್ ಸರ್. ತಾವು ಹೇಗಿದ್ದೀರಾ ಸರ್? ಸಾರಿ ಸರ್. ಸರ್, ತಾವು ಹೇಗಿದ್ದೀರಾ ಸರ್? ನಾವು ಚೆನ್ನಾಗಿದ್ದೇವೆ ಅಂದ್ರೆ ನಮ್ ಬಿಲ್ಡಿಂಗ್ ಈಗ 29 days ಇಂದ ಕ್ವಾರಂಟೈನ್ ಅಲ್ಲಿ ಇದೆ. ಪೂರಾ ಬಿಲ್ಡಿಂಗ್ ನೇ ಕ್ವಾರಂಟೈನ್ ಅಲ್ಲಿ ಇಟ್ಟಿದ್ದಾರೆ. ಓಕೆ, 29 days ಇಂದ ಕ್ವಾರಂಟೈನ್ ಅಲ್ಲಿ ಇದ್ದೀರಾ? ಓಕೆ, ನಮ್ಮ ತುಳುಕೂಟ ಅಧ್ಯಕ್ಷರಿದ್ದಾರೆ, ಒಳ್ಳೆ ಜನ, ಗೊತ್ತಿದೆ ಅವರು. ಓಕೆ ಸರ್, ನಾವಿರೋ ಸಿಟಿಯಲ್ಲಿ ಹೈಯೆಸ್ಟ್ ಕೊರೋನಾ ಕೇಸಸ್ ಇದೆ. ನಾನು ಕುವೈಟ್ ಸಿಟಿಯಲ್ಲೇ ಇದ್ದೀನಿ, ಕುವೈಟ್ ಸಿಟಿಯಲ್ಲಿ. ಓಕೆ, ತಮ್ಗೆ ಬೇಸರ ಇದೆ? ನನ್ನ ಸ್ವಂತ ಬಿಲ್ಡಿಂಗ್, ನಾನು ಇವತ್ತಿಗೆ 29 days ಇಂದ ನಮ್ ಬಿಲ್ಡಿಂಗ್ ಕ್ಲೋಸ್ ಇದೆ. ನಮ್ಗೆ ಪರವಾಗಿಲ್ಲ, ಒಳ್ಳೆ ಇದೆ. ನನಗೆ ನಮ್ಮನ್ನ ನೋಡ್ತಾ ಇರೋದು ಕೇರಳ ಮುಸ್ಲಿಂ ಲೀಗ್ನವರು. ನಮ್ಗೆ ದಿವಸ ನಮ್ ಫ್ಲಾಟಿಗೆ ಊಟ ಕೊಟ್ಟು ನಮ್ಮನ್ನ ಒಳ್ಳೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ 29 days ಇಂದ. ಓಕೆ ಸರ್, ಥ್ಯಾಂಕ್ ಯು ಕೇರಳ ಮುಸ್ಲಿಂ ಲೀಗ್ ಅವರಿಗೆ. ಈ ಸಂದರ್ಭಗಳಲ್ಲಿ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮನ್ನ ನೋಡ್ತಾ ಇರೋ ನಮ್ಮ ಇಡೀ ನನ್ನ ಫ್ಲಾಟ್ ನಲ್ಲಿ, ಯಾಕಂದ್ರೆ ನಾನ್ ದುಡಿತಾ ಇರೋ ನನ್ನ ಬಾಸ್ ಕೇರಳ ಮುಸ್ಲಿಂ ಲೀಗ್ ಅವರು, ಅವ್ರ ಥ್ರೂ ನನಗೆ 29 days ಇಂದ ಇವರಿಗೆ ನನ್ನ ಫ್ಲಾಟ್ ನ ಪೂರ 12 ಜನಕ್ಕೆ ಊಟ ಸಾಮಾನು ಎಲ್ಲ ಕೊಟ್ಟು, ಈಗ ರಂಜಾನ್ 24 ಗಲ್ಫ್ ಇದ್ರು ಇವಾಗ್ಲೂ ನನಗೆ ಊಟ ಬರ್ತದೆ. ಓಕೆ, ಅಮೇಜಿಂಗ್ ಬ್ಯೂಟಿಫುಲ್ ಸರ್. ಎಸ್ ಸರ್. ಒಂದು ಗೌರ್ಮೆಂಟ್ ಇಂದಲೂ ನಮ್ಗೆ ಕಿಟ್ ಬಂದಿದೆ. ಇವರಿಗೆ 14 ದಿವಸಕ್ಕೆ ಒಂದ್ಸಲ ನಮ್ ಕಿಟ್ ಗೌರ್ಮೆಂಟ್ ಇಂದನೂ ಬರ್ತಾ ಇದೆ, ಎಲ್ಲ ಬಂದಿದೆ ಈಗ ಅಲ್ವಾ? 14 ದಿವಸಕ್ಕೆ. ಅದಲ್ಲ, ನಮ್ ಕುವೈಟ್ ಗೌರ್ಮೆಂಟ್ ಇಂದ ಏನೂ ತೊಂದರೆ ಇಲ್ಲ. ಆದ್ರೆ ನಮ್ಮ ಗೌರ್ಮೆಂಟ್ ಗೆ ಯಾಕೆ ನಾವು ಬೇಡ? ಓಕೆ, ನಮ್ಮ ಗೌರ್ಮೆಂಟ್ ಗೆ ಯಾಕೆ ಬೇಡ ಅಂತ ಪ್ರಶ್ನೆ ಅಲ್ವಾ ಸರ್? ಬೇಸರ ಇದೆ. ನನ್ನ ಮನೆಯಲ್ಲಿ ನನ್ನ ವಯಸ್ಸಾದ ತಂದೆ ತಾಯಿ ಇಬ್ಬರೇ ಇರುವುದು, 2 ಗಂಡು ಮಕ್ಕಳು. ನಾವು ಕುವೈಟ್ ಅಲ್ಲಿ ಇದ್ದೀವಿ, ನನ್ನ ತಂಗಿ ಇರುವಳು ಬಾಂಬೆಯಲ್ಲಿ ಇದ್ದಾರೆ. ಆದ್ರೆ ನಮ್ಮ ಮನೆಯಲ್ಲಿ ಕೇಳುವವರು ಯಾರು ಇಲ್ಲ. ಓಕೆ ರೈಟ್ ಸರ್, ಥ್ಯಾಂಕ್ ಯು ಸರ್. 85+ ಇದು ನನ್ನ ತಂದೆ ಇದ್ದಾರೆ, 65+ ನನ್ನ ತಾಯಿ ಇಬ್ಬರೇ ನನ್ನ ಮನೆಯಲ್ಲಿ ಇರೋದು ಕಾರ್ಕಳದಲ್ಲಿ. ಸರಿ. ಊರಿನವರಿಗೆ ಅವ್ರು ಹೊರದೋಸ್ತಾ ಇದ್ದಾರೆ ಅಂತ. ಆದ್ರೆ ನಮ್ಮ ಮನೆಯಲ್ಲಿರುವವರು ಅವರು ಕೇಳುವ ಸರಿ ಅಲ್ವಾ? ಸರಿ, ನಿಜವಾಗ್ಲೂ ಕೂಡ ಸರಿ. ಒಂದು ಚಿಕ್ಕ ನಾವು ಬರ್ತೀವೋ ಬಿಡ್ತೀವೋ ಅದ್ರ ಬೇರೆ. ಗೌರ್ಮೆಂಟ್ ಇದು ಒಂದು ಏನ್ ಮಾಡಿದೆ ಸರ್? ಏನ್ ಮಾಡ್ಬೇಕು ಅಂತ ಹೇಳಿ ಸರ್, ಒಂದು ಏನ್ ಮಾಡ್ಬೇಕು ಅಂತ ಹೇಳಿ ತಾವು ಏನ್ ಬಯಸ್ತಾ ಇದ್ದಾರೆ? ನಮ್ಮ ಎಂಪಿಗಳು ಒಂದು ಯಾಕೆ ನಮ್ಮ ಬಗ್ಗೆ ಧ್ವನಿ ಎತ್ತುದಿಲ್ಲ? ಇಷ್ಟು ಕೇರಳಕ್ಕೆಲ್ಲ ಕೇರಳದವರು ಗೌರ್ಮೆಂಟೇ ಇಲ್ಲ, ಎಂಪಿಗಳೇ ಇಲ್ಲ. ನಮ್ಮ ಮೇಲೆ ಕೆಳಗೆ ಎಲ್ಲಾ ಗೌರ್ಮೆಂಟ್ ಇದ್ರು ನಮ್ಮ ಗೌರ್ಮೆಂಟಿಗೆ ಒಂದು ನಮ್ಮ ಎಂಪಿಗಳು ಅವ್ರದ್ದೇ ಗೌರ್ಮೆಂಟ್, ಯಾಕೆ ಅವ್ರ ಹತ್ರ ಕೈಲಾಗುದಿಲ್ಲ?
ಓಕೆ ತದ್ವಿರುದ್ಧ ಗೌರ್ಮೆಂಟ್ ಇದ್ರೂ ಕೇರಳದಲ್ಲಿ ಎಲ್ಲಾ ವ್ಯವಸ್ಥೆ ನಮ್ಮ ಗೌರ್ಮೆಂಟ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ತಗೊಳ್ತಾರೆ ಅವರು. ಓಕೆ ರೈಟ್ ಸರ್ ಥ್ಯಾಂಕ್ ಯು ಸರ್ ಮಾತಾಡ್ಬೇಕು ಇದ್ರ ಬಗ್ಗೆ ಮಾತಾಡೋಣ. ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್. ಇದು ಬೇಸರದ ಸಂಗತಿ, ನಮ್ಮ ದೇಶ ನಮ್ಮವ್ರು ಯಾಕೆ ಬಿಟ್ಟು ಹಾಕಿದ್ದಾರೆ ನಮ್ಮನ್ನು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಎಸ್ ಅದೇ ರೀತಿ ರಾಜ್ ಭಂಡಾರಿ ಅವರೇ ಏನ್ ಹೇಳ್ತೀರಾ ಸರ್ ಈ ಒಂದು ಸಮಸ್ಯೆಗಳಿಗೆ? ಅಂದ್ರೆ ಹೇಳ್ತಾ ಇದಾರೆ ಎಂಕ್ಲೇನ್ ಮಾತಾ ಬುಡ್ದು ಪಾಡ್ದಿರ ಪನ್ಪುನಂಚಿನ ಪಾತ್ರ ಪನ್ನೋದಿಲ್ಲ, ನಮ್ಮನ್ನೆಲ್ಲ ಬಿಟ್ಟಿದ್ದಾರ ಅನ್ನುವಂತ ಮಾತನ್ನು ಬೇಸರದಿಂದ ಹೇಳ್ತಾ ಇದ್ದಾರೆ. ಯಾಕೆ ಸರ್ ಯಾಕೆ ಹೀಗಾಯ್ತು ಅನ್ನುವಂಥದ್ದು, ಅಂದ್ರೆ ಎಲ್ಲೋ ತಾವುಗಳು ಸರ್ಕಾರದ ಗಮನಕ್ಕೆ ತರುವಲ್ಲಿ ವಿಫಲರಾಗಿದ್ರ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅಂದ್ರೆ ಅಲ್ವಾ, ಕೇರಳದವರು ಹೋಗ್ತಾರೆ ಅಂತ ಬಂದಾಗ, ಅಹಮದಾಬಾದ್ನವರು ಕೂಡ ಹೋಗ್ತಾರೆ, ಅವರಿಗೂ ಕೂಡ ಸ್ಪೆಷಲ್ ಆಗಿರುವಂತಹ ಫ್ಲೈಟ್ ಇದೆ ಅಂತ ಬಂದಾಗ, ತಮಿಳುನಾಡವರು ಕೂಡ ಹೋಗ್ತಾರೆ, ಸ್ಪೆಷಲ್ ಆಗಿರೋ ಫ್ಲೈಟ್ ಇದೆ, ಹೈದರಾಬಾದ್ ಹೋಗ್ತಾರೆ. ಆದ್ರೆ ನಮ್ಮವರಿಗೆ ಇಲ್ಲ. ಎಸ್ ಸರ್ ಕೇಳ್ತಾ ಇದೆಯಾ ಸರ್ ರಾಜ್ ಭಂಡಾರಿ ಅವರೇ? ಎಸ್ ಇನ್ನೊಂದು ಕರೆ ಇದೆ, ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ಸರ್ ಇನ್ನೊಂದು ಕರೆ ಇದೆ, ಕರೆ ಸ್ವೀಕಾರ ಮಾಡಿ ಬರ್ತೇನೆ ತಮ್ಮ ಜೊತೆ. ಓಕೆ ಓಕೆ ರಾಜ್ ಭಂಡಾರಿ ಅವರೇ ಧ್ವನಿ ಕೇಳ್ತಾ ಇದೆಯಾ? ರಾಜ್ ಭಂಡಾರಿ ಅವರೇ ಧ್ವನಿ ಕೇಳ್ತಾ ಇದೆಯಾ? ಓಕೆ ರಾಜ್ ಭಂಡಾರಿ ಅವರೇ ಧ್ವನಿ ಕೇಳ್ತಾ ಇದೆಯಾ ಸರ್? ರಾಜ್ ಭಂಡಾರಿ ಅವರ ಧ್ವನಿ ಕೇಳ್ತಾ ಇದೆಯಾ? ಓಕೆ ರೈಟ್ ತಾಂತ್ರಿಕ ಅಡಚಣೆ ಇದೆ. ಅಂಡ್ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ, ನಾನು ಪ್ರಶಾಂತ್ ಅಂತ ಕುವೈತ್ ಇಂದ. ಪ್ರಶಾಂತ್ ಅವರು ಕುವೈಟ್ ಇಂದ ಮಾತಾಡಿ ಸರ್. ಪ್ರಶಾಂತ್ ಅವರು ಹೇಗಿದ್ದೀರಾ ಸರ್? ಪರವಾಗಿಲ್ಲ ಸರ್, ಚೆನ್ನಾಗಿದ್ದೇವೆ. ಓಕೆ ಎಲ್ಲಿದ್ದೀರಾ ಕುವೈಟ್ ಅಲ್ಲಿ? ಪರವಾಗಿಲ್ಲ. ನನ್ನ ಮಿತ್ರರಾದ ರಾಜ್ ಭಂಡಾರಿ ಹಾಗೂ ನಮ್ಮ ತುಳುಕೂಟದ ಅಧ್ಯಕ್ಷರು ಇಬ್ಬರಿಗೂ ನಮಸ್ತೆ. ಹಲೋ ಮಾತಾಡಿ ಸರ್, ಮಾತಾಡಿ ಕೇಳ್ತಾ ಇದೆ ಸರ್, ಮಾತಾಡಿ ಸರ್. ಅದೇ ಸರ್, ನಾವು ಇಲ್ಲಿ ಕುವೈತ್ ಅಲ್ಲಿ ತುಂಬಾ ಜನ ಕಷ್ಟದಲ್ಲಿದ್ದಾರೆ. ಅಂದ್ರೆ ಅದರಲ್ಲಿ ಎಷ್ಟೊಂದು 50,000 ಜನ ಇದ್ರು, ಅದರಲ್ಲಿ ಸ್ವಲ್ಪ ಜನರಿಗೆ ಮಾತ್ರ ಊರಿಗೆ ಹೋಗ್ಲಿಕ್ಕೆ ಈಗ ಅವಕಾಶ ಇದೆ. ಅಂದ್ರೆ ಅವರಿಗೆ ಹೋಗ್ಲೇಬೇಕು ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅಂದ್ರೆ ಹಾಸ್ಪಿಟಲ್ ಪ್ರಾಬ್ಲಮ್ಸ್ ಇರುವವರು, ಆರೋಗ್ಯದ ದೃಷ್ಟಿಯಲ್ಲಿ ಕೆಲವರು ಗರ್ಭಿಣಿಯರಿದ್ದಾರೆ, ಅಂತವರಿಗೆ ಒಂದು ಅವಕಾಶ ಮಾಡಿಕೊಟ್ರೆ ಒಳ್ಳೇದು. ಮತ್ತೆ ಮೊನ್ನೆ ನಮ್ಮ ಏರ್ಪೋರ್ಟ್, ಮಂಗಳೂರು ಏರ್ಪೋರ್ಟ್ ಅಲ್ಲಿ ನಡೆದ ಘಟನೆ, ನಮ್ಮ ಪ್ರಜ್ಞಾವಂತ ಜನತೆ, ಮಂಗಳೂರು ಉಡುಪಿ ಅವರಿಗೆ ಶೋಭೆ ತರುವಂತದಲ್ಲ. ಅಂದ್ರೆ ಅಂತ ಒಂದು ಸಿಚುವೇಶನ್ ಬರಬಾರ್ದು. ನಮ್ಮವರು ಎಜುಕೇಟೆಡ್, ಒಳ್ಳೆ ಕಲ್ತವರು. ನಾವು ಕೂಡ ಇಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವವರು, ಪ್ಯಾರಾಮೆಡಿಕಲ್ ಸ್ಟಾಫ್. ಇಲ್ಲಿ ಎಷ್ಟೋ ಜನ ನಮ್ಮವರಿಗೋಸ್ಕರ, ನಮ್ಮ ಕರಾವಳಿ ಕನ್ನಡಿಗರಿಗೋಸ್ಕರ, ತುಳುವರಿಗೋಸ್ಕರ ರಾತ್ರಿ ಹಗಲು ಕೆಲಸ ಮಾಡುವವರು ಇದ್ದಾರೆ. ಅದಷ್ಟೇ ಅಲ್ಲದೆ ಜಾತಿ ಧರ್ಮ ಪಕ್ಷ ಭೇದ ಮರೆತು ಒಬ್ರಿಗೊಬ್ರು ಹೆಲ್ಪ್ ಮಾಡಿ ಎಲ್ಲ ಅಸೋಸಿಯೇಷನ್, ತುಳುಕೂಟ, ಭಾರತೀಯ ಪ್ರವಾಸಿ ಪರಿಷತ್ ಇರ್ಬೋದು, ಕನ್ನಡ ಕೂಟ ಇರ್ಬೋದು, ಗಿಲ್ಲವ ಸಂಘ ಇರ್ಬೋದು, ಬಂಟರ ಸಂಘ ಇರ್ಬೋದು, ಎಲ್ರು ಒಗ್ಗಟ್ಟಾಗಿ ಒಬ್ರನ್ನೊಬ್ರು ಹೆಲ್ಪ್ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಆದ್ರೂ ಊರಿಗೆ ಹೋಗುವವರಿಗೆ ಅವಕಾಶ ಇದ್ದವರಿಗೆ ಹೋಗ್ಲೇಬೇಕು. ಯಾಕಂದ್ರೆ ಅವರಿಗೆ ರಿಯಲಿ ಹೋಗ್ಲೇಬೇಕಂದ್ರೆ ಪ್ರೆಗ್ನೆಂಟ್, ಕೆಲವರಿಗೆ ಮೆಡಿಸಿನ್ಸ್ ಇದು ತೊಂದರೆ ಉಂಟು, ಟ್ರೀಟ್ಮೆಂಟ್ ಆಗ್ಬೇಕು ಎಮರ್ಜೆನ್ಸಿ, ಅಂತವೆಲ್ಲ ಸ್ಟಕ್ ಆಗಿದ್ದಾರೆ. ಅಂತರನ್ನೊಂದು ಕರ್ಕೊಂಡು ಹೋಗುವ ವ್ಯವಸ್ಥೆ ಆದಷ್ಟು ಬೇಗ ಮಾಡ್ಬೇಕು ಅಂತ ನಮ್ಮ ಎಂಪಿಸ್, MLAs, ಸರ್ಕಾರಕ್ಕೆ ನಮ್ಮ ಮನವಿ. ನಮ್ಗೆ ಹೇಗೂ ಬರಕ್ ಆಗಲ್ಲ, ಕೆಲವರಿಗೆ ಎಲ್ಲರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಪರಿಸ್ಥಿತಿಯಲ್ಲಿ ಸರ್ಕಾರ ಇಲ್ಲ. ಅರ್ಥ ಆಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ 50,000 ಜನರು ಕಷ್ಟದಲ್ಲಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಾ? ತುಂಬಾ ಕಷ್ಟದಲ್ಲಿದ್ದಾರೆ. ಕೆಲವರದ್ದು ಜಾಬ್ ಇಲ್ಲ, ಕೆಲವರಿಗೆ ಜಾಬ್ ಇದ್ದು ಸ್ಯಾಲರಿ ಇಲ್ಲ, ಕೆಲವರದ್ದು ವೀಸಾ ಮುಗ್ದಿದೆ, ಕೆಲವರಿಗೆ ವಿಸಿಟಿಂಗ್ ವೀಸಾದಲ್ಲಿ ಬಂದವರು ಇಲ್ಲೇ ಸ್ಟಕ್ ಆಗಿದ್ದಾರೆ, ಕೆಲವರದ್ದು ಮಕ್ಕಳು ಊರಲ್ಲಿದ್ದಾರೆ, ಪೇರೆಂಟ್ಸ್ ಇಲ್ಲಿದ್ದಾರೆ, ಕೆಲವರದ್ದು ಮಕ್ಕಳು ಇಲ್ಲಿದ್ದಾರೆ, ಪೇರೆಂಟ್ಸ್ ಊರಲ್ಲಿದ್ದಾರೆ. ಅಂತದೆಲ್ಲ ಸಿಚುವೇಶನ್ ಅಲ್ಲಿ ಇದ್ದಾರೆ. ಅವರಿಗೊಂದು ಆದಷ್ಟು ಬೇಗ ಊರಿಗೆ ಹೋಗುವ ವ್ಯವಸ್ಥೆ ಮಾಡಿಕೊಡ್ಬೇಕು, ಸರ್ಕಾರ ಸ್ವಲ್ಪ ಗಮನ ಹರಿಸಬೇಕಂತ ನನ್ನ ರಿಕ್ವೆಸ್ಟ್. ಮತ್ತೆ ಈ ಒಂದು ಅರ್ಥಪೂರ್ಣ ಪ್ರೋಗ್ರಾಮ್ ಮಾಡಿದಕ್ಕೆ ನಿಮ್ಮ ವಾಹಿನಿ ಕೂಡ ತುಂಬಾ ಥ್ಯಾಂಕ್ಸ್. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ತಾವು ಒನ್ಸ್ ಅಗೇನ್ ನಾವು ಕೂಡ ವಿಷಾದ ವ್ಯಕ್ತಪಡಿಸ್ತಾ ಇದ್ದೇವೆ. ತಮಗೆ ನಿಜವೂ ಕೂಡ ಘಾಸಿ ಆಗಿದೆ, ಬೇಸರ ಆಗಿದೆ ಮೊನ್ನೆ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ನಡೆದಂತಹ ಘಟನೆಯ ಬಗ್ಗೆ. ಅಂಡ್ ಜಿಲ್ಲಾಡಳಿತ ಇದರ ಬಗ್ಗೆ ಸ್ಪಷ್ಟೀಕರಣ ನೀಡಿದೆ. ಇನ್ನು ಮುಂದಕ್ಕೆ ಇಂತಹ ಯಾವುದೇ ರೀತಿಯ ಪರಿಸ್ಥಿತಿ ಆಗಲ್ಲ, ಇಂತಹ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಅನ್ನುವಂಥ ಮಾತನ್ನು ಜಿಲ್ಲಾಡಳಿತ ಹೇಳಿದೆ. ಎಸ್ ಸರ್ ರಾಜ್ ಭಂಡಾರಿ ಅವರೇ, ಅಂದ್ರೆ ತಮ್ಮ ಹತ್ರ ಕೇಳಬೇಕಾಗಿರುವಂತಿದೆ,
ಎಸ್ ಸರ್, ಎಲ್ಲೋ ಒಂದ್ ಕಡೆ ನೆಗ್ಲೆಕ್ಟ್ ಮಾಡ್ತಾ ಇದಾರ ನಮ್ಮವರು ಹೇಗೆ ಅಂತ ಹೇಳಿ, ಅಂದ್ರೆ ಕೇರಳದವರು ಅಹಮದಾಬಾದ್ ಇಲ್ಲ ಅದ್ರಲ್ಲಿ ನಾನು ಕ್ಲಾರಿಫಿಕೇಶನ್ ಭಾರತಾದ್ಯಂತ ಮಂಗಳೂರಿನವರಂತಲ್ಲ, ಎಲ್ಲಾ ಜನನಾಯಕರು, ಎಲ್ಲಾ ಲೀಡರ್ಸ್, ಎಲ್ಲಾ ಪೊಲೀಸ್ನವರು ಎಲ್ಲ ಒಳ್ಳೆ ಕೆಲಸವೇ ಮಾಡ್ತಿದ್ದಾರೆ. ಯಾರು ಕೂಡ ಕೆಲಸ ಕಮ್ಮಿ ಮಾಡ್ತಾ ಇಲ್ಲ ವಿಷಯ. ಅದರಲ್ಲಿ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಎಲ್ಲರೂ ಒಂದು ವಿಷಯದಲ್ಲಿ ಗೊಂದಲಕ್ಕೆ ಬರುವಾಗ ಅವರು ಆರಿಸಿದಂತ ಜನನಾಯಕರು ಸ್ಪಂದಿಸಬೇಕು, ತುಂಬಾ ಅಗತ್ಯ. ಸ್ಪಂದಿಸಬೇಕು. ಯಾಕಂತ ಹೇಳಿದ್ರೆ ಆ ಗೊಂದಲವನ್ನು ದೂರಪಡಿಸುವ ಜನನಾಯಕರ ಕರ್ತವ್ಯ ಆಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಜನನಾಯಕರಿಗೆ ದೊಡ್ಡ ಕರ್ತವ್ಯ. ಅವರು ಸೆಲೆಕ್ಟ್ ಮಾಡಿದಂತ ಜನರು ಗೊಂದಲದಲ್ಲಿರುವಾಗ ಅವರು ಆ ಗೊಂದಲ ದೂರಪಡಿಸುವುದು ತುಂಬಾ ಮುಖ್ಯ. ಆ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸಚಿವರಾದಂತಹ ಸದಾನಂದ ಗೌಡ ಅವರ ರೆಸ್ಪಾನ್ಸ್ ನಮ್ಗೆ ತುಂಬಾ ಆಶಾದಾಯಕವಾಗಿದೆ. ಯಾಕಂತ ಹೇಳಿದ್ರೆ ನಾವು ಕಾಲ್ ಮಾಡಿ ಮಾತಾಡಿದವರು ಆದಷ್ಟು ಬೇಗ ಅವರ ಕಾರ್ಯರೂಪಕ್ಕೆ ಬಂದು ಅವರು ಈ ಕೆಲಸವನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಆದ್ರೆ ಇದ್ರಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಕೇರಳಕ್ಕೆ ಮಂಗಳೂರನ್ನು ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಏನಂತ ಹೇಳಿದ್ರೆ, ಕೇರಳದ 6,75,000 ಜನ ಇದ್ದಾರೆ ಇಲ್ಲಿ. ಕುವೈಟ್ ನಲ್ಲಿ 6,75,000 ಜನ ಇದ್ದಾರೆ. ನಾನು ನನ್ನ ಬ್ರದರ್ ಈಗ ಹೇಳಿದವರಿಗೆ ನಾನು ಜಸ್ಟ್ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಕೇರಳದ ಅವರು ಕೇರಳ ಅಂತ ಹೇಳಿದ್ರೆ ಅಲ್ಲಿದ್ದು ಇಕೋನಮಿ ಟೋಟಲಿ ಡಿಪೆಂಡ್ ಆನ್ ಗಲ್ಫ್ ಆಕ್ಚುಲಿ ಒಂದು ವಿಷಯ. ಮತ್ತೆ ಅವ್ರು ತುಂಬಾ ಕ್ರೌಡ್ ಉಂಟು. ಪ್ರತಿ ಮನೆಯಿಂದ ಒಂದಿಬ್ರು ಜನ ಹೊರಗಿದ್ದಾರೆ. ಇಲ್ಲಿ 6,75,000 ಜನ ಇದ್ದಾರೆ. ಕೇರಳ ಗವರ್ಮೆಂಟ್ ಮಾಡಿದ ಕೆಲಸ ವಂಡರ್ಫುಲ್ ಇಟ್ ಈಸ್. ನಾನು ಮೊನ್ನೆ ಟ್ವೀಟ್ ಕೂಡ ಮಾಡಿದ್ದೆ, ಪಿಣರಾಯಿ ವಿಜಯನ್ ಡೂಯಿಂಗ್ ವಂಡರ್ಫುಲ್ ಜಾಬ್. ನಾವು ಅದಕ್ಕೆ ರೆಸ್ಪೆಕ್ಟ್ ಕೂಡ ಮಾಡ್ತೀವಿ. ಅದೇ ರೀತಿಯಲ್ಲಿ ನಮ್ಮ ನಾಯಕರು ಕೂಡ ಡೇ ನೈಟ್ ಕೆಲಸ ಮಾಡ್ತಿದ್ದಾರೆ. ಯಾರು ಕೂಡ ಕೆಲಸ ಕಮ್ಮಿ ಏನ್ ಮಾಡ್ತಾ ಇಲ್ಲ. ಆದ್ರೆ ಇಲ್ಲಿ ಏನಂತ ಹೇಳಿದ್ರೆ, ಮೊನ್ನೆ ಸದಾನಂದ ಗೌಡಜಿ ಅವರು ಮಾತಾಡುವಾಗ ಅವ್ರು ಹೇಳಿದ ಒಂದು ವಿಷಯ ಉಂಟು. ನಮ್ಮ ಜನರಲ್ಲಿ ಜಾಸ್ತಿ ರಿಜಿಸ್ಟ್ರೇಷನ್ ಆಗ್ಲಿಲ್ಲ. ಫಸ್ಟ್ ಸ್ಟಾರ್ಟ್ ಆದ 2 ಫ್ಲೈಟ್ ಅವರು ಅವರ ಫ್ಲೈಟ್ ಹೇಗೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಎಲ್ಲಿದ್ದು ಸಂಖ್ಯೆ ಜಾಸ್ತಿ ರಿಜಿಸ್ಟರ್ ಆಗಿದೆ ಅಲ್ಲಿಗೆ ಅವರು ಫ್ಲೈಟ್ ಅರೇಂಜ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕೇರಳದ ಆಲ್ರೆಡಿ 35,000ಕ್ಕಿಂತ ಜಾಸ್ತಿ ಜನ ರಿಜಿಸ್ಟರ್ ಆಗಿದೆ ಅಂತ ಹೇಳ್ತಾರೆ. ಆಂಧ್ರ ಪ್ರದೇಶದ 8,000ಕ್ಕಿಂತ ಜಾಸ್ತಿ ರಿಜಿಸ್ಟರ್ ಆಗಿದೆ. ಇದು ಅಧಿಕೃತ ವರದಿ ಅಲ್ಲ, ನನಗೊಂದು ಸಿಕ್ಕಿದ ವಿವರ. ಹಾಗೆ ತೆಲಂಗಾಣದವರು ಕೂಡ 3,500 ಜನ. ನಮ್ಮ ಕರ್ನಾಟಕದವರಿಗೆ ಎಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ ಅಂತ ಹೇಳಿ ಅಧಿಕೃತವಾದ ಒಂದು ವರದಿ ನಮ್ಮ ಹತ್ರ ಇಲ್ಲ. ಆದ್ರೆ ಅವರು ನಮ್ಗೆ ಕೇಂದ್ರ ಸಚಿವರು ಹೇಳಿದ ಪ್ರಕಾರ ಕರ್ನಾಟಕದವರ ಸಂಖ್ಯೆ ಅಷ್ಟು ಜಾಸ್ತಿ ರಿಜಿಸ್ಟರ್ ಆಗ್ಲಿಲ್ಲ ಇಂಡಿಯನ್ ಎಂಬಸಿಯಲ್ಲಿ ಅಂತ. ಅದಕ್ಕೋಸ್ಕರ ಕುವೈಟ್ ನಲ್ಲಿರುವ ಯಾರಿಗಾದ್ರೂ ಹೋಗ್ಲಿಕ್ಕೆ ಬಯಸುವಂತ ಕನ್ನಡಿಗರು ಅವರು ಆದಷ್ಟು ಬೇಗ ನಿಮ್ಮ ನಂಬರ್ ಅನ್ನು ಇಂಡಿಯನ್ ಎಂಬಸಿಯಲ್ಲಿ ರಿಜಿಸ್ಟರ್ ಮಾಡಿ. ಯಾಕಂತ ಹೇಳಿದ್ರೆ ಇಲ್ಲಿದು ಅಫಿಷಿಯಲ್ ಅಂತ ಹೇಳಿದ್ರೆ ಇಂಡಿಯನ್ ಎಂಬಸಿ ರಿಜಿಸ್ಟ್ರೇಷನ್ ಮಾತ್ರ. ನೀವು ಸಂಘಟನೆಯವರಿಗೆ ಹೇಳಿರ್ಬೋದು, ರಾಜ್ ಭಂಡಾರಿಗೆ ಹೇಳ್ಬೋದು, ರಮೇಶ್ ಭಂಡಾರಿ ಅವರಿಗೆ ಹೇಳ್ಬೋದು, KKM ಅವರಿಗೆ ಹೇಳ್ಬೋದು, ಅವರೆಲ್ಲರೂ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಅಧಿಕೃತವಾಗಿ ವರದಿ ಸಿಕ್ಕುವುದು ಕೇಂದ್ರ ಸರ್ಕಾರಕ್ಕೆ ಇಂಡಿಯನ್ ಎಂಬಸಿ ಮುಖಾಂತರ. ಅದಕ್ಕೋಸ್ಕರ ನನ್ನ ಹತ್ರ ಒಂದು ಅಭ್ಯರ್ಥನೆ ಮತ್ತು ವಿನಂತಿ ಏನಂತ ಹೇಳಿದ್ರೆ, ಆದಷ್ಟು ಬೇಗ ಯಾರೆಲ್ಲ ಊರಿಗೆ ಹೋಗ್ಲಿಕ್ಕೆ ಬಯಸ್ತೀರಿ ಅವರು ಆದಷ್ಟು ಬೇಗ ಇಂಡಿಯನ್ ಎಂಬಸಿಯಲ್ಲಿ ರಿಜಿಸ್ಟರ್ ಮಾಡಿ. ಆವಾಗ ಅದು ಸೆಂಟ್ರಲ್ ಗವರ್ಮೆಂಟ್ ಗಮನಕ್ಕೆ ಬರ್ತದೆ ಎಷ್ಟು ಸಂಖ್ಯೆ ಉಂಟು ಅಂತೇಳಿ. ಅದಲ್ಲದೆ 1-2 ದಿವಸದಲ್ಲಿ ಈ ಕಾರ್ಯವನ್ನು ಸರಿ ಮಾಡ್ತೇನೆ ಅಂತ ಹೇಳಿ DV ಸದಾನಂದ ಗೌಡರು ಮತ್ತೆ ತುಳುಕೂಟದ ಅಧ್ಯಕ್ಷರು BSY ಜೊತೆ ಮಾತನಾಡುವಾಗ ಹೇಳಿದ್ದಾರೆ. ಅದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ 1-2 ದಿವಸದಲ್ಲಿ ಇದು ವಿಷಯ ಸರಿಯಾಗಬಹುದು ಅಂತ ಹೇಳಿ. ಅದರ ಜೊತೆ ನನಗೆ ಸಿಕ್ಕಿದ ವಿವರ ಪ್ರಕಾರ 125 ನ್ಯೂ ಫ್ಲೈಟ್ಸ್ ಅವರು ಅರೇಂಜ್ ಮಾಡ್ತಾರೆ. ಚಾರ್ಟರ್ ಫ್ಲೈಟ್ ಆಲ್ಸೋ ಅವರು ಅರೇಂಜ್ ಮಾಡ್ತಿದ್ದಾರೆ. ಮಂಗಳೂರಿನವರಿಗೆ ಕೂಡ ಮತ್ತೆ ಬೆಂಗಳೂರಿನವರಿಗೆ ಕೂಡ ಆದಷ್ಟು ಬೇಗ ಫ್ಲೈಟ್ ಇದ್ದ ಅರೇಂಜ್ಮೆಂಟ್ ಆಗ್ಬಹುದು ಇಲ್ಲಿಂದ. ನೀವು ಸ್ವಲ್ಪ ದಿವಸ ತಾಳಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಕೂಡ ಕೆಲಸ ಮಾಡ್ತಾ ಉಂಟು. ನನ್ಗೆ ಗೊತ್ತು, ಬೇಸರ ಆಗ್ತಾ ಉಂಟು, ನಮ್ಗೂ ಕೂಡ ಆಗ್ತಾ ಉಂಟು. ನಮ್ಗೆ ತುಂಬಾ ಕಾಲ್ ಬರ್ತಾ ಉಂಟು, ತುಂಬಾ ಪರಿಸ್ಥಿತಿ ಕೆಲವು ಜನಕ್ಕೆ ಕೆಟ್ಟದುಂಟು. ಆದಷ್ಟು ಬೇಗ ಅಲ್ಲಿವರೆಗೆ ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನೀವು ಆರೋಗ್ಯದ ಕಡೆ ಗಮನ ಕೊಡು. ನೀವು ಆರೋಗ್ಯದಿಂದ ಇರಿ. ಆದಷ್ಟು ಬೇಗ ಫ್ಲೈಟ್ ಆದ ನಂತರ ಹೋಗ್ಲಿಕ್ಕೆ ಬಯಸುವವರೆಲ್ಲ ಊರಿಗೆ ಹೋಗಿ ನಾವು ಆದಷ್ಟು ಬೇಗ ಕೊರೋನಾ ಮುಕ್ತರಾಗೋಕೆ ಟ್ರೈ ಮಾಡೋಣ. ಸರ್ ತಮ್ಮ ಹತ್ರ ಒಂದು ವೆರಿ ಇಂಪಾರ್ಟೆಂಟ್ ಕೇಳಬೇಕು. ಕಾರ್ಯಕ್ರಮ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಹೋಗ್ತಾ ಇದೆ, ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ, ಅನೇಕ ಕಮೆಂಟ್ಸ್ ಗಳು ಕೂಡ ಬರ್ತಾ ಇದೆ. ಇಲ್ಲಿ ಒಬ್ರು ಸ್ವಾತಿ ಮಂಜು ಅಂತ ಹೇಳಿ ಅವರು ಮೆಸೇಜ್ ಮಾಡ್ತಾ ಇದ್ದಾರೆ. ಸರ್ ಐ ಆಮ್ ಆಲ್ಸೋ ಸ್ಟಕ್ ಇನ್ ಕೋಲ್ಕತ್ತಾ, ಪ್ಲೀಸ್ ಹೆಲ್ಪ್ ಮೀ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಕೆಲವು ಜನರು ಇದ್ದಾರೆ, ನಾವು ಕುವೈಟ್ ನಲ್ಲಿ ಇದ್ದಾರೆ, ನಮ್ಮನ್ನು ಸಹಾಯ ಮಾಡಬೇಕು, ನಮಗೆ ಊರಿಗೆ ಬರಬೇಕು ಅನ್ನುವಂತ ಮಾತನ್ನು ಕೆಲವು ಜನರು ಹೇಳ್ತಾ ಇದ್ದಾರೆ ಇಲ್ಲಿ ಕಮೆಂಟ್ಸ್ ನಲ್ಲಿ. ಈಗ ಅಟ್ ಪ್ರೆಸೆಂಟ್ ಅವರು ಏನು ಪ್ರಾಥಮಿಕವಾಗಿ ಮಾಡಬೇಕು ಅನ್ನುವಂತ ಮಾಹಿತಿ ಇದೆಯಾ? ಇಂಡಿಯನ್ ಎಂಬಸಿ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಮಾಡಿದೆ. ಇಂಡಿಯನ್ ಎಂಬಸಿ those are would like to travel to India, they can register on that. Okay, ಆದಷ್ಟು ಬೇಗ ನಾನು ಇದು ಹೇಳುದು ಕುವೈಟ್ ನಲ್ಲಿ ಇರುವವರಿಗೆ, ಕಲ್ಕತ್ತಾದ ಸ್ವಾತಿ ಅವರಿಗೆಲ್ಲ, ಕುವೈಟ್ ನಲ್ಲಿ ಯಾವ್ದು ಮೆಸೇಜ್ ಅಂತ ಹೇಳಿದ್ರೆ ಅವರಿಗೆ ನಾನು ರಿಪ್ಲೈ ಕೊಡ್ತಿದ್ದೇನೆ. ಅವರು ರಿಜಿಸ್ಟರ್ ಮಾಡಿರ್ಬೋದು. ಮಾಡಿದ್ರೆ ಆ ಸಂಖ್ಯೆಯನ್ನು ತುಂಬಾ ತೊಂದರೆಗಳಿದ್ರೆ ರಮೇಶ್ ಭಂಡಾರಿಗೂ ನಮ್ಗೆ ಯಾರಿಗಾದ್ರೂ ಕಳಿಸಿ, ನಾವು ಪ್ರಯತ್ನ ಮಾಡ್ತೇವೆ. ಫಸ್ಟ್ ಫೇಸ್ ಅಲ್ಲಿ ನಿಮ್ಗೆ ಟಿಕೆಟ್ ಸಿಗ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ಯಾರು ಎಷ್ಟೆಷ್ಟು ತೊಂದರೆಯಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲ. ಅವರು ಟಿಕೆಟ್ ಕೊಡುವಾಗ ಕೂಡ ನಿಮ್ದು ಪ್ರಾಬ್ಲಮ್ ನೋಡಿ ಟಿಕೆಟ್ ಅರೇಂಜ್ ಮಾಡಬಹುದು.
ಯಾಕಂತ ಹೇಳಿದ್ರೆ ಇಲ್ಲಿ 32 ವಾರ ಆದ ಪ್ರೆಗ್ನೆಂಟ್ ಇದ್ದಾರೆ. ಯಾಕಂತ ಹೇಳಿದ್ರೆ 38 ವಾರದ ನಂತರ ಅವ್ರಿಗೆ ಟ್ರಾವೆಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವು ಹೆಂಗಸರಿದ್ದಾರೆ, ಅವರು 2 ತಿಂಗಳ ಮಗುವನ್ನು ಊರಲ್ಲಿ ಬಿಟ್ಟು ಇಲ್ಲಿ ವಿಸರಿಂಗ್ ವರ್ಕ್ ಅಂತ ಬಂದಿದ್ದಾರೆ. ಕೆಲವು ಜನರದ್ದು ಹಾರ್ಟ್ ಇದ್ದು ಮದ್ದು ಮುಗಿದಿದೆ, ದೇ ಆರ್ ಆಲ್ರೆಡಿ 65+, ಇಲ್ಲಿ ಆ ಮದ್ದು ಸಿಗುವುದಿಲ್ಲ, ಆ ಮದ್ದಿಗೋಸ್ಕರ ಅವರು ಊರಿಗೆ ಹೋಗ್ಬೇಕಂತಿದ್ದಾರೆ ಅಂತ ನಾನಾ ಪರಿಸ್ಥಿತಿಯಲ್ಲಿದ್ದಾರೆ. ಎಲ್ರಿಗೂ ಅವರವರ ತೊಂದರೆ ಅವರಿಗೆ ದೊಡ್ಡದು. ಅದಕ್ಕೋಸ್ಕರ ನೀವು ಆದಷ್ಟು ಬೇಗ ನೀವು ಯಾರಾದ್ರೂ ರಿಜಿಸ್ಟರ್ ಮಾಡದಿದ್ರೆ ನೀವು ರಿಜಿಸ್ಟರ್ ಮಾಡಿ ಅಫಿಷಿಯಲ್ ಆಗಿ. ಅದರ ನಂತರ ಆ ರಿಜಿಸ್ಟರ್ ನಂಬರ್ ಅನ್ನು ಈಗ COVID-19 ಹೆಲ್ಪ್ ಲೈನ್ ಅಂತ ಹೇಳಿ ಕರ್ನಾಟಕದ ಎಲ್ಲ ಅಸೋಸಿಯೇಷನ್ ಸೇರಿ ತುಳುಕೂಟ ನೇತೃತ್ವದಲ್ಲಿ ಕೂಡ ಮಾಡ್ತಿದ್ದೇವೆ, ಅದರಲ್ಲಿ ಕೂಡ ಕಳಿಸಬಹುದು. ಇವತ್ತು ಕನ್ನಡ ಕೂಟದವರು ಒಂದು ಅಪ್ಲಿಕೇಶನ್ ರೆಡಿ ಮಾಡಿದ್ದಾರೆ ಕನ್ನಡದವರಿಗೆ ಅಂತ, ಅದ್ರ ಬಗ್ಗೆ ರಮೇಶ್ ಭಂಡಾರಿ ಅವರು ಹೇಳ್ಬೋದು ನಿಮ್ಗೆ. ಅದರಲ್ಲಿ ಕೂಡ ನೀವು ರಿಜಿಸ್ಟರ್ ಮಾಡಿ. ನಮ್ಗೆ ಒಂದು ಸಂಖ್ಯೆ ಕಲೆಕ್ಟ್ ಆದಂತ ನಮ್ಗೆ ಕೂಡ ಸಂಖ್ಯೆ ಜಾಸ್ತಿ ಇದ್ರೆ ಆದಷ್ಟು ಬೇಗ ಪ್ರೆಷರೈಸ್ ಮಾಡಿ ಫ್ಲೈಟ್ ಸ್ಟಾರ್ಟ್ ಆಗುವ ಹಾಗೆ ಮಾಡ್ಲಿಕ್ಕೆ ಆಗ್ತದೆ. ಯಾಕಂತ ಹೇಳಿದ್ರೆ ಅಧಿಕೃತವಾಗಿ ಒಂದು ವರದಿ ಬೇಕು, ಸಂಖ್ಯೆ ಬೇಕಾಗ್ತದೆ. ನಾವು ಕೂಡ ಮಾತನಾಡುವಾಗ ರಮೇಶ್ ಭಂಡಾರಿ ಅವರು ಮುಂದಿಸಬಹುದು. ಓಕೆ ರಮೇಶ್ ಭಂಡಾರಿ ಅವರು ಸರ್. ಎಸ್ ರಮೇಶ್ ಹೌದು ನಿತಿನ್ ಸರ್, ನೀವು ನಮ್ಮ ಯಡಿಯೂರಪ್ಪನವರ ಒಟ್ಟಿಗೆ ಆದ ಸಂದರ್ಶನದ ಒಂದು ಸಾರಾಂಶವನ್ನು ಕೇಳಿದ್ರಿ. ಮುಖ್ಯವಾಗಿ ಏನಂದ್ರೆ ಅವರಿಗೆ ಇಲ್ಲಿರುವ ಏನೇನು ಪರಿಸ್ಥಿತಿಯನ್ನು ನಮ್ಮ ಕನ್ನಡಾಂಬೆಯ ಮಕ್ಕಳು ಎದುರಿಸಿದ್ದಾರೆ ಎನ್ನುವ ಬಗ್ಗೆ ಅವರಿಗೆ ಮನವರಿಕೆ ಮಾಡಿ ಕೊಟ್ಟಿದೆ. ಅದು ವಿಸಾ ಎಕ್ಸ್ಪೈರಿ ಪ್ರಾಬ್ಲಮ್ ಆಗಿರ್ಬೋದು, ಕ್ರಿಟಿಕಲ್ ಮೆಡಿಕಲ್ ಕಂಡೀಷನ್ ಇರುವವರಾಗಿರ್ಬೋದು, ಜಾಬ್ ಹೋದವರಾಗಿರ್ಬೋದು, ನಿರಾಶ್ರಿತರು ಆಗಿರ್ಬೋದು, ನಾನಾ ಕಾರಣಗಳಿಂದ ವಿಸಿಟ್ ವಿಸಾದಿಂದ ಬಂದು ಇಲ್ಲಿ ಸ್ಟಕ್ ಆದವರು ಇರ್ಬೋದು, ಸ್ಟೂಡೆಂಟ್ ಗಳು ಇರ್ಬೋದು, ನಾನಾ ರೀತಿಯ ಜನರು ಇಲ್ಲಿ ನಾನಾ ರೀತಿಯ ಒಂದು ಪ್ರಾಬ್ಲಮ್ ನಲ್ಲಿ ಸಿಲುಕೊಂಡಿದ್ದಾರೆ. ಅವರಿಗೆ ಹೆಲ್ಪ್ ಮಾಡ್ಬೇಕು. ಇಲ್ಲಿ ಎಷ್ಟಾಗುತ್ತೆ ಅಷ್ಟು ಒಂದು ಫುಡ್ಡಿನ ವ್ಯವಸ್ಥೆ ಇಲ್ಲಿನ ಗವರ್ಮೆಂಟ್ ಮತ್ತೆ ಕರ್ನಾಟಕದ ಎಲ್ಲ ಅಸೋಸಿಯೇಷನ್ಗಳು ಎಲ್ಲ ಸೇರಿ, ಕೆಲವು ಸೋಷಿಯಲ್ ವರ್ಕರ್ಗಳು ಸೇರಿ ಆದಷ್ಟು ನಾವು ನಮ್ಮ ಕಡೆಯಿಂದ ಹೆಲ್ಪ್, ಫುಡ್, ಮೆಡಿಸಿನ್ ಅದೆಲ್ಲ ಮಾಡ್ತಾ ಇದ್ದೇವೆ. ದೊಡ್ಡ ಕನ್ಸರ್ನ್ ನಮ್ಮ ಕೈಯಲ್ಲಿ ಇರುವುದೇ ಇಲ್ಲದು ಏನಂದ್ರೆ ಅದು ಫ್ಲೈಟ್ ಇದ್ದು. ಇಷ್ಟರವರೆಗೆ ಫ್ಲೈಟ್ ನ ಬಗ್ಗೆ ಕುವೈಟ್ ಮತ್ತೆ ಮ್ಯಾಂಗ್ಳೂರು ಅಥವಾ ಬ್ಯಾಂಗ್ಳೂರ್ನ ಬಗ್ಗೆ ಏನು ಒಂದು ಸಮಾಚಾರ ಇಲ್ಲ, ಏನೊಂದು ಶೆಡ್ಯೂಲ್ ಇಷ್ಟರವರೆಗೆ ಬರ್ಲಿಲ್ಲ. ಅದು ನಮ್ದು ದೊಡ್ಡ ಕನ್ಸರ್ನ್ ಆಗಿತ್ತು. ಆ ದೃಷ್ಟಿಯಿಂದ ನಾವು ತುಳುಕೂಟ, ಕುವೈಟ್ ಅದನ್ನೆಲ್ಲ ಏನೇನು ಇಲ್ಲೆಲ್ಲ ಪ್ರಾಬ್ಲಮ್ ಅಲ್ಲಿ ನಾವು ಫೇಸ್ ಮಾಡ್ತೇವೆ ಅಂತ ಅದರ ಒಂದು ಮನವಿಯನ್ನು ಮಾಡಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸಿದ್ದೇವೆ, ಸದಾನಂದ ಗೌಡರ್ ಅವರಿಗೆ ಕಳಿಸಿದ್ದೇವೆ, ಮತ್ತೆ ನಮ್ಮ MP ಆದ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೂಡ ಕಳಿಸಿದ್ದೇವೆ. ನಮ್ಮ ಮುಖ್ಯಮಂತ್ರಿಯವರು ತುರ್ತು ಅದಕ್ಕೆ ಸ್ಪಂದಿಸಿ ನಮ್ಮ ವಿಡಿಯೋ ಕಾನ್ಫರೆನ್ಸ್ ಕಾಲ್ ಮೂಲಕ ನಮ್ಮ ಹತ್ರ ಮಾತಾಡಿ ಎಲ್ಲವನ್ನು ಚೆನ್ನಾಗಿ ಆಲಿಸಿದ್ರು. ಮತ್ತೆ ಕೂಡಲೇ ಅದರ ಬಗ್ಗೆ ಆಕ್ಷನ್ ತಗೊಳ್ಳುವ ಒಂದು 2 ದಿನದೊಳಗೆ ಅದರ ಬಗ್ಗೆ ಒಂದು ಆಕ್ಷನ್ ತಗೊಳ್ತೇನೆ ಅಂತ ಹೇಳಿದ್ರು. ಹಾಗೆ ಕೂಡ ನನಗೆ ಇಬ್ಬರು ಕೋಆರ್ಡಿನೇಟರ್ ನ ನಂಬರ್ ಕೂಡ ಕೊಟ್ಟರು ಅವ್ರ ಹತ್ರ ಫಾಲೋ ಅಪ್ ಮಾಡ್ಲಿಕ್ಕೆ. ವೆರಿ ನೆಕ್ಸ್ಟ್ ಡೇ ಅವರಿಂದ ನನಗೆ ಕಾಲ್ ಕೂಡ ಬಂತು. ಅವರು ಈ ತರ ನಮ್ಮ ಫ್ಲೈಟ್ ಶೆಡ್ಯೂಲ್ ನ ಬಗ್ಗೆ ನನಗೆ ಬ್ರೀಫ್ ಕೂಡ ಮಾಡಿದ್ರು, ಹೇಗೆ ವರ್ಕ್ ಆಗತ್ತೆ ಏನು ಅಂತೇಳಿ. ಅವರು ಕೂಡ ಹಾಗೆ ಸಜೆಸ್ಟ್ ಮಾಡಿದ್ರು, ಯಾರ್ಯಾರು ನಮ್ಮ ಊರಿಗೆ ಬರ್ಲಿಕ್ಕಿದೆ ಅವರು ಮೊದಲು ಇಂಡಿಯನ್ ಎಂಬಸಿನ ಏನು ಲಿಂಕ್ ಇದೆ ನೀವು ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡಿದ್ದೀರಿ, ಅದರಲ್ಲಿ ಅವರು ರಿಜಿಸ್ಟರ್ ಮಾಡ್ಲಿ. ಮತ್ತೆ ಇಂಡಿಯನ್ ಎಂಬಸಿ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರೊಟ್ಟಿಗೆ ಕೋಆರ್ಡಿನೇಟ್ ಮಾಡಿಕೊಂಡು ಅವರು ಫ್ಲೈಟ್ ನ ಬಗ್ಗೆ ಶೆಡ್ಯೂಲ್ ಮಾಡ್ತಾರೆ. ಮತ್ತೆ ಹಾಗೆ ಕೂಡ ಅವ್ರು ಇನ್ನೂ ಹೇಳಿದ್ರು, ಇನ್ನು ಸೆಕೆಂಡ್ ಶೆಡ್ಯೂಲ್ ಅಲ್ಲಿ ನಾವು 155 ಫ್ಲೈಟ್ ಬೇರೆ ಬೇರೆ ದೇಶಗಳಿಂದ 155 ಫ್ಲೈಟ್ ಅನ್ನು ಹಾಕ್ತಾ ಇದ್ದೇವೆ. ಅದರಲ್ಲಿ ಸಾಧಾರಣ ಒಂದು 18,000 ಜನರನ್ನು ನಾವು ತರುವ ಪ್ಲಾನ್ ಇದೆ. ಮತ್ತೆ ಕುವೈಟ್ ನ ಶೆಡ್ಯೂಲ್ ಮಾಡಿದ ಕೂಡಲೇ ನಿಮ್ಗೆ ತಿಳಿಸ್ತೇನೆ ಅನ್ನುವಂತಹ ಒಂದು ಮಾತನ್ನು ಕೊಟ್ಟಿದ್ದಾರೆ. ನಾವು ಕೂಡ ಕನ್ನಡ ಅಸೋಸಿಯೇಷನ್ ನ ಎಲ್ಲಾ ಪ್ರೆಸಿಡೆಂಟ್ ಗಳು ಸೇರಿ COVID-19 ಹೆಲ್ಪ್ ಡೆಸ್ಕ್ ಅಂತ ಹೇಳಿ ಮಾಡ್ಕೊಂಡಿದ್ದೇವೆ. ಹಾಗೆ ಗಲ್ಫ್ ರಾಷ್ಟ್ರಗಳಿಗೆ ಗಲ್ಫ್ ಅಲ್ಲಿ ಮಾಡಿದ್ದಾರೆ, ಅದರಲ್ಲಿ COVID-19 ಹೆಲ್ಪ್ ಲೈನ್ ನ ಒಂದು ಸದಸ್ಯ ನಾನು ಕೂಡ ಆಗಿದ್ದೇನೆ. ಸೊ ಇದರಿಂದ ನಮ್ಮ ಇಂಡಿಯನ್ ಕಮ್ಯುನಿಟಿನವರಿಗೆ ಹೆಲ್ಪ್ ಮಾಡ್ಲಿಕ್ಕೋಸ್ಕರ ಮಾಡಿದ್ದು. ಅದು ಕೂಡ ನಮಗೆಲ್ಲ ಕರ್ನಾಟಕದ ಅಸೋಸಿಯೇಷನ್ ಅವರು ಸೇರ್ಕೊಂಡು ಆಲ್ ಕರ್ನಾಟಕ ಅಸೋಸಿಯೇಷನ್ಸ್ ಫಾರಂ ಅಂತ ಮಾಡ್ಕೊಂಡು ನಾವು ಒಂದು ವೆಬ್ ಲಿಂಕ್ ಕೂಡ ಇವತ್ತು ನಾವು ಇನಾಗ್ರೇಟ್ ಮಾಡಿ ಸರ್ಕ್ಯುಲೇಟ್ ಮಾಡಿದ್ದೇವೆ. ಯಾಕೆಂದ್ರೆ ನಮ್ಗೆ ಎಂಬಸಿ ಸೈಡ್ ಇಂದ ಏನು ಕೌಂಟ್ ಸಿಗಲಿಲ್ಲ, ಎಷ್ಟು ಜನ ರಿಜಿಸ್ಟರ್ ಮಾಡಿದ್ದಾರೆ ಏನು ಅಂತೇಳಿ. ಅದಕ್ಕೋಸ್ಕರ ನಾವೇ ಒಂದು ಎಫರ್ಟ್ ಹಾಕೊಂಡು ಎಷ್ಟು ಜನ ಇದ್ದಾರೆ ವಿಪರೀತ ಸ್ಥಿತಿಯಲ್ಲಿ ಅಂದ್ರೆ ದಿನಾಲೂ ನಮಗೆ 10 ಕಾಲ್ಗಳು ಬರುತ್ತೆ, ನಾನಾ ರೀತಿಯ ಪ್ರಾಬ್ಲಮ್ ಗಳನ್ನು ಹೇಳ್ಕೊಂಡು ಅವ್ರು ನಮ್ಗೆ ಕಾಲ್ ಮಾಡ್ತಾರೆ. ಸೊ ಇದರಿಂದ ತುಂಬಾ ನಾನು ಕೂಡ ಮನನೊಂದು ಆಗ್ತಾ ಇದ್ದೇನೆ. ಅಂದ್ರೆ ಎಲ್ಲರ ಕಡೆಯಲ್ಲೂ ಕೂಡ ಹೋಗಿ ಎಲ್ಲರ ಹತ್ರ ಕೂಡ ಮಾತಾಡಿ, ಇವತ್ತು ಕೂಡ ನಮ್ಮ ಸುರೇಶ್ ಅಂಗಡಿ ಅವರ ಜೊತೆಗೆ ಮೀಟಿಂಗ್ ಇತ್ತು. ನಾನು ಇನ್ನು ಲೈವ್ ಶೋಗೆ ನಾನು ಒಪ್ಪಿಗೆ ಕೊಟ್ಟಿದ್ದೀಗ ಎಕ್ಸಿಟ್ ಆದೆ. ನಾಳೆ ಪುನಃ ಅವರ ಹತ್ರ ಮಾತುಕತೆ ಆಗ್ತದೆ. ನಮ್ಮ ಕೈಯಿಂದ ಎಷ್ಟಾಗುತ್ತೆ ಎಲ್ಲರನ್ನು ಪ್ರೆಷರೈಸ್ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ಇಲ್ಲಿ ಕೂಡ ಯಾರ್ಯಾರು ನಮ್ಮ ಹತ್ರ ಏನು ಸಹಾಯ ಕೇಳ್ತಾರೆ, ನಮ್ಮ ಕೈಯಿಂದ ಎಷ್ಟಾಗತ್ತೆ ಅಷ್ಟನ್ನು ನಾವು ಖಂಡಿತ ಮಾಡ್ತೇವೆ ಸರ್. ರೈಟ್ ಸರ್, ಥ್ಯಾಂಕ್ ಯು ಸರ್. ಅಂಡ್ ಇನ್ನೂ ಒಂದು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ತಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾನು ಪ್ರಸನ್ನ ಅಂತ, ಇಲ್ಲೇ ಮಂಗಳೂರಿಂದ.
ಓಕೆ ಪ್ರಸನ್ನ, ಮೊದಲನೇದಾಗಿ ನಿತಿನ್ ಅಂಡ್ ನಮ್ಮ ಕುಡ್ಲ ಚಾನಲ್ಗೆ ಅಭಿನಂದನೆಗಳು. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಈ ಒಂದು ಲಾಸ್ಟ್ 2 months ಇಂದ. ಅಂದ್ರೆ ಮೊದಲು ಕೂಡ ಮಾಡ್ತಾ ಇದ್ರಿ, ಬಟ್ ಈ ಕೊರೋನಾ ಜಾಗೃತಿಯಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಅಭಿನಂದನೆಗಳನ್ನ ಹೇಳ್ತಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, RJ ಪ್ರಸನ್ನ ಅವರು ಮಾತನಾಡ್ತಾ ಇದ್ದೀರಾ? ಹೌದು. ಓಕೆ, ತಮ್ಮ ಧ್ವನಿ ಕೇಳುವಾಗ ಈಗ ಗೊತ್ತಾಯ್ತು. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಮಾತನಾಡಿ ಸರ್. ಪ್ರಸನ್ನ ಅವರು ಹೇಗಿದ್ದೀರಾ ಬೈ ದ ವೇ? ಚೆನ್ನಾಗಿದ್ದೀನಿ ನಿತಿನ್, ತುಂಬಾ ಖುಷಿ ಆಗ್ತಾ ಇದೆ. ನೀವು ನಿಮ್ಮ ಶೋ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಸರ್. ಜನರಿಗೆ ಈಗ ಬೇಕಿರುವಂತ ವಿಷಯಗಳನ್ನೇ ತಗೊಳ್ತಾ ಇದ್ದೀರಾ. ತುಂಬಾ ಒಂದು ಒಳ್ಳೆ ಕೆಲಸ. ಅಂಡ್ ಟಿವಿ ಶೋ ಅಲ್ಲಿ ಈಗ ಲೈವ್ ಅಲ್ಲಿ ಇರುವಂತ ರಾಜ್ ಭಂಡಾರಿ ಅವರು ಅಂಡ್ ನಮ್ಮ ರಮೇಶ್ ಭಂಡಾರಿ ಅವರು ಇಬ್ರು ಕೂಡ ಅವರವರ ಮಟ್ಟಿಗೆ ಸಾಧ್ಯ ಆದಷ್ಟು ಒಳ್ಳೆ ಕೆಲಸವನ್ನ ಅಲ್ಲಿರುವಂತ ಜನರಿಗೋಸ್ಕರ ಮಾಡ್ತಾ ಇದ್ದಾರೆ. ಇಬ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅಂಡ್ ಒಂದ್ ವಿಷಯ, ರೀಸೆಂಟ್ ಆಗಿ ನಾನು ಕೂಡ ಒಂದು ವಿಡಿಯೋ ಮಾಡಿದೆ. ಬರೀ ಈಗ ಕುವೈಟ್ ಅಲ್ಲಿರೋರು ಇರ್ಬೋದು ಅಥವಾ ಗಲ್ಫ್ ಕಂಟ್ರೀಸ್ ಅಲ್ಲಿರೋರು ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಥವಾ ಅವ್ರು ಹೇಳ್ತಾ ಇದಾರೆ ಅನ್ನೋದಲ್ಲ. ಮುಖ್ಯವಾಗಿ ನಾವು ಕರಾವಳಿಯ ಜನ, ನಾವು ಮೊದಲನೇದಾಗಿ ನಾವು ಕೂಡ ನಮ್ಮ ಜನಪ್ರತಿನಿಧಿಗಳ ಮೇಲೆ ಒಂದಷ್ಟು ಪ್ರೆಷರ್ ಅನ್ನ ಹಾಕ್ಬೇಕು ಅಂತ ನನ್ಗನ್ಸುತ್ತೆ. ಬರೀ ಅಲ್ಲಿ ಕೂತ್ಕೊಂಡು ಅವ್ರು ಎಷ್ಟು ಮಾಡ್ಬೋದು, ಆನ್ಲೈನ್ ಅಲ್ಲಿ ಟ್ವೀಟ್ ಮಾಡ್ಬೋದು, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಬೋದು, ಇಲ್ಲ ಅವರ ಮನೆಯವ್ರಿಗೆ ಕಾಲ್ ಮಾಡ್ಬೋದು. ಬಟ್ ನಾವ್ ಇಲ್ಲೇ ಇದೀವಿ, ನಾವು ಎಲ್ಲೋ ಒಂದ್ ಕಡೆ ನಾವು ತುಂಬಾ ಸೆಲ್ಫಿಶ್ ಆಗ್ತಾ ಇದೀವಿ ಅಂತ ನನ್ಗನ್ನಿಸ್ತಾ ಇದೆ. ನಾವು ನಮ್ಮ ಬಗ್ಗೆ ಯೋಚನೆ ಮಾಡ್ತೀವಿ, ನಮ್ಮ ಮನೆಯವ್ರ ಬಗ್ಗೆ. ಹಾಗೆ ನಮ್ಮ ಮನೆಯಿಂದ ಹೊರಗಡೆ ಹೋಗಿರೋರ್ ಬಗ್ಗೆ ಕೂಡ ನಾವು ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು. ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಬರೀ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ವಿಷಯಗಳನ್ನ ಮಾತಾಡ್ತೀವಿ, ಅದ್ರ ಮಧ್ಯದಲ್ಲಿ ಒಂದಷ್ಟು ನಮ್ಮ ರೆಪ್ರೆಸೆಂಟೇಟಿವ್ ಯಾರಿದ್ದಾರೆ ಅವರಿಗೆ ಒಂದಷ್ಟು ಪ್ರೆಷರ್ ಅನ್ನ ಹಾಕಿ, ನಮ್ಮೂರಿಂದ ಇಷ್ಟು ಜನ ಇದ್ದಾರೆ ಅವ್ರನ್ನ ತರೋದ್ರ ಬಗ್ಗೆ ಕೂಡ ಏನಾದ್ರೂ ಒಂದು ಮಾಡಿ. ಇದು ಸ್ಟೇಟ್ ಗವರ್ಮೆಂಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಸೆಂಟ್ರಲ್ ಗವರ್ಮೆಂಟ್ ಮಾಡ್ಬೇಕು. ಬಟ್ ಇಲ್ಲಿಂದ ಒಂದಷ್ಟು ಜನ ಒಂದು ಅಭಿಯಾನವನ್ನ ಮಾಡಿದಾಗ ಮಾತ್ರ ಅದೆಲ್ಲೋ ಒಂದು ಕಡೆ ಅಲ್ಲಿಗೆ ರೀಚ್ ಆಗುತ್ತೆ, ಅಲ್ಲಿರುವಂತ ಜನರಿಗೆ ಅದರ ಬೆನಿಫಿಟ್ ಸಿಗ್ಬಹುದು ಅಂತ ನನ್ಗನ್ಸುತ್ತೆ. ನಾವು ಮಾತಾಡೋದು ಮಾತ್ರ ಅಲ್ಲ, ಒಂದಷ್ಟು ಪ್ರಯತ್ನಗಳನ್ನ ಸಾಮಾನ್ಯ ಜನ ಕೂಡ ಮಾಡ್ಲೇಬೇಕಾಗತ್ತಲ್ಲ. ಯಾಕಂತ ಹೇಳಿದ್ರೆ ಕರಾವಳಿಯಲ್ಲಿ ನಡೆಯುವಂತ ಹೆಚ್ಚಿನ ಎಲ್ಲಾ ಕಾರ್ಯಕ್ರಮಗಳಿಗೆ ಅಲ್ಲಿಂದ ಫಂಡ್ ಬರುತ್ತೆ. ನನ್ನ ಊರು ನನ್ನ ಜನ ಅನ್ನೋಂತ ಒಂದು ಅಭಿಮಾನವನ್ನ ಅವ್ರು ಯಾವಾಗ್ಲೂ ಕೂಡ ತೋರಿಸ್ತಾ ಇರ್ತಾರೆ. ಸೊ ಗಲ್ಫ್ ಕಂಟ್ರೀಸ್ ಹೋದಾಗ ಕೂಡ ನಾವೇನಾದ್ರೂ ಅಲ್ಲಿಗೆ ಹೋದಾಗ ನಮ್ಮ ಮೇಲೆ ಅವ್ರು ತೋರಿಸುವಂತ ಪ್ರೀತಿ, ಊರಿಂದ ಬಂದಿದ್ದಾರೆ ಅನ್ನೋಂಥದ್ದು ಒಂದು ದೇವ್ರು ಬಂದ ಹಾಗೆ ಅವರು ತೋರಿಸ್ತಾರೆ. ಆ ಪ್ರೀತಿ ಅಭಿಮಾನ ಅವ್ರ ಮೇಲಿದೆ. ಸೊ ಅದೇ ಅಭಿಮಾನ ಈ ಸಂದರ್ಭದಲ್ಲಿ ನಾವು ಅವ್ರ ಮೇಲೆ ತೋರಿಸ್ಬೇಕಾಗಿರೋದು. ಅಟ್ಲೀಸ್ಟ್ ನಮ್ಮಿಂದ ಬೇರೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು, ಅವರ ಮಾರಲ್ ಸಪೋರ್ಟ್, ಅವರ ಕಾನ್ಫಿಡೆನ್ಸ್ ಅನ್ನ ಇನ್ನಷ್ಟು ಜಾಸ್ತಿ ಮಾಡುವಂತ ಶಬ್ದಗಳಾದ್ರೂ ನಮ್ಮಿಂದ ಬರ್ಬೋದಲ್ಲ. ಅದು ನಾನು ನಿಮ್ಮ ಚಾನಲ್ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇರೋದು. ಅಟ್ಲೀಸ್ಟ್ ನಮ್ಮವ್ರ ಬಗ್ಗೆ ಅವ್ರ ಮನೆಗೆ ಬರೋದಕ್ಕೆ ನಮ್ಮಿಂದ ಆದಂತ ಒಂದು ಸಪೋರ್ಟ್ ಅನ್ನ ನಾವೆಲ್ಲ ಮಾಡುವ ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ರೈಟ್. ಥ್ಯಾಂಕ್ ಯು ಪ್ರಸನ್ನ ಅವರೇ. ನಿಜವಾಗ್ಲೂ ಕೂಡ ಪ್ರಸನ್ನ ಅವರು ಒಂದು ಕೇಳಬೇಕು, ತಾವು ಕೂಡ ಮಾಧ್ಯಮ ಲೋಕದಲ್ಲಿದ್ದೀರಾ, ಮಾಧ್ಯಮನ ತಾವು ನೋಡಿದ್ದೀರಾ, ಅಂಡ್ ಈಗಿನ ಒಂದು ಪ್ರೆಸೆಂಟ್ ಸಿಚುವೇಶನ್ ತಾವು ನೋಡ್ತಾ ಇದ್ದೀರಾ. ನಮ್ಮ ಒಂದು ಜಿಲ್ಲೆಯಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ, ಅಂದ್ರೆ ಬರೋಬ್ಬರಿ 2-3 ಪ್ರಕರಣಗಳು ಕಪ್ಪು ಚುಕ್ಕೆ ಹಾಕೊಂಡು ಹೋಗ್ತಾ ಇರುವಂತಹ ಪ್ರಕರಣಗಳು, ಯಾವ ರೀತಿ ನೋಡ್ತೀರಾ ತಾವು? ಯಾಕೆ ಹೀಗಾಯ್ತು ಅನ್ನುವಂತ ಪ್ರಶ್ನೆ ಬರುತ್ತೆ. ನಾನು ಔಟ್ಸೈಡರ್ಸ್ ಅವರಿಗೆ ಇದೇ ಪ್ರಶ್ನೆ ಕೇಳೋದಕ್ಕಿಂತ ಜಾಸ್ತಿ ಪ್ರಸನ್ನ ಅವರಿಗೆ ಇದೇ ಪ್ರಶ್ನೆ ಕೇಳೋದ್ರಲ್ಲಿ ಅರ್ಥ ಇದೆ ಅನ್ನುವಂಥದ್ದಕ್ಕೋಸ್ಕರ ಕೇಳ್ತಾ ಇದ್ದೇನೆ. ಓಕೆ, ನಮ್ಗೆ ನಿಜವಾಗಿ ತುಂಬಾ ಬೇಸರ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲಾ ವಿಷಯಗಳಲ್ಲೂ ಕೂಡ ಇಡೀ ಕರ್ನಾಟಕದ ಯಾವುದೇ ಭಾಗಕ್ಕೆ ಹೋದ್ರು ಕೂಡ ನೀವು ಮಂಗಳೂರಿನವರ ಅಂತ ಹೇಳಿದ ಕೂಡಲೇ ಅವರಲ್ಲಿ ಏನೋ ಒಂದು ರೀತಿಯಾದಂತಹ ಅಭಿಮಾನ, ಗೌರವ ನಮ್ಮ ಬಗ್ಗೆ ಬರುತ್ತೆ. ಇದು ಪ್ರತ್ಯಕ್ಷವಾಗಿ ನಮ್ಗೆ ಸಾಕಷ್ಟು ಬಾರಿ ಅನುಭವ ಆಗಿದೆ. ಅಥವಾ ನಾವು ಶೋ ಮಾಡ್ಬೇಕಾದ್ರೆ, ರೇಡಿಯೋ ಶೋ ಮಾಡ್ತಾ ಇರ್ಬೇಕಾದ್ರೆ ಸಾಕಷ್ಟು ಜನ ಹೊರಗಡೆಯಿಂದ ಟೂರಿಸ್ಟ್ ಇಲ್ಲಿಗೆ ಬಂದಾಗ ನಿಮ್ಮ ಮಂಗಳೂರಿನವರು, ನಿಮ್ಮ ಭಾಷೆ ಚಂದ, ನಿಮ್ಮ ಊಟ ಚಂದ ಎಲ್ಲ ಹೇಳ್ತಾರೆ. ಅಷ್ಟೊಂದು ಅಭಿಮಾನ, ಪ್ರೀತಿ ನಮ್ಮ ಮೇಲಿದೆ. ಬಟ್ ಈಗ ನಮ್ಮ ಪಕ್ಕದ ಮನೇಲಿ ಯಾರೋ ಒಬ್ಬ ಸಮಸ್ಯೆಯಲ್ಲಿದ್ದಾಗ ನಾನು ನನ್ನ ಮನೆಯಿಂದ ಹೊರಗಡೆ ಬರಲ್ಲ ಅಥವಾ ಅವರ ಪ್ರಾಬ್ಲಮ್ ಅನ್ನು ಅವರೇ ಸಾಲ್ವ್ ಮಾಡ್ಕೊಳ್ಳಿ ಅನ್ನೋಂಥದ್ದು ಅದು ಅಷ್ಟು ಸರಿ ಅಲ್ಲ. ಅಂಡ್ ಬುದ್ಧಿವಂತರು ಅಂತ ಹೇಳ್ಕೊಳ್ಳೋ ಅಂತ ನಮ್ಗೆ ನಾಚಿಕೆ ಆಗ್ಬೇಕು ನಿಜವಾಗ್ಲೂ ಕೂಡ. ಅದರಲ್ಲೂ 2 ಪ್ರಕರಣಗಳಲ್ಲಿ ಇಡೀ ರಾಜ್ಯದಾದ್ಯಂತ ಸುದ್ದಿ ಆಯ್ತು. ಅದನ್ನೆಲ್ಲ ನೋಡ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ನಾವೆಲ್ಲ ಗೊತ್ತಿದ್ದು ಕೂಡ ನಾವೇ ತಪ್ಪು ಮಾಡ್ತಾ ಇದೀವಿ. ಇದು ಯಾವ ರೀತಿ ಆದಂತ ಒಂದು ಪಾಠ ನಮ್ಮ ನೆಕ್ಸ್ಟ್ ಜನರೇಷನ್ ಕಲಿಸುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಬೇಸರ ಆಗ್ತಾ ಇದೆ. ನಮ್ಮ ಆತ್ಮ ವಿಮರ್ಶೆಯನ್ನ ನಾವು ಮಾಡ್ಕೊಳ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ನಿಜವಾಗ್ಲೂ ಥ್ಯಾಂಕ್ ಯು ಪ್ರಸನ್ನ ಅವರೇ. ಓಕೆ, ರೈಟ್. ಇದು RJ ಪ್ರಸನ್ನ ಅವರು. ಅದೇ ರೀತಿ ಅವರು ಕೂಡ ಹೇಳ್ತಾ ಇದ್ರು ಯಾಕೆ ಈ ರೀತಿ ಆಗ್ತಾ ಇದೆ ನಮ್ಮ ಜಿಲ್ಲೆಗೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂಡ್ ನಾನು ಕೇಳಬೇಕಾಗಿರೋದು ರಮೇಶ್ ಭಂಡಾರಿ ಅವರು, ಸರ್ ಯಾಕೆ ಹೀಗೆ ಆಗ್ತಾ ಇದೆ ಅಂದ್ರೆ ರಾಜ್ ಭಂಡಾರಿ ಅವರು ಕೂಡ ಹೇಳಿದ್ರು, ತಾವು ಕೂಡ ಹೇಳಿದ್ರಿ. ಅಂದ್ರೆ ಮೊದಲನೇದಾಗಿ ನಾವು ಈ ಸಂದರ್ಭ ಇಂಡಿಯನ್ ಎಂಬಸಿಯ ಗಮನಕ್ಕೆ ತರಬೇಕಾಗುತ್ತೆ. ನಾವು ಸಮಸ್ಯೆಯಲ್ಲಿದ್ದೇವೆ, ಏನಾಗ್ತಾ ಇದೆ ಅನ್ನೋ ಗಮನಕ್ಕೆ ತರಬೇಕಾಗುತ್ತೆ. ಆದ್ರೆ
ಅನೇಕ ಜನರು ಅಂದ್ರೆ ಯಾರು ರಿಜಿಸ್ಟ್ರೇಷನ್ ಮಾಡಿರುವಂತಹ ನಮ್ಮವರ ಸಂಖ್ಯೆ ತುಂಬಾನೇ ಕಡಿಮೆ ಇದೆ. ಜಾಸ್ತಿ ಆದ್ರೆ ಪರ್ಟಿಕ್ಯುಲರ್ ಆಗಿರುವಂತಹ ಸಂಖ್ಯೆ ಇದೆ ಆದ್ರೆ ನಾವು ಪ್ರೆಷರೈಸ್ ಮಾಡಬಹುದು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ರೆ ತಾವುಗಳು ಹೇಳ್ತಾ ಇದ್ದಾರೆ ಸರ್ ತುಂಬಾನೇ ಕಮ್ಯುನಿಟಿ ಸ್ಪ್ರೆಡ್ ಆಗಿರುವಂತದ್ದು, ನಮ್ಮ ಭಾರತೀಯರು ಸಂಕಷ್ಟದಲ್ಲಿದ್ದಾರೆ, ಆದ್ರೆ ಅವರ ಸಂಖ್ಯೆ ಯಾಕೆ ಕಡಿಮೆ ಆಗ್ತಾ ಇದೆ? ಎಸ್ ರಮೇಶ್ ಭಂಡಾರಿ ಎಸ್ ಸರ್, ಮೊದಲಿಗೆ ನಮ್ಮ ಕರ್ನಾಟಕ ಜನರ ರಿಜಿಸ್ಟ್ರೇಷನ್ ಕಡಿಮೆ ಇದೆ ಅಂತ ಏನು ಅಫಿಷಿಯಲ್ ದಾಖಲೆಗಳೇನು ಇಲ್ಲ. ಖಾಲಿ ಒಂದು ಅಫಿಷಿಯಲ್ ವಿವರಗಳೇನಲ್ಲ, ಅದು ಜಸ್ಟ್ ಅಸಂಪ್ಷನ್ ಅಷ್ಟೇ. ಅದು ಕ್ಲಿಯರ್ ಡೇಟಾ ಏನಂತೇಳಿ ನಮ್ಗೆ ಎಂಬಸಿ ಅವ್ರು ಕೊಟ್ರೆ ಗೊತ್ತಾಗತ್ತೆ. ಇಲ್ಲದಿದ್ರೆ ನಾವೇನು ಇವತ್ತಿನಿಂದ ಒಂದು ಹೊಸ ಫಾರ್ಮ್ ಅನ್ನು ನಾವು ಬಿಡುಗಡೆ ಮಾಡಿದ್ದೇವೆ, ಅದರ ಮೂಲಕ ಏನು ಡೇಟಾ ಬರುತ್ತೆ ಅದೊಂದು 3 ದಿವಸದಲ್ಲಿ ನಮಗೆ ಗೊತ್ತಾಗಬಹುದು. ಅವಾಗಲೇ ಖಂಡಿತವಾಗಿಯೂ ನಮ್ಮ ಒಂದು ಎಸ್ಟಿಮೇಷನ್ ನ ಪ್ರಕಾರ, ನಮ್ಮೆಲ್ಲ ಅಸೋಸಿಯೇಷನ್ ಪ್ರೆಸಿಡೆಂಟ್ಗಳು ಅಥವಾ ಸೋಷಿಯಲ್ ವರ್ಕರ್ ಅವರ ಪ್ರಕಾರ ಖಂಡಿತವಾಗಿಯೂ 1,000+ ಇದೆ. ಎಸ್ಪೆಷಲಿ ನಮ್ಮ ತುಳುವರು, ಕೌಶಲ್ ಕರ್ನಾಟಕದವರು, ಕರ್ನಾಟಕದಲ್ಲಿ ಕುವೈಟ್ ಕನ್ನಡಿಗರ ಸಾಧಾರಣ ಒಂದು 80% ಜನರು, 70% ಅಂತ ಹೇಳ್ಬೋದು, ಅವರು ಕೋಸ್ಟಲ್ ಕರ್ನಾಟಕದವರು. ಅಂದ್ರೆ ಅವರು ಹೆಚ್ಚಾಗಿ ನಮ್ಮ ಮ್ಯಾಂಗ್ಳೂರ್ ಏರ್ಪೋರ್ಟ್ ಅನ್ನು ಯೂಸ್ ಮಾಡಬಹುದು ಅಂತ ನಮ್ಮ ಭಾವನೆ. ಅದು ಎಲ್ಲ ನಮ್ಗೆ ಡೇಟಾ ಸಿಕ್ಕಿದ ಮೇಲೆ ಅದ್ರ ಕ್ಲಾರಿಟಿ ನಮ್ಗೆ ಗೊತ್ತಾಗತ್ತೆ. ಏನು ಅಂದ್ರೂ ಕೂಡ ಒಂದು ಎಮರ್ಜೆನ್ಸಿಗೋಸ್ಕರ ಒಂದು 3 ಫ್ಲೈಟ್ ಖಂಡಿತವಾಗಿಯೂ ಈಗ ಬೇಕು, ಈಗ ಸದ್ಯದ ಮಟ್ಟಿಗೆ. 3 ಫ್ಲೈಟ್ ಬೇಕು ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಸದ್ಯ ಹಾಗಾದ್ರೆ ಸರ್ ಎಷ್ಟು ರಿಜಿಸ್ಟ್ರೇಷನ್ ಆಗಿದೆ, ಅಥವಾ ಎಷ್ಟು ಜನರು ಬರಬೇಕು ಅಂತ ಹೇಳಿ ತುದಿಗಾಲಲ್ಲಿ ನಿಂತಿದ್ದಾರೆ, ಬರಬೇಕು ಅನ್ನುವಂತ ಅನಿವಾರ್ಯ ಕಾರಣಗಳಿದೆ ಅನ್ನುವಂಥದ್ದು ಕರೆಕ್ಟ್ ಆಗಿರುವಂತ ಲಿಸ್ಟ್ ಇಲ್ಲ ನೋಡಿ. ಈಗ ಎಂಬಸಿಯ ಪ್ರಕಾರ ಓವರ್ ಆಲ್ ಇದರ ಮೇಲೆ ಲೇಟೆಸ್ಟ್ ಒಬ್ಬ ನಮ್ಮ ಜನ ರಿಜಿಸ್ಟರ್ ಮಾಡಿದವನಿಗೆ 60,000+ ನಂಬರ್ ಸಿಕ್ಕಿದೆ. ಅಂದ್ರೆ ಇಷ್ಟರವರೆಗೆ 60,000 ಪೀಪಲ್ ರಿಜಿಸ್ಟರ್ ಮಾಡಿದ್ದಾರೆ. ಯಾರು? ಇಂಡಿಯಾದವರು. ಅದರಲ್ಲಿ ರಾಜಮಂಡ್ರಿ ಹೇಳಿದಾಗೆ ಬೇರೆ ಬೇರೆ ದೇಶದವ್ರು ಇರ್ಬೋದು, ಕೇರಳದವರು ಮೆಜಾರಿಟಿ ಅವ್ರಿಗೆ ಇರ್ಬೋದು, ಯಾಕಂದ್ರೆ ಕೇರಳದವರು ತುಂಬಾ ಜನ ಇದ್ದಾರೆ ಇಲ್ಲಿ. ಅಂತೂ ನಮ್ಮ ಎಸ್ಟಿಮೇಷನ್ ಅಂದ್ರೆ ಒಂದು 600ರಿಂದ 1,000ದವರೆಗೆ ಖಂಡಿತ ಇದ್ದಾರೆ. ಓಕೆ 600ರಿಂದ 1,000 ಜನರು ಇದ್ದಾರೆ ಅನ್ನೋದು ನಾವು ಹೇಳ್ತಾ ಇದ್ದಾರೆ. ಎಸ್ ಸರ್, ಬರ್ತೇನೆ. ಇನ್ನೊಂದು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹೇಳ ಪದ್ಮನಾಭ ಶೆಟ್ಟಿಗರ್. ನಮಸ್ತೆ ಸರ್, ಪದ್ಮನಾಭ ಶೆಟ್ಟಿಗರ್ ಅವರೇ. ನಮಸ್ತೆ. ಪಕ್ಷಿಕೆರೆಯಿಂದ ಹಳೆ ಅಂಗಡಿ. ಹೌದು, ಮಾತಾಡಿ ಸರ್. ನಮಸ್ತೆ ಸರ್, ಮಾತಾಡಿ ಸರ್. ಅಲ್ಲ, ನಾವೆಂತ ಮತ್ತು ಇಲ್ಲಿ ಹೊರಗಿನ ಶೈಲಿಗೆ ಇಲ್ಲಿ ಕರ್ಕೊಂಡ್ ಬರ್ತಿರಲ್ಲ, ನಾವಿಲ್ಲಿ ಹೋಟೆಲ್ ಕೆಲಸ ಮಾಡುದು. ಇಲ್ಲಿ ನಮ್ಗೆ ಸಂಬಳ ಇಲ್ಲ, ಏನಿಲ್ಲ. 2 ತಿಂಗಳಾಯ್ತು ಕೊರೋನಾದಲ್ಲಿ ಇಲ್ಲಿ ಮನೆಯಲ್ಲಿದ್ದೆ. ಅವಾಗ ಈಗ ಯಡಿಯೂರಪ್ಪ ಇದೆ ಮುಲಾಖಾತ ಆಯ್ತಲ್ಲ, ಮೋದಿ ಕೊಡ್ತಾರೆ ಅಂತ. ನಮ್ದು ಜನಧನ ಅಕೌಂಟ್ ಇಲ್ಲ. ನಾವು ಹೋಟೆಲ್ ಕೂಲಿ ಕಾರ್ಮಿಕರ ಅವರು ವಲಸೆ ಕಾರ್ಮಿಕರ ಕೊಟ್ರು, 2,000 ಕೊಟ್ರು. ಹಲೋ, ಮಾತಾಡಿ ಸರ್, ಮಾತಾಡಿ. ತುಳು ಪಾತಲೆ ಸರ್. ಅಂದ ಯಾನೇನಂತ ಗೊತ್ತುಂಡೆ, ಇತ್ತ ತೂಲೆ ಇತ್ತೆಂಗಲ ಕೊಂಚ ಬೀಡಿ ಕಟ್ಟೋಳು ಅನ್ನ ಹೋಟೆಲ್ ಬೆಂತ ಇತ್ತ 2 ತಿಂಗಳು ನಾನು ಇಲ್ಲ ಉಳ್ಳೆ. ಸರಿ ಸರ್. ಇತ್ತೆಂಗಲ ಹೋಟೆಲ್ದು 4 ಜನ ಬೆಂಕಿ ನವಲು ಅಂಚದೆಂದು ಸಂಬಳ ಇಜ್ಜಿತ್ತು ಇಲ್ಲಡ ಉಳ್ಳೆನು ಅವತ್ತ ಹಿಡಿಯೋದಿಲ್ಲ. ಮೋದಿ ಇರುವ ಕೋಟಿ ಪ್ಯಾಕೇಜ್ ಕೊಡ್ತಾರೆ ಅಂತಾರೆ. ಯಾಕಂದ್ರೆ ಜನವರ ಒಬ್ಬನ ಮ್ಯಾನೇಜ್ ಬ್ಯಾಂಕ್ ವಿಜಯ ಬ್ಯಾಂಕ್ ಮೂಲು ಪಕ್ಷ ವಿಜಯ ಬ್ಯಾಂಕ್ ಬಂದಿರು ಜನರ ಅಕೌಂಟ್ ಕೊಟ್ಟು ಮ್ಯಾನೇಜರ್ ಬಂದಿರು ಅಂಚೆಂಗ್ ಜನರ ಅಕೌಂಟ್ ಕೊಟ್ಟು ಬಂದಾಗ ಮುಲ್ತುಜ ಇತ್ತ ಜನರ ಅಕೌಂಟ್ 500 ಬರ್ಕೊಂಡು ಎನ್ನ ಕೊಂಚ ಬಿಡಿ ಕೊಟ್ಟು ಮುಳ್ಳು ಅಲೆ 100 ರೂಪಾಯಿ ಬರ್ಪುಜಿ ಬರೊಂದಿಜ್ಜಿ ಅದೇ ಹೋಟೆಲ್ ಬೇಲೆ ಇತ್ತು ಮಲ್ಪೇರು ಇತ್ತು ಸ್ವಲ್ಪ 10,000 ಬೇಲೆ ಉಂಟು ನಮ್ಮ ಬೇರೆ ಉಂಟು ನಗಲ್ನ ಹೆಂಗ್ ಕೊಂಚ 500 ಸಂಬಳ ಬಂತೇರು. ಸರಿ ಸರ್, ಸರಿ ಸರ್. ನಮ್ಮ ಊರ್ದಾಗ ಊರ್ಬೇಕು ಕಾಂಟ್ರಾಕ್ಟ್ ಊರ್ಪೇರು. ಸರಿ ಸರ್, ಸರಿ ಸರ್. ಗೊತ್ತಾಂಡ್ ಮಾತಿರ್ಲ ಕಷ್ಟ ಪ್ರಾಯ ಉಂಟು 5 ವರ್ಷ ಹೆಂಗ್ ಇತ್ತ ಲಾಕ್ಡೌನ್ ಆಗ್ಬೇಕು ಹೆಂಗ್ ಮೆಸ್ರು ಬೇರೆ ಬರಲ್ಲ ಬುಜಿ. ಓಕೆ, ಸರಿ ಸರ್, ಗೊತ್ತಾಂಡ್ ಮಾತೆರ್ಲ ಕಷ್ಟಡುಲ್ಲ ಯಡಿಯೂರಪ್ಪ ಅಂದಾಗೆ ಮನ್ಪುಣ ಒಂಜಿ ಒಂಜಿ ರಿಕ್ವೆಸ್ಟ್ ಬಂದ ದಾದ ಮಾತೆಗೆಲ್ಲ ಬರ್ಕೊಂಡತ್ತೆ ಹೆಂಗುಳ್ತೆ ಹೆಂಗ್ 2-3 ಬಂಜೋಗಳು. ಸರಿ ಸರ್. ತುಕ ಪಾತೆರ್ ಗಣತ ಬಗ್ಗೆ ಇರ ಒಂದು ಕಾರ್ಯಕ್ರಮ ಆಯ್ಬೊಕ್ಕ ಇರ್ನ ನಮ್ಮ ಚಾನಲ್ಗೆ ಪಿರೊಂದ್ಸಲ ಕಾಲ್ ಮನ್ಪ್ಲೆ ಇರ್ನ ನಂಬರ್ ನೋಟ್ ಡೌನ್ ಮಲ್ಪ ಹಿಡಿದು ಬೊಕ್ಕ ಇರೆಗ್ ಒಂಜಿ ಇದಲ್ಲ ಸೌಲಭ್ಯ ಆಪುನ ಅಂಚಿನ ಒಂಜಿ ಪರಿಸ್ಥಿತಿ ನಮ್ಮ ಟ್ರೈ ಮಲ್ಪ ಸರ್. ತೂಕ ದಾದ ಆಪುಣ ಪಂಡದ. ಓಕೆ, ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್, ಎಲ್ಲರೂ ಕಷ್ಟದಲ್ಲಿದ್ದಾರೆ, ಕಷ್ಟ ಇದೆ ಅನ್ನುವಂತಹ ಸಂದರ್ಭ. ಅಂಡ್ ಇನ್ನೂ ಕೂಡ ಕಷ್ಟದಲ್ಲಿರುವಂತಹವರು ನಮ್ಮ ಊರಿನವರು, ಆದ್ರೆ ಹೊರ ದೇಶದಲ್ಲಿದ್ದಾರೆ. ಈ ಸಂದರ್ಭ ತಾಯ್ನಾಡಿಗೆ ಬರಬೇಕು ಅನ್ನುವಂತಹ ಸಂಕಷ್ಟದಲ್ಲಿರುವವರು. ಎಸ್ ಸರ್, ರಾಜ್ ಭಂಡಾರಿ ಸರ್. ಈಗ ನಾನು
ಹಾ ಹಾ ಈ ಸಂಖ್ಯೆಯಲ್ಲಿ ನಮ್ಮ ಸಂಖ್ಯೆ 500,000 ನಮ್ಗೆ 100% ಇರ್ಬೋದು. ಆದ್ರೆ ಅವರು ತಿಳಿಯುವ ಮೂಲಕ ಏನಂತ ಹೇಳಿದ್ರೆ ಯಾವ ಸ್ಟೇಟ್ ಇದ್ದು ಜಾಸ್ತಿ ಸಂಖ್ಯೆ ಉಂಟಂತ ಅವರು ತಿಳಿತಿದ್ದಾರೆ. ಅವರು ಆ ಲೆಕ್ಕದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಿದ್ದಾರೆ. ಗೊತ್ತಾಯ್ತು ಎಲ್ಲಿದ್ದು ಕೇಸಸ್ ಜಾಸ್ತಿ ಉಂಟಂತ ಮಾಡಿ. ಯಾಕಂತ ಹೇಳಿದ್ರೆ ನಾವು ಒಂದು 25 ದಿವಸ 1 ತಿಂಗಳಿಗಿಂತ ಮುಂಚೆ ಎಕ್ಸ್ಟರ್ನಲ್ ಮಿನಿಸ್ಟರ್ ವಿ ಮುರಳೀಧರನ್ ಜೊತೆ ಮಾತಾಡುವಾಗ ಅವರು ಹೇಳಿದ ಇದೇ ವಿಷಯ. ನಾವು May 5th ಇಂದ ಇವಾಕ್ಯುವೇಷನ್ ಸ್ಟಾರ್ಟ್ ಮಾಡ್ತೇವೆ. ಅದಕ್ಕಿಂತ ಮುಂಚೆ ನಾವು ಎಲ್ಲಾ ಸ್ಟೇಟ್ ಗವರ್ಮೆಂಟ್ ಹತ್ರ ಕೇಳಿದ್ದೇವೆ. ನಾನು ಇದಕ್ಕಿಂತ ಮುಂಚೆ ನಿಮ್ಗೆ ಹೇಳಿದ್ದೇನೆ ಒಂದು ಇಂಟರ್ವ್ಯೂ ಅಲ್ಲಿ, ನಾವು ನೀವು ಎಷ್ಟು ಜನರು ಕ್ವಾರಂಟೈನ್ ಮಾಡಬಹುದು ಅಂತ ಹೇಳಿ ನಾವು ಎಷ್ಟು ಕೇಳಿದ್ದೇವೆ. ಅವತ್ತು ಡೀಟೇಲ್ ಬಂದ ನಂತರ May 5th ಇಂದ ನಾವು ಇವಾಕ್ಯುವೇಷನ್ ಸ್ಟಾರ್ಟ್ ಮಾಡ್ತೇವೆ. ಸ್ಟಾರ್ಟ್ ಮಾಡಿದ್ರೆ ಎಲ್ಲಾ ರಾಜ್ಯದವರಿಗೆ ಸ್ಟಾರ್ಟ್ ಮಾಡ್ತೇವೆ. ಆದ್ರೆ ಅದರಲ್ಲಿ ಪ್ರಯೋರಿಟೈಸ್ ತುಂಬಾ ಜನರು ಹೂ ವಿಲ್ಲಿಂಗ್ ಟು ಗೋ ಅದಕ್ಕೆ ಫಸ್ಟ್ ಇರ್ಬೋದು. ಹಾಗೆ ಒಂದವರು ಕ್ಯಾಟಗರೈಸ್ ಮಾಡ್ಬೋದು. ಈಗ ನಮ್ಗೆ ಸದಾನಂದ ಗೌಡಜಿ ಹೇಳಿದ ಪ್ರಕಾರ ಮತ್ತೆ ನಮ್ಮ ತುಳುಕೂಟ ಅಧ್ಯಕ್ಷರು ಹೇಳಿದ ಹಾಗೆ BMS ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಪ್ರಕಾರ, ಮತ್ತೆ ನಾನು ಮೊನ್ನೆ ವೇದವ್ಯಾಸ್ ಕಾಮತ್ ಅವರ ಹತ್ರ ಮಾತಾಡಿದ್ದೆ, ಭರತ್ ಶೆಟ್ಟಿ ಅವರ ಹತ್ರ ಮಾತಾಡಿದ್ದೆ, ಮತ್ತೆ ನಾನು ತುಂಬಾ ಜನದ ಕಾಂಟ್ಯಾಕ್ಟ್ ಅವ್ರು ಹೇಳಿದ ಅವರೆಲ್ಲ ಟ್ರೈ ಮಾಡ್ತಿದ್ರೆ ಆದಷ್ಟು ಬೇಗ ಮಂಗಳೂರಿಗೆ ಫ್ಲೈಟ್, ಮಂಗಳೂರಿಗೆ ಸ್ಪೆಷಲಿ ಯಾಕಂತ ಹೇಳಿದ್ರೆ 50,000 ಜನದಲ್ಲಿ 40,000 ಜನ ಸೌತ್ ಕನ್ನಡದವರು ಇದ್ದಾರೆ. ಅವ್ರು ಕುಂದಾಪುರದಿಂದ ಹಿಡಿದು ಕಾಸರಗೋಡ್ವರೆಗೆ ಅವರಿಗೆ ಆದಷ್ಟು ಬೇಗ ಮಂಗಳೂರಿಗೆ ಒಂದು ಫ್ಲೈಟ್ ಅರೇಂಜ್ ಮಾಡ್ತೇವೆ. ಕರ್ನಾಟಕಕ್ಕೆ ಫ್ಲೈಟ್ ಅರೇಂಜ್ ಮಾಡಿ ನಾವೆಲ್ಲ ಒತ್ತಡ ಆಗ್ತಿದ್ದೇವೆ, ಎಲ್ಲ ಟ್ರೈ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ನಾವು ಉಮ್ಮಿದ್ ಮಾಡ್ತಿದ್ದೇವೆ ಆದಷ್ಟು ಬೇಗ ಈ ವಾರದಲ್ಲಿ ನಮ್ಗೊಂದು ಮಂಗಳೂರಿಗೆ ಫ್ಲೈಟ್ ಶೆಡ್ಯೂಲ್ ಆಗ್ಬಹುದೇನೋ ಒಂದು ವಿಶ್ವಾಸ ಉಂಟು. ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರ್ಬಹುದು. ನಮ್ಗೆ ಗೊತ್ತು ಅವರಿಗೆ ಕೂಡ ತುಂಬಾ ಒತ್ತಡಗಳುಂಟು. ನಾವು ಇಲ್ಲಿ ಕೂತ್ಕೊಂಡು ಮಾತಾಡುವಾಗೆಲ್ಲ ಇಂಡಿಯಾದ ಪರಿಸ್ಥಿತಿ ತುಂಬಾ ಒತ್ತಡದಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಎಲ್ಲರೂ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಪ್ರತಿಯೊಂದು ಸಣ್ಣ ಕಾರ್ಪೊರೇಟ್ ಇಂದ ಹಿಡಿದು ಒಂದು ರಾಜ್ಯದ ದೇಶದ ಪ್ರಧಾನಮಂತ್ರಿಯವರಿಗೆ ಎಲ್ರಿಗೂ ಅವರದೇ ಆದ ತುಂಬಾ ಒತ್ತಡಗಳುಂಟು. ಅದರಲ್ಲಿ ಸಮಯ ಸಿಕ್ಕುವ ನಮ್ಗೆ ಸ್ಪಂದಿಸಿ ನಮ್ಮ ಕೆಲಸವನ್ನು ಮಾಡಿ ನಾವು ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ ಅಂತ ನಮ್ಗೆ ವಿಶ್ವಾಸ ಉಂಟು. ಅದು ಆಗ್ಬೋದೆನ್ನೋ ಒಂದು ನಂಬಿಕೆ ನಮ್ಗುಂಟು. ರೈಟ್ ಸರ್, ಥ್ಯಾಂಕ್ ಯು. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್, ತಮ್ಮ ಹೆಸರು ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ? ನಮ್ದು ಬಬಿತಾ ಕಾವೂರು ಪಳನೀರಿಂದ ಸರ್. ಬಬಿತಾ ಅವರು ಕಾವೂರು ಪಳನೀರಿಂದ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಮಾತಾಡಿ ಮೇಡಮ್. ಅಂದ್ರೆ ಸರ್, ನಾನು ಇಲ್ಲಿ SN ಕೆಲಸ ಮಾಡ್ತಿದ್ದೆ ಹೌಸ್ ಕೀಪಿಂಗ್ ಆಗಿ. ನನಗೆ ಈಗ ಎಂತ ಗೊತ್ತಿಲ್ಲ, ಸ್ಯಾಲ್ರಿ ಮಾರ್ಚಿದು 21 ತನಕ ನಾವು ಆದ್ಮೇಲೆ ಡಾಕ್ಟರ್ ಆಯ್ತಲ್ಲ, ಈಗ ನಂಗೆ ಅಲ್ಲಿ ಅರ್ಧ ಸ್ಯಾಲ್ರಿ ಕೊಟ್ಟಿದ್ದಾರೆ, ಅದು ಕೂಡ ಫುಲ್ ಇಲ್ಲ. ಈಗ ಮನೆಯಲ್ಲಿ ಇದ್ದೇನೆ, ಪುನಃ ಕೆಲಸ ಇಲ್ಲ. ಈಗ ಪುನಃ ಕೆಲಸಕ್ಕೆ ಬರುದು ಬೇಡ ಅಂತ ಹೇಳಿದ್ದಾರೆ ಈಗ ಸರ್. ಕೆಲಸ ಇಲ್ಲ, 5,000ಕ್ಕೆ ದುಡಿಬೇಕಂತೆ. 5,000 ನನಗೆ ಬೇಡ ಅಂತ ಹೇಳಿದ್ದೇನೆ ನಾನು. 7,000 ಕೊಡ್ತಾ ಇದ್ದಾರೆ ನನಗೆ ಫಸ್ಟಿಗೆ, ಈಗ 5,000ಕ್ಕೆ. ಅದು ಕೂಡ ಈಗ ಅದು ಕೆಲಸ ನೀವು ಬರುದು ಬೇಡ ಅಂತ ಹೇಳಿದ್ದಾರೆ. ಬೇರೆ ಇವರನ್ನ ಇರ್ತೇವೆ ಅಂತ ಹೇಳಿದ್ದಾರೆ, ಬೇರೆಯವರನ್ನು 5,000ಗೆ ಮಾಡಿಸ್ಬೇಕಂತೆ ಅವರಿಗೆ. ಓಕೆ, ಎಲ್ಲಿ ಕೆಲಸ ಮಾಡ್ತಾ ಇದ್ರಿ ಮೇಡಮ್? ನಾನು ಕಾವೂರು ಇಲ್ಲಿ SN ಫ್ಲಾಟ್ ಅಲ್ಲಿ. ಓಕೆ, ಫ್ಲಾಟ್ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಿ ಮೇಡಮ್? ಹೌಸ್ ಕೀಪಿಂಗ್. ಸರಿ ಮೇಡಮ್. ಓಕೆ, ಮೊದಲು ಮೇಡಮ್ ನಾನು ಒಂದು ಮಾತು ಹೇಳ್ತೇನೆ ಮೇಡಮ್. ಓಕೆ, ಬೇಸರ ಮಾಡ್ಕೊಳ್ಬಾರ್ದು ಈ ಸಂದರ್ಭ. ಇಲ್ಲ ಮೇಡಮ್, ಏನ್ ಗೊತ್ತಾ, ಮೊದಲು 7,000 ಸಿಗ್ತಾ ಇತ್ತು, ಈಗ 5,000 ಸಿಗ್ತಾ ಇದೆ ಅನ್ನುವಂಥದ್ದಲ್ವಾ ಮೇಡಮ್? ಹೌದೌದು, ಅದ್ರ ಕೆಲಸಕ್ಕೆ ತಗೊಳ್ದಿಲ್ಲ ಸರ್. ಅದು ಸುಮ್ಮನೆ ಹೇಳುದು. ಅವರು ಯಾರನ್ನು ಗೌಡ್ರು ಅವರನ್ನು ಗಂಡ ಹೆಂಡತಿ ಇಬ್ರು ಬೇಕಂತೆ ಅವರಿಗೆ. ಈಗ ಅವರನ್ನು ಅಂತವರನ್ನು ಇಟ್ಕೊಳ್ಳುದಂತೆ. ಅದು ನಾನು ಈಗ ತುಂಬಾ ಕಷ್ಟದಲ್ಲಿದ್ದೇನೆ ಸರ್. ನನಗೆ ಈಗ ಸತ್ಯವಾಗಿ ಹಂಚಿದ ಮನೆ ಈಗ ಬೀಳ್ಲಿಕ್ಕೆ ಆಗಿದೆ, ಅದು ಕೂಡ. ಸರಿ ಮೇಡಮ್, ಗೊತ್ತಾಗುತ್ತೆ. ವಿಷಯ ಏನಪ್ಪಾ ಅಂದ್ರೆ ನಾನು ಅದ್ಲೇ ಹೇಳುವಂತದ್ದು ಅಂದ್ರೆ ಎಲ್ಲರೂ ಕಷ್ಟದಲ್ಲಿದ್ದಾರೆ ಮೇಡಮ್, ಎಲ್ಲವೂ ಕಷ್ಟದಲ್ಲಿದೆ. ಈ ಸಂದರ್ಭ 5,000 ರೂಪಾಯಿ ಕೊಡ್ತಾರೆ ಅಂತ ಬಂದಾಗ ಮೇಡಮ್, ಈ ಸದ್ಯದ ಪರಿಸ್ಥಿತಿಗೆ, ಸದ್ಯದ ಮಟ್ಟಿಗೆ ಆ ಕೆಲಸ ಮಾಡಬೇಕಾಗುತ್ತೆ ಮೇಡಮ್ ತಾವು. ಆದ್ರೆ ಅದು ಯಾರು ಹೇಳಿಲ್ಲ. ಇದು ಒಬ್ಬಳು ಇದು ಮೇಂಟೆನೆನ್ಸ್ ಎಲ್ಲ ನೋಡುವ ಹುಡುಗಿದ್ದಲ್ಲ, ಅವಳು ಹೇಳಿದ್ ನನಗೆ, ನೀವು 5,000ಕ್ಕಾದ್ರೆ ಬರ್ತೀರಾ ಅಂತ ನಾನು ಕೇಳ್ತಾರೆ. ಯಾಕೆ ಗೊತ್ತಾ ಮೇಡಮ್, ತಾವು ನೋಡಿರ್ತೀರಾ, ಗಮನಿಸ್ತೀರಾ, ಈಗ ನಮ್ಮ ಕಾರ್ಯಕ್ರಮ ಕೂಡ ನೋಡ್ತಾ ಇದ್ರ, ಆ ಕುವೈಟ್ ನಲ್ಲಿ ಕೂಡ ನಮ್ಮವರಿದ್ದಾರೆ, ಅಲ್ಲಿ ಕೆಲಸಕ್ಕೆ ಹೋಗಿದ್ದಾರೆ. ಈಗ ಅಲ್ಲಿ ಅನೇಕ ಜನರಿಗೆ ಮೇಡಮ್ ಕೆಲಸ ಇಲ್ಲ ಮೇಡಮ್, ಅಂದ್ರೆ ತಿನ್ಲಿಕ್ಕೆ ಊಟಕ್ಕೂ ಕೂಡ ತುಂಬಾ ಕಷ್ಟ. ಅದು ಕರೆಯುದಿಲ್ಲ, ಅವರು ಕರೆಯುದಿಲ್ಲ ಸರ್, ಸುಮ್ಮನೆ ಹೇಳುದು ಅಷ್ಟೇ, ಕರೆಯುದಿಲ್ಲ. ನೋಡು ಮೇಡಮ್, ನೀವು ಕರೀಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಒಂದು ಫೋನ್ ಮಾಡಿ ಮೇಡಮ್, ನೋಡೋಣ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಂದ್ರೆ ಕಷ್ಟದಲ್ಲಿದ್ದೇವೆ, 7,000 ಈಗ 5,000 ಅಂತ ಬಂದಾಗ ಈ ಕಷ್ಟದ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಬದುಕಬೇಕಾಗಿದೆ. ಈಗ ನಮ್ಮ ಮುಂದಿರುವಂತಹ ಸಾಧನೆ ಅಂತ ಹೇಳಿದ್ರೆ ನಾವು ಬದುಕಬೇಕು, ಬದುಕಿದ್ರೆ ಮಾತ್ರ ಎಲ್ಲರೂ, ಜೀವ ಇದ್ರೆ ಜೀವನ ಅನ್ನುವಂಥ ಮಾತೇನಿದೆ. ಸೊ ಬದುಕಬೇಕು ಅಷ್ಟೇ. ಸೊ ಸ್ಯಾಲ್ರಿ, ಸಂಬಳ ಅನ್ನೋದು ನೋಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಎಸ್ ಸರ್, ರಮೇಶ್ ಮಂಡರಿ ಅವರು ಮಾತಾಡ್ತಿದ್ರಿ ಸರ್, ಪಾತಿರಲಿ ಸರ್. ಅದೇ ಮೂಲ ನಮ್ಮ ಬ್ಲೂ ಕಲರ್ ಜಾಬ್ ಮಸ್ತ್
ಉಳ್ಳೇರು ಅಂಡ ಮಸ್ತ್ ಜನಕ್ಕೆ ಸಾಧಾರಣ 2-3 ತಿಂಗಳು ದುಂಚಿ ಸ್ಯಾಲರಿ ಇಜ್ಜಿ ಇತ್ತ ಅಂಚಿನ ನಗಲಿ ಇತ್ತ ಪಿರಪೋರೆಗೊಂಡು ಎಂಕಲ ಮುಖ್ಯ ಅಂಶ ದಾದ ಬಂಡ ನಮ್ಮ ಯಡಿಯೂರಪ್ಪ ನಮ್ಮ ರಿಕ್ವೆಸ್ಟ್ ಮಾಡ್ದೇನಿ ಈ ಬ್ಲೂ ಕಾಲರ್ ಜಾಬ್ಗಳು ಎರಡ ಕಾಸು ಇಜ್ಜಿ ಅಗಲೇ ಒಂಜಿ ಸ್ಪೆಷಲ್ ರೇಟೆಡ್ ಇಜಿನ ಒಂಜಿ ಫ್ರೀ ಟಿಕೆಟ್ ದ ಒಂಜಿ ವ್ಯವಸ್ಥೆ ಆವಡು ಅಂಚನೆ ಊರು ಬತ್ತಿನ ಅಪಗ ಕ್ವಾರಂಟೈನ್ ಲ ಅಗಲೆಗ್ ಫ್ರೀ ಆವಡು ಪನೊಂದು ಅಗಲಿ ಮೂಲ ತಿಂದ್ರೆಗೆ ಅಗಲೆ ಕಾಸು ಇಜ್ಜಿ ಅಗಲು ಟಿಕೆಟ್ ಒಲ್ತದ್ದು ಕೊಡ್ತೀನಿ ಅಥವಾ ಅಲ್ಪ ಊರ್ಡ್ ಬತ್ತದ ಕ್ವಾರಂಟೈನ್ ಆಗಲು ಒಲ್ತದ್ದು ಕಾಸು ಕೊಡ್ತೀನಿ ನಗಲ ಅಂಚೆ ಚಿಂಚಾದನಕ ಪರಿಸ್ಥಿತಿ ನಗಲೆಗ್ ಒಂಜಿ ಎಂಚನಾಂಡಲ ಒಂಜಿ ಸ್ಪೆಷಲ್ ಒಂಜಿ ಕನ್ಸಿಡರೇಷನ್ ಮಲ್ಪೋಡು ಬಂಪಿನ ಒಂಜಿ ರಿಕ್ವೆಸ್ಟ್ ಲ ದೀತಂಡು ಐಕಲ ಆರು ಓಕೆ ಸಂಬಂಧಪಟ್ಟಗಳ ಪಾತಿರುವ ಕೊಡ್ತೀನಿ ಅಂಚಿನ ಫಾರ್ಮ್ ಉಂಡು ಮಿನಿ ಫಿಲ್ ಮಲ್ತದ್ದು ಅವೇನು ಐಡೆಂಟಿಫೈ ಮಲ್ಪೋಡು ಮಾತ್ರ ಐಡೆಂಟಿಫೈ ಮಲ್ತದ್ದು ಕೊಂಡ ನಮ್ಮ ಅವೇನು ಕನ್ಸಿಡರ್ ಮಲ್ಪಗ ಬಂಪಿನಲ್ಲಿ ಒಂಜಿ ಪಾತಿರ ಕೊಡ್ತೇವೆ. ಓಕೆ ಸರ್, ಅಂಚನೆ ಬ್ಲೂ ಕಲರ್ ಜಾಬ್ ಬಗ್ಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಪಾತಿರ್ದಾರೆ. ಓಕೆ, ಬ್ಲೂ ಕಲರ್ ಜಾಬ್ ದಾಗ್ಲಿತ್ತು ಎಂಜೋಲ್ ಸರ್ ಪನಾಕ್ಲೆಗ್ ಸ್ಯಾಲ್ರಿ ಅಂತ ಒಂದಿಜ್ಜಿ ಬೇಲೆ ಅಂತ ಒಂದಿಜ್ಜಿ ಸೊ ವನಸ್ತ ಗತೆ ಎಂಚಿನ ಆಕ್ಲು ವನಸ್ತಿನ ಪುನಂಚಿನ ವನಸ್ತ ಕತೆ ಎಂಚಿನ ದಾದಾ ಒಂದುಂಡು ಪನ್ಪುನಂಚಿನ. ಹಲೋ ಸರ್, ವಾಯ್ಸ್ ಕೇನೊಂದುಂಡೆ ಅಂದ್ ಇತ್ತೆ ಹೆಚ್ಚಿನ ಕಂಪನಿ ಸಂಬಳ ಕೊರೊಂದಿಜ್ಜಿ ಅದಾಗಲೇ ಕೆಲವರು ಒಣಸ್ ಪ್ರೊವೈಡ್ ಮಾಡ್ಕೊಂಡ್ರು ಕೆಲವರು ಕ್ಯಾಂಪ್ ಉಡಿತ್ತಿನಗಲಿಗ್ ಮುತ್ತ ಗವರ್ಮೆಂಟ್ ಅದಂತ ಕೊರ್ಕೊಂಡು ಎಂಕಲ್ ಏರಿಯರ್ ಅಪ್ರೋಚ್ ಆಪಿರ್ ಎಂಕಲ್ ಕರ್ನಾಟಕದ ಅಸೋಸಿಯೇಷನ್ ಬೆತೆ ಬೆತೆ ಅಸೋಸಿಯೇಷನ್ ಉಳ್ಳೇರು ಅಗಲ್ ಕೊರೊಂದುಲ್ಲೇರು ಇಂಚಪ್ಪ ಕುಟುಂಬಿ ಎಂಬಸಿದ ಗೈಡೆನ್ಸ್ ಪ್ರಕಾರ ಇಂಡಿಯನ್ಸ್ ಕಮ್ಯುನಿಟಿ ಸರ್ವಿಸ್ ಗ್ರೂಪ್ ಒಂದು ಎಂಕಲ್ ಮಲ್ದ ಅವು ಸಾಧಾರಣ ನೇಷನ್ ವೈಡ್ ಬಂಡ ಪೂರ ಇಂಡಿಯನ್ಸ್ ಐಟ್ ಬರ್ತಾರೆ ತಾಂಡರ್ಡ್ ಐಟ್ ಲಂಚಿನ ಮುಖ್ಯ ಧ್ಯೇಯದ ಬಂಡ ಬದುಕದವರಿಂದ ಬೊಕ್ಕದ ತೂಲಿ ಬಂಪಿನ ಉದ್ದೇಶ ಅಂಚದ ಸ್ಟಾರ್ಟಿಂಗ್ ಎಂಕಲ್ ಫುಡ್ ಕಿಟ್ಸ್ ಕೊರಿಯರ್ ಸ್ಟಾರ್ಟ್ ಮಾಡ್ತಾರೆ ಇಡೀ ಕುವೈಟ್ ನೇಷನ್ ವೈಡ್ ಇಂಡಿಯನ್ಸ್ ನಗಲಿಗ್ ನಮ್ಮ ಫುಡ್ ಕಿಟ್ ಯಾರ್ಯಾರು ನಮ್ಮ ಒಂದು ಬರ್ಕೊಂಡು ಅಪೀಲ್ ಬರ್ಕೊಂಡು ಆಗಲೇ ಕೊನೋದು ನಮ್ಮ ಫುಡ್ ಡೆಲಿವರಿ ಮಲ್ತು ಬರಂದಿಲ್ಲ ಅಂಚನೆ ಲಿಮಿಟೆಡ್ ಮೆಡಿಸಿನ್ ಬೊಕ್ಕ ಮೆಡಿಕಲ್ ಕನ್ಸಲ್ಟೇಷನ್ ಕೊರೊಂದಿಲ್ಲ. ಸೊ ಐಟಿಡ್ ಮಿತ್ ನಂಗೆ ಮಲ್ಪರೆಗೆ ಆಪುಜಿ ಪನ್ಲಕ್ಕನೆ ಕೇಸಲ್ ಪರ ಮಸ್ತ್ ಜಾಸ್ತಿ ಆವೊಂದುಂಡು ಕುವೈಟ್ ಗವರ್ಮೆಂಟ್ ಐತಂಚು ಪಾಲಿಸಿಲ ಚೇಂಜ್ ಮಾಡ್ತಂಡ ದಾದ ಪಂಡ ದುಂಬು ಕೋವಿಡ್ ಪಾಸಿಟಿವ್ ಇತ್ತನಂಡ ಆ ಬಿಲ್ಡಿಂಗ್ ಬತ್ತದ ಇಡೀ ಬಿಲ್ಡಿಂಗ್ ಕ್ವಾರಂಟೈನ್ ಮಲ್ಪನ ಫೆಸಿಲಿಟಿ ಬೊಕ್ಕ ಕೋವಿಡ್ ಪಾಸಿಟಿವ್ ಆತನೇನು ಹಾಸ್ಪಿಟಲೈಸ್ ಅಂಬೋದು ಆಗ ಟ್ರೀಟ್ಮೆಂಟ್ ಗೊತ್ತಿನ ಪೂರ ಫೆಸಿಲಿಟಿ ಇತ್ತುಂಡು ಅಂಡ್ ಇತ್ತ ಕುವೈಟ್ ದೇಶ ಬಜೆಟ್ ಇಂಡಿಯಾ ದೇಶ ಫೆಸಿಲಿಟಿ ಕಡಿಮೆ ಉಂಡು ನಂಬರ್ಸ್ ಎಲ್ಲ ಜಾಸ್ತಿ ಆವೊಂದುಂಡು ಅಂಚದ ಏನು ಮಲ್ಪೇರು ಇತ್ತ ಪಾಸಿಟಿವ್ ಇತ್ತಿನಾಗಲಿಂದ ಇಲ್ಲಡೆ ಬಿಡ್ಪೇರು ರೂಮ್ ಬಿಡ್ಪೇರು ಆ ರೂಮ್ ಪಾಸಿಟಿವ್ ಇತ್ತನೇ ಊರಿ ಬೊಕ್ಕ ಆಯ್ನೊಟ್ಟು 10-11 ಜನ ಬೇತೆ ಜನ ಉಪ್ಪೇರು ಅವೊಂಜಿ ಬಾರಿ ಕನ್ಸರ್ನ್ ಆಂಡಲ ಜನಕ್ಕೂ ಅನ್ಯೋನ್ಯತೆ ಮುಲ್ಪ ಉಳ್ಳೇರು ಪಂಪಿನ ತಾತ್ಪರ್ಯದಾದ ಪಂಡ ಮುಲ್ಪ ಬ್ಲೂ ಕಲರ್ ಜಾಬ್ ದಾಗ ಒರಿ ಇರುವಾಗ ಪಾಸಿಟಿವ್ ಆದುಕೊಂಡು ಬಾಕಿದಾಗ್ಲಿ ಬೇತೆ ಬೇತೆ ದೇಶದಾಗ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪೂರ ಒಟ್ಟು ಉಪ್ಪಿರು ಅಗ್ಲು ಒರಿಯನ್ನ ಒಂಜಿ ಹೆಲ್ಪ್ ಮಲ್ತದ್ದು ಅಗ್ಲು ಮುಲ್ಪ ಸಾಂತ್ವನ ಮಲ್ತೊಂದು ಮುಲ್ಪ ಉಳ್ಳೇರು ಅವೇ ಒಂದೇ ಒಂಜಿ ಆಟಿಟ್ಯೂಡ್ ನಮ್ಮ ಸರ್ವ ಧರ್ಮದ ಪ್ರತೀಕ ಆಯ್ನ ತುಳುಕೂಟದ ಪರವಾದಿ ಒಂದು ರಿಕ್ವೆಸ್ಟ್ ಆದ ಮಲ್ಕೊಂಡ ಸರ್ವ ತುಳುವೇಡ ನಿಖಲ್ ದಯದೀದು ಬತ್ತಿನಗಲಿ ಒಂದು ಮೋರಲ್ ಸಪೋರ್ಟ್ ಕೊರ್ಲೆ ನಿಖಲ್ ಈ ಕಷ್ಟ ಕಾಲೋಡು ಮಲ್ತಿನ ಹೆಂಚಿನ ಸಪೋರ್ಟ್ ಉಂಡು ಅವು ನಮ್ಮ ಜೀವನ ಪರ್ಯಂತ ಆಗಲು ಮನಸ್ಸು ದಿವಂಬೇರು ನಿಕ್ಕೊಂಜಿ ಒಂಜಿ ನಿದರ್ಶನದ ಪಂಡ ನಮ್ಮ COVID-19 ನಮ್ಮ ಇಂಡಿಯಾ ಬತ್ತಿನಪ್ಪಗ ತಗಲಿ ನಮ್ಮ ಊರ್ದ ಬುಡ್ದು ಕುವೈಟ್ದ ಬುಡ್ದು ಅದನ್ನ ಬೇತೆ ಬೇತೆ ದೇಶ ನಾವು ಇಂಡಿಯನ್ಸ್ ನಾಗಲು ಅಲ್ದ ಕಾಳಜಿನಿ ಬುಡ್ದು ಅದ್ ನಮ್ಮ ತಾಯಿನಾಡು ನಮ್ಮ ಇಂಡಿಯಾದ ಬಗ್ಗೆ ಆಗಲು ಆಲೋಚನೆ ಮಲ್ಪರೆಗ್ ಶುರು ಮಾಡ್ತೇರು ನಮ್ಮ ಮೂಲ ಇಂಚ ನಾಡು ಇಂಡಿಯಾಡ್ ಎಂಚ ಆವಡು ನಮ್ಮ ಇತ್ತಿನಾಗಲಿ ನಮ್ಮ ಫ್ರೆಂಡ್ಸ್ ನಾಗಲಿ ಫ್ಯಾಮಿಲಿನಾಗಲಿ ಐನಾತ್ ಜಾಗ್ರತೆ ಪುಲೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಪುಲೆ ಪಂಡ ನಮಗ ಕಾಳಜಿ ಇಂಡಿಯಾ ನಮ್ಮ ಓದುಲ್ಲ ನಮ್ಮ ಓಲ್ ಬೆನ್ನಂದುಲ್ಲ ನಮ್ಮ ಕರ್ಮಭೂಮಿ ದತ್ತು ನಮ್ಮ ಅಪ್ಪನಾಡ್ದ ಮಿತ್ತು ನಮಕ್ ಆತ ಮೋಕೆ ಉಂಡು ಸೊ ಅಂಚಾದು ದಯ ಮಲ್ತದ್ದು ನಮ್ಮ ಊರ್ದಾಗಲು ಪ್ರತಿ ಒಗ್ಗಲು ಎಡ್ಡ ಮನಸ್ಸು ಅಗಲ ಎಡ್ಡ ಮನಸ್ಸು ಉಂಡು ದಾದನ ಒಂಜಿ ಬಲ್ಪನ ಆಗಲಿ ಪೋಡಿಗೆ ಉಂಡು ಎನ್ನುವಯನ್ ಆ ಪೋಡಿಗೆ ನಂಚರು ದೂರ ಇದ್ದು ನಮ್ಮ ಈ ಮುಂದೆ ನಮ್ದು 20 ದಿನ 25 ದಿನ ಒಂಜೆ ತಿಂಗಳದ ಹತ್ತು ಒಂದು ನನ್ನ ಒಂಜಿ 2 ವರ್ಷ ಮುಟ್ಟ ಪೋವು ಒಂದೊಂಜಿ ನಾರ್ಮಲ್ ಸೀಕ್ ಬಂದೆ ನಮ್ಮ ದೇತ್ತ ನೋಟು ನೆತ್ತೊಟ್ಟು ನಮ್ಮ ಫೈಟ್ ಮಾಡ್ಕೊಂಡು ನಮ್ಮ ಲೈಫ್ ಶುಡ್ ಗೋ ಆನ್ ಬನ್ನೊಂದು ಗುಂತವರೆಗೆ ಆಪುಜಿ ಬೂಡ್ತಿನ ಒಂಜಿ ಪ್ರಿಕಾಷನ್ ಜೊತೆ ಮುಂದೆ ಬೇಲೆ ರಾಜಮಂಡ್ರಿ ಬಂದಿರೋ ಒಂಚದಾಲ ಒಂಜಿ ಮಲ್ಲ ಒಂದು ಡಿಸೀಸ್ ದಾಲ ಹತ್ತು ಒಂದು ವೈರಸ್ ಬೆಚ್ಚ ನೀರು ಪಡೆದು ಡೈಲಿ ನಮ್ಮ ಇಮ್ಯೂನ್ ಸಿಸ್ಟಮ್ ಸರಿ ನೆಟ್ಟು ದಾಲ ಆಪುಜಿ ಎಷ್ಟೋ ಜನ ಡಿಟೆಕ್ಟ್ ಆವಂದೇನೆ ಗುಣಾದ್ಭೂತಿನಾಗಲ್ಲ ಉಳ್ಳೇರು ಸಿಂಪ್ಟಮ್ಸ್ ಬರ್ತದ್ದು ಅಂಚನೆ ಉಳ್ಳೇರು ಇದು ನಮ್ಮಲ್ಲ ಕುವೈಟ್ ಇಲ್ಲ ನಮ್ಮ ಮ್ಯಾಂಗ್ಳೂರ್ದಾಗ್ಲ ಅಡು ಕೆಲವರು ಉಳ್ಳೇರು ಆಲ್ರೆಡಿ ಕ್ವಾರಂಟೈನ್ ಏರಿಯಾಡು ಹಾಸ್ಪಿಟಲ್ ಪೂರ ಉಳ್ಳೇರು ಅಗಳಲ್ಲಿ ದಿನಾಲೆ ಪಾತ್ರಕತೆ ಆಪುಂಡು ಎನ್ನ ಅಗಳ ದಾಲ ಸಿಂಪ್ಟಮ್ ಇಜ್ಜಿ ಪರ್ಫೆಕ್ಟ್ಲಿ ಆಲ್ ರೈಟ್ ಉಳ್ಳೇರು ಓಕೆ ರೈಟ್ ಸರ್ ಸೊ ಅಂಚನೆ ಟೈಪ್ ಜನಕ್ಕೂ ಉಳ್ಳೇರು ಸೊ ಅವು ತನ್ನಾಟಿಗೆ ಪೋಪುಂಡು ಐತ ಬಗ್ಗೆ ಪೋಡ್ರೆ ಬಲ್ಲಿ ಪೋಡಿಂದ ಮಾತ್ರ ಒಂದು ಮಲ್ಲ ಸೀಕ್ ಇಜಿಂದ ದಾಲಲ್ಲ ಹತ್ತು ಬಂದ್ರೆ ಬಾಯ್ಕ್ ಓಕೆ ವೆರಿ ಬ್ಯೂಟಿಫುಲ್ ಆಯ್ನಂಚಿನ ಸಮಸ್ಯೆದ ಬಗ್ಗೆ ಎಲ್ಲ ಸೊ ಅಂಚನೆ ಒಂಜಿ ಬಾರಿ ಪುರ್ಲದವರ ಪಾತ್ರ ಪಂಡರಿ ಹೆಸರು ಐತ ಬಗ್ಗೆ ಪಾತ್ರ ಬಿಫೋರ್ ದಟ್ ಒಂಜಿ ಕಾಲರ್ ಇರ್ಲೇರ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಕುಡ್ಲಾಡ್ ಓಕೆ, ಕುಡ್ಲಾಡ್ ಕಾಲ್ ಮಾಡ್ತಾರೆ. ಇರನ ಪುದರ್ ಸರ್
ದೇವದಾಸ್ ನಮಸ್ತೆ ಸರ್, ನಮಸ್ತೆ ಪಾತ್ರಲೆ ಸರ್. ಇತ್ತ ಮೆಗ್ಗೆಲ್ಲ ಕುವೇಟ್ ಹೊಡಲೈತೆ. ಓಕೆ ಕುವೈಟ್ ಕಂಪನಿ ಅಕ್ಕಲ ಕಂಪನಿ ದಾಲ ಇಂದು ಕೊಡ್ತೆ ಜರ್ ಬರ್ಪಿನೊಂದಿಂದ ಇನ್ನ ಪೂರ ಕ್ಯಾನ್ಸಲ್ ಅಂದಿತ್ತೆ ಕಂಪನಿ ಪೂರ ಇಂದು ಫ್ಲೈಟಸ್ ಪೂರ ಇತ್ತೆ ಕುಡ್ಲಾಡ್ ನಿಕಲ್ ಫ್ಲೈಟ್ ಕಡಪರ್ವಾತ ಕೊರೆಂಟಲ್ ಓಲ್ ಮಲ್ಪೇರ್ ಇತ್ತು ಹೋಟೆಲ್ ಮಲ್ತಂಡ ಹೋಟೆಲ್ ದ ರೇಟ್ ಜಾಸ್ತಿ ಉಂಡು. ಓಕೆ ಬಕ್ಕ ಕೂಡ ಬಕ್ಕ ಮುಲ್ ಓಲು ನಮ್ಮ ಅಂಪೇರ್ ಮಾಲ್ದ ಓಲ್ ದಾದನ ಐನಿ ಮೊರಾನಿ ಫ್ಲೈಟ್ ಬೈದಿಂದ ಉಬ್ಬೇಡು ಅವಳ ದಾದನ ಓಲು ಇಂಚ ಕಲೆತ ಆತ ಮೊರಾನಿಲ್ಲ ಕೊಡೆ ಬೇಲ ಇಕ್ಕಲ್ ದಾದ ಮಲ್ಪರಿತ್ತೆ ನೆಕ್ಸ್ಟ್ ಒಂಜಿ ತಿಂಗಳಲ್ಲಿ. ಓಕೆ ಓಕೆ ಇರ್ನ ಏರುಲೇರ್ ಸರ್ ಕುವೈಟ್ ಮೆಗ್ಗೋಲೆ ಸೊ ಆರ್ ಬರ್ಪುನನಗ ಐತ ಕತೆ ಎಂಚಿನ ಎಂಚ ಬರ್ಪೇರು ಬೊಕ್ಕ ಬತ್ತಿ ಬೊಕ್ಕ ಓಲ್ ಕ್ವಾರಂಟೈನ್ ಮನ್ಪೇರು ಕ್ವಾರಂಟೈನ್ ಮಂತನ ಐತ ಖರ್ಚು ಎಂಚಿನ ಮನ್ಪುನಂಚಿನ ಒಂಜಿ ಪ್ರಶ್ನೆ ಇರ್ನತೆ ಅಂದ ಇತ್ತೆ ಇತ್ತೆ ನಮ್ಮ ಇತ್ತೆ ಫ್ಯಾಮಿಲಿ ನಮ್ಮ ಕುಡ್ಲಾಡುಲ್ಲ ನಮ್ಮ ಇತ್ತೆ ಕ್ವಾರಂಟೈನ್ ಇಲ್ಲಡ್ಲ ಮಲ್ಪೋಲಿ ಗೊತ್ತಂಡೆ ಹೋಟೆಲ್ ಮಲ್ಪುನಂದು 1,000-2,000 ಪನ್ಪೇರಿತ್ತೆ ಐಕಲ್ ಬಾಯ್ ಪನ್ಪಿನ್ ರೇಟ್ ಉಂಡ ಕಾಣಲ್ಲ. ಸರಿ ಸರಿ ನಿಕಲ್ ಗವರ್ಮೆಂಟ್ ಕರ್ದಾದ ಮಲ್ಪರ್ ನಿಕಲ್. ಓಕೆ ರೈಟ್ 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 ನೆತ್ತ ಬಗ್ಗೆ ಕೇನ್ಗ ಎಸ್ ಸರ್ ರಮೇಶ್ ಬಂಡರ್ಲು ಎಸ್ ಸರ್ ನೆತ್ತ ಬಗ್ಗೆ ದಾಲ ನಿಕಲ್ ಅಪ್ಡೇಟ್ ದಿವೊಂದರ ಪನಗ ಇಂಚೆಂಚ ಪ್ರೊಸೀಜರ್ ಆಪುಂಡು ಪ್ರಕ್ರಿಯೆ ಆಪುಂಡು ಬಂದಾಲ ಪನಗ ಆರ್ಕಿನೆಟ್ ಒಂಜಿ ಅರ್ಥ ಉಂಡದ ಪನಗ ಇತ್ತೆ ಆರ್ ಪನ್ಪುನಂಚಿನ ಒಂಜಿ ವೇಳೆ ಕುವೈಟ್ ಬರ್ಪುನಕುಲು ಏಪ ಬರ್ಪೇರು ಪನ್ಪುನಂಚಿನ ಬರ್ಪೇರು ಊರಿಗೆ ಬರ್ಪೇರು ಬತ್ತಿ ಬೊಕ್ಕ ಮುಣಿದಲ ಕಪಿರ ಆರ ಬಲ್ಲಿ ಅಕ್ಲೇನ ಕ್ವಾರಂಟೈನ್ ದ ವಿಷಯ ಎಂಚಿನ ಬ್ಲೂ ಕಲರ್ ಜಾಬ್ ದ ಕ್ಲಿಯರ್ ಪನ್ಲಕ ಕಾಸು ಉಪ್ಪುಜಿ ಮಸ್ತ್ ಕಷ್ಟಡ್ ಉಪ್ಪೇರು ಅಕ್ಲೇನ ಊಲ್ ಕ್ವಾರಂಟೈನ್ ಮನ್ಪುನ ಐಟು ಬರೀ ಸಮಸ್ಯೆ ನೆತ್ತ ಬಗ್ಗೆ ಕರೆಕ್ಟ್ ಆಗಿ ನೆಂಚಿನ ಪ್ರೊಸೀಜರ್ ದಲ್ಲ ಮಲ್ತೊಂದರ ನೆತ್ತ ಬಗ್ಗೆ ಎಂಜಿನ ಬ್ಲೂ ಪ್ರಿಂಟ್ ಉಂಡ ಇಂಚ ಅನ್ಕೆ ಏನೊಂದು ಲೇರಾರ್ ಅರ್ನ ಅಣ್ಣೆ ಮೆಗ್ಗೆ ಕುವೈಟ್ ಲೇರ್ಗೆ ಅವೇ ಆಕ್ಚುಲಿ ಆಗ್ಲಿ ಒಂಜಿ ವರ ಊರು ಬತ್ತಿ ಬೊಕ್ಕ ಅಗಲಡೆ ಅವೇ ಲೋಕಲ್ ಅಡ್ಮಿನಿಸ್ಟ್ರೇಷನ್ ನಾನಾ ರೀತಿಯ ಫೆಸಿಲಿಟಿ ಕೊಡ್ತುಂಡು ಕಾಸಿತ್ತಿನಾಗ ಬೇತೆ ಬೇತೆ ಹೋಟೆಲ್ ಗ್ರೇಡಿಂಗ್ ಮಲ್ದೇರು ಆ ಗ್ರೇಡಿಂಗ್ ಪೋಲಿ ಕಾಸಿಜ್ಜಿನ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಪಂದ್ ಮಲ್ದೇರು ಗವರ್ಮೆಂಟ್ ದ ಕ್ವಾರಂಟೈನ್ ಸೊ ಅಗ್ಲ ಗವರ್ಮೆಂಟ್ ದ ಕ್ವಾರಂಟೈನ್ 14 days ಸ್ಪೋಡ್ ಹಾಕೊಂಡು ಐಟ್ಲು ಬೊಕ್ಕ ಬರ್ಡ್ ಹಾಕೊಂಡು ಎನ್ನ ಕುಡೊಂಜಿ ಎಂಚನ ಪಂಡಕ್ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಇಫ್ ಇಟ್ ಇಸ್ ಫೀಸಿಬಲ್ ಕ್ವಾರಂಟೈನ್ ಪೂರ ಫುಲ್ ಆದಿತ್ತು ನಂಡ ಐತೆ ಎಷ್ಟೋ ಜನ NRIs ಅಗಲ ಫ್ಲಾಟ್ ಔಟ್ ಇಲ್ಲ ಔಟ್ ಖಾಲಿ ಇದು ಬೈದಿನಾಗ್ಲಿ ಅಗಲ್ ಪೋಪಿನ ಅಂಡ ಖಾಲಿ ಇಲ್ಲ ಓಪಿನಿ ಬೇತೆರ್ಲ ಉಪ್ಪುಜೇರು ಸೊ ಅಗಲ ಡೆಡಿಕೇಟೆಡ್ ಟಾಯ್ಲೆಟ್ ಉಪ್ಪುಂಡು ರೂಮ್ ಉಪ್ಪುಂಡು ಸೊ ಅಗಲಿಗೆ ಹೋಮ್ ಕ್ವಾರಂಟೈನ್ ಮಲ್ತದ್ದು ಅಗಲೇನೊಂಜಿ ಕಂಟ್ರೋಲ್ ಅಂಚದಿಂದ ಎಂಚ ಆಪನಂದು ಐತೆ ಗವರ್ಮೆಂಟ್ ದ ಬರ್ಡನ್ ಎಲ್ಲ ಕಡಿಮೆ ಆಪುಂಡು ಸೇಮ್ ಟೈಮ್ ಮೊಗಲೆಲ್ಲ ಒಂಜಿ ಮೋರಲ್ ಬರ್ಕೊಂಡು ಒಂಜಿ ಕಂಫರ್ಟೇಬಲ್ ಜೂನ್ ಉಪ್ಪೇರು ಬನ್ನಂದು. ಓಕೆ ಓಕೆ ರೈಟ್ ಸರ್ ಥ್ಯಾಂಕ್ ಯು ಅಂಡ್ ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹೇಳಿ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾವು ಸುರತ್ಕಲ್ಲಿಂದ. ತಮ್ಮ ಹೆಸರು? ಸುರತ್ಕಲ್ಲಿಂದ ಸರ್. ಸರ್ ತಮ್ಮ ಹೆಸರು ಸರ್? ಬಾಲಚಂದ್ರ ಹೇಳಿ. ಬಾಲಚಂದ್ರ ಅವರು. ನಮಸ್ತೆ ಬಾಲಚಂದ್ರ ಅವರು, ಮಾತಾಡಿ ಸರ್, ಮಾತಾಡಿ. ಏನು ಅಂತ ಹೇಳಿದ್ರೆ ಈಗ ಸರ್ ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಈಗ ನೀವು ಎಲ್ಲ ದುಬೈಯಿಂದ ಬರ್ತಾ ಇದ್ದಾರಲ್ಲ, ಸರ್ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಲ್ದಿದ್ರೆ ಕರೆ ಕಟ್ ಆಗುತ್ತೆ. ಅನೇಕ ಕರೆಗಳು ಬರ್ತಾ ಇದೆ. ತಮ್ಮ ಕರೆ ಸಿಕ್ಕಿದೆ ಅಂತ ಬಂದಾಗ ವ್ಯಾಲ್ಯೂಯಬಲ್ ಪ್ರಶ್ನೆಗಳನ್ನು ಕೇಳಿ, ಅಂದ್ರೆ ತಮ್ಗಳಿಗೆ ಸಮಸ್ಯೆ ಇದ್ರೆ ಅದನ್ನು ಪ್ರಸ್ತಾಪಿಸಬಹುದು. ಅದೇ ರೀತಿ ತಮ್ಮವರು ಕುವೈಟ್ ನಲ್ಲಿದ್ದು ದೂರದ ದೇಶದಲ್ಲಿದ್ದು ಏನಾದ್ರೂ ಸಮಸ್ಯೆ ಇದ್ರೆ ಪ್ರಸ್ತಾಪಿಸಿದ್ರೆ, ಎಸ್ ಗಣ್ಯ ವ್ಯಕ್ತಿಗಳಿದ್ದಾರೆ, ಇಬ್ರು ಸಂಘಟನೆಯ ಸಂಘ ಸಂಸ್ಥೆಯ ಅಧ್ಯಕ್ಷರಿದ್ದಾರೆ. ಸೊ ಸಹಾಯ ಮಾಡುವಂತಹ ಕೆಲಸ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಷ್ಟದಲ್ಲಿರುವವರು ನಮ್ಮವರು, ನಾವುಗಳು ಕಷ್ಟದಲ್ಲಿದ್ದೇವೆ ಅಂತ ಬಂದಾಗ ಕೈ ಜೋಡಿಸಬೇಕು, ಸಹಾಯ ಹಸ್ತವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮ. ಅಂಡ್ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್ ನಮಸ್ತೆ. ಓಕೆ ಎಸ್ ಸರ್ ರಾಜ್ ಭಂಡಾರಿ, ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಬರುತ್ತೆ ಸರ್. ಈಗ ಸದ್ಯದ ಪರಿಸ್ಥಿತಿಗಳು, ತಾವುಗಳು ಏನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಏನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದ್ದೀರಾ ಅಂತ ಹೇಳಿ, ಅಂದ್ರೆ ಮಾತೆರ್ಲ ಮುಲ್ಪಕ್ಕೆ ಏನೊಂದು ದಾದಾ ಆಪುಂಡು ದಾದಾ ವಿಷಯ. ಎಸ್ ಸರ್. മെയിൻ ഇമ്പോർട്ടന്റ് വിഷയത്തെ പണ്ട ഇത്ത നമുക്ക് രണ്ട് സബ്ജക്ട് മൂലം ഗൊന്തലാത്തു ಒಂಜಿ ಗೊಂದಲದಾತನ ಪಂಡ ಕಿ ಕೋಡಪನ ಆಯನಂಚು ಇನ್ಸಿಡೆಂಟ್ ಉಂಟು ಅತ್ರ ಜನಕ್ಕೂ ಕೂಡ ಒಂಜಿ ಬ್ಯಾಕ್ ಫುಟ್ ಉಲ್ಲೇರ್ ಪೋಪಿನ ಐಟ್ ಎಂಕುಲ್ ಮೂಲೆ ಬೆಟ್ರೋಲ್ ಅಂಚಿನ ಥಿಂಕಿಂಗ್ ಮಲ್ಪಂಚಿನ ಸಿಚುವೇಶನ್ ಬೈತು ಊಟದಲ್ಲಿ
ಬೇಡ ಅವ್ರು ಎನಿಸ್ತಿದ್ದಾರೆ ನಾವು ಹೋಗುದು ಅದಕ್ಕಿಂತ ನಾವು ಇಲ್ಲಿ ಸೇಫ್ ಆಗಿದ್ದೇವಲ್ಲ ಅಂತ ಹೇಳಿ ಅಂತ ಒಂದು ಕೆಲವು ಜನಕ್ಕೆ ಫೋನ್ ಬಂದಿದೆ, ನಾವು ಬೇಡಮ್ಮ ನಾವು ಇಲ್ಲೇ ಇರುವ ಕೊರೋನಾ ಬದುಕುಳಿದ್ರೆ ಮತ್ತೆ ಹೋಗುವಂತ ಕೆಲವು ಜನ ಎನಿಸುವಂತ ಕೂಡ ಪರಿಸ್ಥಿತಿ ಆಗಿದೆ. ಅದಕ್ಕೋಸ್ಕರ ಈ ನಿಟ್ಟಿನಲ್ಲಿ ನಮ್ಮ ಸೌತ್ ಕೇಂದ್ರದ ನಾಯಕರು ಮತ್ತೆ ಸೌತ್ ಕೇಂದ್ರದ ಜಿಲ್ಲಾಡಳಿತ ಜನರಿಗೆ ಒಂದು ಸ್ಪಷ್ಟನೆ ಕೊಟ್ಟು ಇನ್ನು ಮುಂದುವರಿಯದಾಗಿ ನೋಡ್ಕೊಳ್ಬಹುದು ಅಂತ ನನ್ಗೆ ವಿಶ್ವಾಸ ಉಂಟು. ಮಾಡ್ಬೇಕಂತ ನಮ್ದೊಂದು ರಿಕ್ವೆಸ್ಟ್. ಅದರ ಜೊತೆ ನಾವು ತುಂಬಾ ಪ್ರೆಷರೈಸ್ ಮಾಡ್ತಿದ್ದೇವೆ. ಕರ್ನಾಟಕದವರು ಯಾರೆಲ್ಲ ಊರಿಗೆ ಹೋಗ್ಲಿಕ್ಕೆ ಬಯಸ್ತಾರೆ ಅವರು ಊರಿಗೆ ಹೋಗ್ಬೇಕು. ಅವರಿಗೆ ಹೋಗುವವರೆಗೆ ಆಗುವಂತ ಏನಾದ್ರು ಕಷ್ಟ ದುಃಖ ಸಮಸ್ಯೆಗಳೇನಾದ್ರು ನಾವು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ. ಅದರಲ್ಲಿ 100% ನಾವು ಸಕ್ಸಸ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಮ್ಮ ಕೈಲಾದಷ್ಟು ಕಾರ್ಯವನ್ನು ನಾವು ಮಾಡ್ತಿದ್ದೇವೆ. ಅದರ ಜೊತೆ ಊರಿನವರು ಕೂಡ ಅವರ ಮನೆಯವರು ಅವರ ನೆರೆಕರೆಯವರಿಗೆ ಸ್ವಲ್ಪ ಅವೇರ್ನೆಸ್ ಕೊಡ್ಬೇಕು. ನಾವು ಊರಿಂದ ಬರುವವರು ನಮ್ಮವರೇ, ನೀವು ಹಾಗೆ ತಿಳ್ಕೊಳ್ಬಾರ್ದು. ಜನರು ಕೂಡ ಅವರವರ ಒಂದು ರೆಸ್ಪಾನ್ಸಿಬಿಲಿಟಿ ಅರ್ಥ ಮಾಡ್ಕೊಂಡು ಇದರಲ್ಲಿ ವ್ಯವಹಾರ ಮಾಡ್ಬೇಕಂತ. ಎಲ್ಲ ಕಾರ್ಯಕ್ಕೆ ನಾಯಕರಿಗೆ ಬೈಯುವುದು ಇಲ್ಲಾಂದ್ರೆ ಜಿಲ್ಲಾಡಳಿತಕ್ಕೆ ಬೈಯುವುದೆಲ್ಲ. ನಾಯಕರು ಜನರು ಹೇಗಿರ್ಬೇಕಂತ ಹೇಳಿದ್ರೆ ನಾಯಕರನ್ನು ಒಳ್ಳೆ ಕೆಲಸ ಮಾಡುವಲ್ಲಿ ಪ್ರತಿಬಿಂಬಿಸುವಂತ ಜನರು ಇರ್ಬೇಕು. ಜನರು ನಾವು ಓಟು ಕೊಟ್ಟಿದ್ದೇವೆ ಅಂತ ಹೇಳಿ ನಮ್ಮ ಒತ್ತಡದ ಮೇಲೆ ಕೆಲಸ ಮಾಡಿ ಅಂತ ಜನರು ಆಗ್ಬಾರ್ದು ನಮ್ಮ ಊರಿನವರು. ಇದು ತುಂಬಾ ಯಾಕಂತ ಹೇಳಿದ್ರೆ ನಾನು ಈಗ ಕಳೆದ ಟೈಮ್ ಪಚ್ಚನಾಡಿಯಲ್ಲಿ ನಡೆದ ವಿಷಯ, ಅದರ ನಂತರ ನಿನ್ನೆ ವೇದವ್ಯಾಸ ಕಾಮತ್ ಜನರಿಗೆ ಒಂದು ರಿಕ್ವೆಸ್ಟ್ ಮಾಡುವ ಸಮಯದಲ್ಲಿ ಗೊತ್ತಾಗ್ತಿತ್ತು ಜನರು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಜನರು ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳದ ಸಮಯದಲ್ಲಿ ಲೀಡರ್ನವ್ರಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಜಿಲ್ಲಾಡಳಿತಕ್ಕೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಜಿಲ್ಲಾಡಳಿತ ಮತ್ತು ಜನನಾಯಕರು ಇರುವುದು ಜನರ ಅಭಿಪ್ರಾಯಕ್ಕೆ ಸ್ಪಂದಿಸ್ಲಿಕ್ಕೆ. ನಾಳೆ ಬಂದು ನನ್ನ ಮನೆ ನಾನ್ ಲೀಡರ್ ಆಗಿದ್ದಾಗ ನನ್ನ ಏರಿಯಾದಲ್ಲಿ ಬಂದು 500 ಜನ ನೀವು ಮಾಡ್ಲೇಬಾರ್ದು ಅಂತ ಹೇಳಿದ್ರೆ ಒಂದು ನಾಯಕನಿಗೆ ಮಾಡ್ಲಿವ ಅಂತ ಹೇಳುವಂತ ಪರಿಸ್ಥಿತಿ ಇರುವುದಿಲ್ಲ. ಅದಕ್ಕೋಸ್ಕರ ಜನರು ಅವರವರ ರೆಸ್ಪಾನ್ಸಿಬಿಲಿಟಿಯನ್ನು ಅರ್ಥ ಮಾಡಿಕೊಂಡು ನಾವು ಈ ಕೊರೋನಾ ಮುಕ್ತರಾಗಿ ಆದಷ್ಟು ಬೇಗ ಮುಂಚಿನಾಗಿ ಬದುಕಬೇಕು. ಅದಕ್ಕೋಸ್ಕರ ಈಗ ಇಡುವಂತ ಪ್ರಯತ್ನ ಮುಂದಿನ ನಮ್ಮ ಸಂಬಂಧಗಳಿಗೆ ಒಂದು ನಾಂದಿ ಆಗ್ಬೋದು. ಇಲ್ಲಾದ್ರೆ ಇಂತ ಒಂದು ಮನಸ್ತಾಪ ಬೆಳೆದ್ರೆ ಮುಂದಿನ ದಿನಗಳಲ್ಲಿ ಇದು ನಮ್ಮ ಸಂಬಂಧಗಳಿಗೆ ತುಂಬಾ ಎಫೆಕ್ಟ್ ಆಗ್ಬೋದು. ಹಾಗೆ ಮಾಡಬಾರ್ದು. ಇದು ನಮ್ಮ ನೆಕ್ಸ್ಟ್ ಜನರೇಷನ್ಗೆ ತುಂಬಾ ರಾಂಗ್ ಮೆಸೇಜ್ ಹೋಗ್ತದೆ. ಇದು ಆ ನಿಟ್ಟಿನಲ್ಲಿ ಚಿಂತಿಸಿ ನಮ್ಮ ನಾಯಕರಿಗೆ ನಮ್ಮ ಜಿಲ್ಲಾಡಳಿತಗಳಿಗೆ ಒಳ್ಳೆ ಕಾರ್ಯ ಮಾಡುವುದರಲ್ಲಿ ಸಹಕರಿಸಬೇಕು. ಮತ್ತೆ ನೀವು ಕೊರೋನಾ ಎನ್ನುವ ಒಂದು ಸಬ್ಜೆಕ್ಟ್ ಅನ್ನು ಇದೇ ರೀತಿಯಲ್ಲಿ ನಮ್ಗೆ ಹೊರದಬ್ಬಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಈ ರೀತಿ ನಾವು ತುಂಬಾ ಹೆದರಿ ತುಂಬಾ ಮನೆಯಲ್ಲೇ ಕೂತ್ಕೊಂಡು ಹೊರಗೆ ಹೋಗುದಿಲ್ಲ, ಒಬ್ನನ್ನು ಕಾಣುದಿಲ್ಲ ಅಂತ ಕುಳಿತುಕೊಂಡ್ರೆ ಜೀವನವೂ ಹಾಳಾಗಬಹುದು, ಪರಿಸ್ಥಿತಿ ಹಾಳಾಗಬಹುದು. ನಾವು ಒಂದು ದಿವಸ ಊಟಕ್ಕಿಲ್ಲದೆ ಸಾಯುವಂತ ಪರಿಸ್ಥಿತಿ ಬರ್ಬೋದು. ಯಾಕಂತ ಹೇಳಿದ್ರೆ ಎಷ್ಟು ಸಮಯ ಯಾರು ನಿಮ್ಗೆ ಫ್ರೀ ಆಗಿ ಕೊಡ್ತಾರೆ, ಅದು ಪರಿಸ್ಥಿತಿ ಆಗಿ ಯಾವಾಗ್ಲೂ ಕಂಟಿನ್ಯೂ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಅದನ್ನು ಜನರು ಈಗಲೇ ತಿಳ್ಕೊಂಡು ತಮ್ಮ ಕರ್ತವ್ಯಗಳನ್ನು ತಮ್ಮ ಹೆಲ್ತಿನ ಬಗ್ಗೆ ಕ್ಯಾರ್ ತೆಕ್ಕೊಂಡು ಒಂದು ಗ್ಯಾಪ್ ಮೇಂಟೈನ್ ಮಾಡಿ ಜನರ ಮಿಡ್ಲೆ ಪರಿಸ್ಥಿತಿಯನ್ನು ಪ್ರತಿಫಲಿಸಿ. ಯಾಕಂತ ಹೇಳಿದ್ರೆ ನಿನ್ನೆ ಆ ಒಂದು ಹೆಂಗಸ್ ಹೇಳಿದ ವಿಷಯ ಹೇಳುವಾಗ 7 ತಿಂಗಳ ಹೆಂಗಸ್ ಪ್ರೆಗ್ನೆಂಟ್ ಒಂದು ಲಗೇಜ್ ಎತ್ತಲಿಕ್ಕೆ ಒಂದು ಜನ ಇಲ್ಲ ಅಂತ ಹೇಳುವಾಗ ಅದು ತುಂಬಾ ಬೇಸರ. ಅಷ್ಟು ರಾಂಗ್ ರೂಮರ್ಸ್ ಹೇಗೆ ಸ್ಪ್ರೆಡ್ ಆಯ್ತು ಅಂತ ಗೊತ್ತಾಗುದಿಲ್ಲ. ಹಾಗೇನಿಲ್ಲ, ನಾವೀಗ 5 ದಿವಸಕ್ಕಿಂತ ಮುಂಚೆ ನಾನು ಕ್ವಾರಂಟೈನ್ ಜಾಗಕ್ಕೆ ಹೋಗಿ ಒಬ್ಬ ಕೊರೋನಾ ಪೇಷಂಟ್ ಗೆ ಅವನ ಮೊಬೈಲ್ ಕೊಟ್ಟು ಬಂದೆ. ಇಟ್ಸ್ ಮೈ ಗುಡ್ ಫ್ರೆಂಡ್. ನಾನು ಅವನಿಗೆ ಕೊರೋನಾ ಕೊಟ್ಟು ಬಂದೆ. ಅವರ ಕೊರೋನಾ ಪೇಷಂಟ್ ಇದು ಪಾಸಿಟಿವ್. ನಾವೇನೋ ಅವನ ಮೊಬೈಲ್ ಬೈ ಮಿಸ್ಟೇಕ್ ಬಿಟ್ಟು ಹೋಗಿದ್ದ, ನಾವು ಹೋಗಿ ಅವನಿಗೆ ಕೊಟ್ಟು ಬಂದ್ವಿ ಅಲ್ಲಿ. ಅಂತ ಪರಿಸ್ಥಿತಿಯಲ್ಲಿ ನಮ್ಮ ಊರಿನವರು ಅವ ಆಕ್ಚುಲಿ ಆ ಜನ ಮುಂಬೈ ಜನ, ನಾನು ಮಂಗಳೂರು ಜನ. ನಾವು ಆ ರೀತಿ ಬೆಳೆಯುವಾಗ ಊರಿನವರು ನಮ್ಮ ಜನರಿಗೆ ಸಹಕರಿಸಿದ್ರೆ ಹೇಗೆ ಅದೇ ಹುಡುಗರು ಅದೇ ಜನರು ದುಬೈಯಿಂದ ಕುವೈಟ್ ಇಂದ ಹೊರಗ್ ದೇಶದಿಂದ ಊರಿಗೆ ಎಲ್ಲಾ ವಿಷಯಕ್ಕೆ ಸಹಕರಿಸಿ, ಊರಿನಲ್ಲಿ ತೊಂದರೆ ಆದ್ರೆ ಮಂದಿರು ಮಸ್ಜಿದ್ ಚರ್ಚ್ ಎಲ್ಲಾ ವಿಷಯಕ್ಕೆ ಸಹಕರಿಸುವಂತ ಜನರಲ್ಲಿ ನಾವು ಈ ರೀತಿ ಭೇದ ಭಾವ ಮಾಡಿದ್ರೆ ತುಂಬಾ ರಾಂಗ್ ಮೆಸೇಜ್ ಹೋಗ್ತೀವಿ. ತುಂಬಾ ವಿಷಯ ಮೇನ್ ವಿಷಯ ಅಂತ ಹೇಳಿದ್ರೆ ಇದೆ, ಮಂಗಳೂರಿನ ಜನರು ಕೊರೋನಾ ಮುಕ್ತರಾಗ್ಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲರ ಜೊತೆಗೆ ಪ್ರೀತಿಯಾಗಿ ಪ್ರತಿಬಂಧಿಸಿ ಈ ತೊಂದರೆಯಿಂದ ನಾವೆಲ್ಲರೂ ಒಟ್ಟಾಗಿ ಹೊರಗೆ ಬರುವಂತ ನಂದೊಂದು ವಿನಂತಿ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಅಲ್ಲ, ತಾವು ಹೇಳುವಾಗ ಗೊತ್ತಾಯ್ತು ಸಮಸ್ಯೆ ಎಲ್ಲಿದೆ, ಎಲ್ಲಿ ನಾವು ಎಡವಿದ್ದೇವೆ ಅನ್ನುವಂಥದ್ದು. ಎಸ್, ಅವೇರ್ನೆಸ್ ಅನ್ನುವಂಥದ್ದು ಕೊಡೋದ್ರಲ್ಲಿ ನಾವು ನಿಜವಾಗ್ಲೂ ಕೂಡ ನಾವು ಎಡವಿದ್ದೇವೆ, ನೋ ಡೌಟ್ ಇನ್ ದಟ್. ಎಸ್ ಸರ್, ಬರ್ತೇನೆ. ಕೊನೆಯದಾಗಿ ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಇಲ್ಲೊಂದು ಸಣ್ಣ ವಿಷಯ, ಇಲ್ಲಿ ನಾವು ಇರುವಂತ ಪರಿಸ್ಥಿತಿ ಇಂಡಿಯನ್ ಕಮ್ಯುನಿಟಿ ಇರುವಂತ ಫುಲ್ ಜಾಗ ಇಲ್ಲಿ ಇಂಡಿಯನ್ ಕಮ್ಯುನಿಟಿ ಇಲ್ಲೊಂದು 10-20 ಸಾವಿರ ಜನ ಇರ್ಬೋದು. ಇಲ್ಲಿ 10-20 ಸಾವಿರದಲ್ಲಿ 2-2.5 ಸಾವಿರ ಕೇಸ್ ಉಂಟು ಇಲ್ಲಿ. ನಾವು ನಮ್ಮ ಬಿಲ್ಡಿಂಗ್ ಅಲ್ಲಿ ನಮ್ಮ ಬದಿಯ ಬಿಲ್ಡಿಂಗ್ ಎಲ್ಲ ಕೇಸ್ ಉಂಟು, ಕೊರೋನಾ ಪಾಸಿಟಿವ್ ಉಂಟು. ಯಾರು ಊರಿನಾಗೆ ಮಾಡುದಿಲ್ಲ. ಜನರು ಅವರನ್ನು ದೂರದಲ್ಲಿ ಮಾತನಾಡ್ತಾರೆ, ಅವರಿಗೆ ಏನಾದ್ರು ಬೇಕಾದ ವಸ್ತುವನ್ನು ತಂದು ಕೊಡ್ತಾರೆ, ಎಲ್ಲರೂ ಪ್ರೀತಿಯಲ್ಲಿ ಪ್ರವೇಶಿಸ್ತಾರೆ. ಅಂತ ಬೆಳವಣಿಗೆ ನಮ್ಮ ಊರಲ್ಲಿ ಆಗ್ಬೇಕು, ಇದು ತುಂಬಾ ಅಗತ್ಯ. ನಾನು ಇದು ನಂದು ಅಭ್ಯರ್ಥನೆ ನಮ್ಮ ಜನರ ಹತ್ರ. ಇದು ನಿಮ್ಮ ಮಾಧ್ಯಮದ ಪ್ರಕಾರ ಈ ಮೆಸೇಜ್ ಹೋಗ್ಬೇಕು ಊರಿನವರಿಗೆ. ನಾವು ಆದಷ್ಟು ಬೇಗ ನಮ್ಮ ಊರಿನವರು ಕೊರೋನಾ ಮುಕ್ತರಾದ ಮಂಗಳೂರನ್ನು ಸ್ಥಾಪಿಸಬೇಕಂತ ನಂದೊಂದು ವಿನಂತಿ. ರಾಜ್ ಭಂಡಾರಿ ಅವರೇ, ತಾವು ಇವತ್ತು ಹೇಳಿರುವಂತಹ ಪ್ರತಿಯೊಂದು ಮಾತುಗಳು ನನಗೆ, ಈ ಊರಿನವರಿಗೆ, ಪ್ರತಿಯೊಬ್ಬರಿಗೂ ಕೂಡ ನಾಟುವಂತಹ ಮಾತುಗಳು, ಎಲ್ಲರೂ ಕೂಡ ಅರ್ಥ ಆಗ್ತಾ ಇದೆ. ನಾವು ಯಾವ ರೀತಿ ಇದ್ದೇವೆ ಅಂಡ್ ತಾವುಗಳು ಯಾವ ರೀತಿ ಇದ್ದೀರಾ, ತಾವುಗಳು ಎಷ್ಟು ಕಷ್ಟ ಪಡ್ತಾ ಇದ್ದೀರಾ, ಎಷ್ಟು ಮಾನವೀಯತೆ ನೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಗೊತ್ತಾಗುತ್ತೆ ಸರ್, ಅರ್ಥ ಆಗುತ್ತೆ. ಇನ್ನಾದ್ರೂ ಕೂಡ ಅರ್ಥ ಆಗ್ಲಿ ನಮ್ಮ ಜನರಿಗೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮ
ಕಾರ್ಯಕ್ರಮ ನಾವು ಮಾಡ್ತಾ ಇರುವಂತದ್ದು. ಅಂಡ್ ಕೊನೆಯದಾಗಿ ಒಂದು ಕಾಲ್ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಹಾ, ಕೇಳ್ತಾ ಇದೆ, ಹೇಳಿ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಸುರತ್ಕಲ್ಲಿಂದ ಬಾಲಚಂದ್ರ ಇಲ್ಲಿ, ಟ್ಯಾಕ್ಸಿ ಅವರು. ಮಾತಾಡಿ ಬಾಲಚಂದ್ರ ಅವರೇ. ಏನು ಅಂತ ಹೇಳಿದ್ರೆ, ಈಗ ನಮ್ಗೆ ಒಂದು ಅನೌನ್ಸ್ ಮಾಡಿದ್ದಾರೆ ಗವರ್ಮೆಂಟ್ ಇಂದ ಒಂದು 5,000. ಓಕೆ, ಟ್ಯಾಕ್ಸಿ ಅವರಿಗೆ. ಹೌದು, ಅದು ಆನ್ಲೈನ್ ನಲ್ಲಿ ಅಂತ ಇದೆ. ಅದು ಯಾವುದೇ ಮೆಸೇಜ್ ಟ್ಯಾಕ್ಸಿ ಅವರಿಗೆ ಅನೌನ್ಸ್ ಮಾಡಿದಾರಲ್ವಾ, ತಮಗೆ ಕೊಟ್ಟಿದಾರಲ್ವಾ? ಇಲ್ಲ, ಅನೌನ್ಸ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಯಾವುದೇ ಆನ್ಲೈನ್ ನಲ್ಲಿ ಬಂದಿಲ್ಲ ಅನ್ನುವಂಥದ್ದಲ್ಲ. ಕೆಲವರಿಗೆ ಬಂದಿದೆ ಅನ್ನುವಂತಹ ಮಾಹಿತಿ ಕೂಡ ನಾವು ಸುದ್ದಿ ಕೂಡ ಬಿತ್ತರ ಮಾಡಿದ್ವಿ. ಅಂಡ್ ನೋಡುವ ಸರ್, ಇದರ ಬಗ್ಗೆ ಮಾತಾಡೋಣ ಸರ್. ಅಂದ್ರೆ ಎಸ್, ಟ್ಯಾಕ್ಸಿ ಅವರ ಬಗ್ಗೆ ಮುಖ್ಯಮಂತ್ರಿಗಳು ಧ್ವನಿ ಎತ್ತಿದ್ದಾರೆ, ಮಾತಾಡಿದ್ದಾರೆ, ಸಹಾಯ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಎಸ್ ಸರ್, ತುಂಬಾ ಒಂದು ಕಷ್ಟದಲ್ಲಿ ಇರೋದಂತೆ ಅವರೇ. ಓಕೆ, ಸರಿ ಸರ್, ಇದು ರೈಟ್ ಸರ್, ರೈಟ್ ಕಾರ್ಯಕ್ರಮ ಒಂದು ಹೆಲ್ಪ್ ಮಾಡಿ ಅಷ್ಟೇ. ಸರಿ ಸರ್, ತಮ್ಮ ನಂಬರ್ ತಗೊಳ್ತಾರೆ ನಮ್ಮ ಕಚೇರಿಯಲ್ಲಿ, ಆಮೇಲೆ ಕಾಂಟ್ಯಾಕ್ಟ್ ಮಾಡುವಂತಹ ಟ್ರೈ ಮಾಡ್ತೇವೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಟ್ಯಾಕ್ಸಿ ಅವರ ಬಗ್ಗೆ ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರ ವಿಶೇಷ ಗಮನವನ್ನು ತೆಗೆದುಕೊಂಡಿದೆ, ಅವರಿಗೆ ಸಹಾಯಧನವನ್ನು ನೀಡ್ತೇವೆ ಅನ್ನುವಂತಹ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದೇ ರೀತಿ ಕಾರ್ಯಕ್ರಮ ಸಮಯದ ಅಭಾವ ತುಂಬಾನೇ ಇದೆ ಸರ್. ಕೊನೆಯದಾಗಿ ಸರ್, ರಮೇಶ್ ಭಂಡಾರಿ ಅವರು ಕೊನೆಯದಾಗಿ ಈ ಸಂದರ್ಭ ತಮ್ಮ ಒಂದು ಮೆಸೇಜ್ ಜನರಿಗೆ, ನಮ್ಮ ಜಿಲ್ಲೆಯ ಜನರಿಗೆ, ಕರಾವಳಿಗರಿಗೆ, ತುಳುವರಿಗೆ ಕೊಡುವಂತದ್ದಿದ್ರೆ ಅಂದ್ರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್, ತಮಗೆ ಅಭಿನಂದನೆಗಳು. ಯಾಕಂದ್ರೆ ನಮ್ಮ ತುಳುನ ಸಂಸ್ಕೃತಿ ಅನ್ನುವಂಥದ್ದು ಏನಿದೆ, ಸಂಸ್ಕಾರ ಅನ್ನುವಂಥದ್ದು ಏನಿದೆ, ಜಾನಪದ ಕಲೆಗಳೇನಿದೆ, ಇದನ್ನು ದೂರದ ಕುವೈಟ್ ನಲ್ಲಿ ಹರಡಿಸುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ತಾವುಗಳು ಮಾಡ್ತಾ ಇದ್ರ ಒಂದು ಒಳ್ಳೆಯ ನಮ್ಮ ಸಂಸ್ಕಾರಗಳನ್ನು ಉಳಿಸಿ ಬೆಳೆಸುವಂತ ಕೆಲಸವನ್ನು ಮಾಡಿದ್ದೀರಾ. ಆದ್ರೆ ಇಂತಹ ಸಂದರ್ಭದಲ್ಲಿ ನಾವು ಕೂಡ ನಿಮ್ಮ ಜೊತೆ ಇರಬೇಕಾಗುತ್ತೆ. ಅಂಡ್ ತಾವು ಕೂಡ ಸಂಕಷ್ಟದಲ್ಲಿದ್ದೀರಾ. ತಮ್ಮ ಒಂದು ಮಾತುಗಳು ನಮ್ಮ ಜನತೆಗೆ ಬೇಕಾಗಿದೆ, ಅವರಿಗೆ ಅರ್ಥ ಆಗ್ಬೇಕಾಗಿದೆ. ಕೊನೆಯದಾಗಿ ಸರ್, ಈ ಸಂದರ್ಭ ತಾವು ಎಕ್ಸ್ಪೆಕ್ಟ್ ಮಾಡುವಂತದ್ದು ತುಳುನಾಡಿನ ಜನರಿಂದ ಅಂಡ್ ತಾವುಗಳು ಏನಾಗಬೇಕು ಅನ್ನುವಂಥದ್ದು ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಎಸ್ ಸರ್, ಯು ಕ್ಯಾನ್ ಸರ್. ಸರ್ವಧರ್ಮದ ಪ್ರತಿವಾದ ತುಳುಕೂಟ ಕುವೈಟ್ನ ಪರವಾಗಿ ನಾನು ತುಳುವಿನಲ್ಲಿ 2 ವಿಷಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರಿ ಸರ್, ಪಾತೆಲೆ ಸರ್. ಏನಂದ್ರೆ ಮುಖ್ಯವಾಗಿ ನಾವು ನಮ್ಮ ಕೋಸ್ಟಲ್ ಕರ್ನಾಟಕ ರೆಪ್ರೆಸೆಂಟ್ ಮಾಡುವ ಅಸೋಸಿಯೇಷನ್ ಅಧ್ಯಕ್ಷನಾಗಿ, ತುಳುವನಾಗಿ, ತುಳುವರಿಂದ ಏನಂತ ಹೇಳಿ ಉರ್ಕಾಲ್ ಉಡಲಿಂದ ನಾನು ಅವರ ಹತ್ರ ಪ್ರಾರ್ಥನೆ ಮಾಡೋದು ಏನಂದ್ರೆ, ದಯವಿಟ್ಟು ಹೊರದೇಶದವರು ಬಂದವರು ಪೇಷಂಟ್ಗಳು ಅಲ್ಲ, ಅವರು ನಿಮ್ಮವರೇ. ಏನೋ ಒಂದು 90% ಜನ ಒಳ್ಳೇದಿರ್ಬೋದು, ಒಂದು 10 ಜನರು ಏನು ಇದು ಮಾಡ್ತೀರಾ, ಅದು ಮೀಡಿಯಾದಲ್ಲಿ ಬಂದು ಒಂದು ಇಮೇಜ್ ಹಾಳಾಗತ್ತೆ. ಅಂತಕ್ಕೆ ಖಂಡಿತವಾಗಿಯೂ ಆಸ್ಪದ ಕೊಡಬೇಡಿ. ದೇವರ ದಯೆಯಿಂದ ನಿಮ್ಮ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಅದು ಸಾಕಷ್ಟು ಕೆಲಸಗಳನ್ನು ಮಾಡ್ತದೆ. ಆದ್ರೆ ನಿಮಗೆ ನಿಮ್ಮದೇ ಆದ ಒಂದು ರೋಲ್ ಇದೆ, ಆ ರೋಲ್ ಅನ್ನು ನೀವು ಖಂಡಿತ ನಿಭಾಯಿಸಬೇಕು. ಆಗ ಮಾತ್ರ ಕಂಪ್ಲೀಟ್ ಸಕ್ಸಸ್ ಸಿಗ್ಲಿಕ್ಕೆ ಇದರಲ್ಲಿ ಕಾರಣ. ಅಂಚೆ ಅದು ಪೂರಗಡ್ಡಲ ಏನು ತುಳುಕೂಟದ ಕುವೈಟ್ ಅಧ್ಯಕ್ಷ ನಟೋಮಿನದಾದ ಪಂಡ ದಯ ಮಲ್ತಿದ್ ನಿಖಲು ಪೂರಗಲ್ಲ ಒಂದು ಮೋಕೆ ತೋಜ್ಪಾಲೆ ನಿಖಲ ಮೋಕೆನೆ ಬೇರೆ ದೇಶಡು ಬೆಂದು ಬತ್ತಿನಗಲಿಗೆ ಬಳಲ್ದು ಬತ್ತಿನಗಲಿಗೆ ಒಂದು ಸಾಂತ್ವನದ ಲೆಕ್ಕ. ಅವು ಸಾಂತ್ವನ ಅಗಲ ಲೈಫ್ ಮುಟ್ಟತ್, ಲೈಫ್ ಪೂರಾ ಲೈಫ್ ಆಗಲಿ ನೆನಪು ದೇವಂಬೇರು ಪಂಪಿನ ಒಂದು ವಿಷಯವನ್ನು ಈ ಸಂದರ್ಭ ಪಂಡ್ರೆ ಇಚ್ಛೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ರಾಜ್ ಭಂಡಾರ್ಲು ಸರ್, ಅನಿವಾಸಿ ಭಾರತೀಯ ಪ್ರವಾಸಿ ಪರಿಷತ್ ಅಧ್ಯಕ್ಷರು ಸರ್, ಕೊನೆಯದಾಗಿ ತಮ್ಮ ಮಾತುಗಳು, ಜನತೆಗೆ ಹೇಳುವಂತಹ ಮಾತುಗಳು. ಎಸ್ ಸರ್. ಸರ್, ಪ್ರಪಂಚಕ್ಕೆ 5,000 ವರ್ಷದ ನಮ್ಮ ಇತಿಹಾಸ ಹೇಳ್ತದೆ ವಸುದೇವ ಕುಟುಂಬಕ್ಕಂತ ಎನ್ನುವ ಒಂದು ಸಿದ್ಧಾಂತವನ್ನು ನಾವು ಕಳಿಸಿದಂತ ನಮ್ಮ ದೇಶ ತುಳುನಾಡಾಗಿರ್ಲಿ ಭಾರತದಾದ್ಯಂತ ಆ ಒಂದು ಚಿಂತಾ ದೃಷ್ಟಿಯಿಂದ ನಾವು ಕೆಲಸ ಮಾಡಬೇಕು. ಭಾರತವನ್ನು ಕೊರೋನಾ ಫ್ರೀ ಆಗಿ ಮಾಡ್ಲಿಕ್ಕೆ ನಾವೆಲ್ಲರೂ ಸಹಕರಿಸಬೇಕು. ಅದರ ಜೊತೆ ವಿಶ್ವವ್ಯಾಪಿ ಮಾನವ ಕುಲ ಎಲ್ಲ ಕೊರೋನಾ ಮುಕ್ತರಾಗ್ಬೇಕು. ಅದಕ್ಕೆಲ್ಲರೂ ಆ ರೀತಿಯಲ್ಲಿ ಕೆಲಸ ಮುಂದುವರಿಸಬೇಕಂತ ನಾನು ಕೇಳ್ಕೊಳ್ಳುತ್ತಾ, ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೊರೋನಾ ಮುಕ್ತರಾದ ಪ್ರಪಂಚದವರಿಗೆ ಸಿಗೋಣ. ನಾವು ಕೊರೋನಾ ಇದ್ದವರು ನಮ್ಮ ಅಣ್ಣ ತಮ್ಮಂದ್ರೆ ಅವರ ಜೊತೆ ಪ್ರೀತಿಯಿಂದ ಬೆರೆಯೋಣ. ಅವರನ್ನೊಂದು ಸಪರೇಟ್ ಆಗಿ ಮಾಡಿಬಿಡುದು ಬೇಡ. ಯಾಕಂದ್ರೆ ಅವ್ರು ನಮ್ಮ ಮಿಡ್ಲಲ್ಲಿಂದ ಬಂದವರೇ, ನಾಳೆ ನನಗೂ ಕೊರೋನಾ ಬರ್ಬೋದು, ಬೇರೆ ಅವರಿಗೂ ಬರ್ಬೋದು, ಅದಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಜೊತೆಯಲ್ಲಿರುವ ಎಲ್ಲರ ಜೊತೆ ಯಾರಿಗೂ ಕೊರೋನಾ ಬಂದಿದ್ರೆ ಅವರ ಜೊತೆ ಒಂದು ಗ್ಯಾಪ್ ಮೇಂಟೈನ್ ಮಾಡಿ ಅವರನ್ನು ಪ್ರೀತಿಸೋಣ. ನಾವು ಅವರಿಗೆ ಮನಸ್ಸಲ್ಲಿ ದ್ವೇಷ ಕಟ್ಟಿ ಅವರನ್ನು ನೋಡೋದು ತಪ್ಪು. ಯಾಕಂತ ಹೇಳಿದ್ರೆ ಅವರು ಬೇಕಂತ ಕೊರೋನಾ ಪೇಷಂಟ್ ಆದದ್ದಲ್ಲ, ಪರಿಸ್ಥಿತಿಯಲ್ಲಿ ಬಂದದ್ದು, ಕೆಲಸ ಮಾಡುವಾಗ ಬೇರೆಯವರಿಗೆ ಸಿಗುವಾಗ ಅಂತ ಪರಿಸ್ಥಿತಿಯಲ್ಲಿ ಬಂದದ್ದು. ನಾವು ಅವರನ್ನು ವ್ಯಕ್ತಿಗತವಾಗಿ ಅವರೊಂದು ವ್ಯಕ್ತಿಯನ್ನೇ ಒಂದು ಸಣ್ಣ ಮಟ್ಟಿಗೆ ನೋಡುವಂತ ಒಂದು ಮನೋಭಾವನೆ ಬೆಳೆಸೋದು ಬೇಡ.
ಆದಷ್ಟು ಬೇಗ ಮಂಗಳೂರು, ತುಳುನಾಡು, ಕರ್ನಾಟಕ, ಭಾರತ ಅದು ವಿಶ್ವವ್ಯಾಪಿ ಕೊರೋನಾ ಮುಕ್ತರಾಗಿ ನಾವು ಒಳ್ಳೆ ಬಾಳುವನ್ನು ನಾವು ಪ್ರಾರ್ಥಿಸ್ತೇವೆ. ಭಾರತೀಯ ಪ್ರವಾಸಿ ಪರಿಷತ್ ಮಂಗಳೂರಿನ ಎಲ್ಲಾ ಜನರಿಗೆ ನಾನು ವಿವರಿಸಿ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ನಿಮ್ಮವರ ಕಡೆ ಗಮನ ಕೊಡಿ, ನಿಮ್ಮ ಊರಿನವರ ಬಗ್ಗೆ ಗಮನ ಕೊಡಿ, ನಿಮ್ಮ ದೇಶದ ಬಗ್ಗೆ ಗಮನ ಕೊಡಿ. ಆದಷ್ಟು ಬೇಗ ನಾವು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ದೇವರ ಹತ್ರ ಪ್ರಾರ್ಥಿಸೋಣ. ಓಕೆ, ಒನ್ಸ್ ಅಗೇನ್ ಬೋತ್ ಆಫ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ತಾವುಗಳು ಪ್ರತಿ ಬಾರಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ತುಳುನಾಡು ಅಥವಾ ನಮ್ಮ ಕರ್ನಾಟಕ ಅಂತ ಬಂದಾಗ ತಾವುಗಳು ನಿಜವಾಗ್ಲೂ ಕೂಡ ಸಹಾಯ ಮಾಡಿದಿರಾ. ನಿನ್ನೆ ಒಂದು ಆಡಿಯೋ ಕೂಡ ವೈರಲ್ ಆಗಿರುತ್ತೋ, ಅದರಲ್ಲೂ ಕೂಡ ಅವರು ಬೇಸರದ ಮಾತುಗಳನ್ನ ಆಡಿದ್ರು. ನಾವು ಸರಿಯಾಗಿದ್ದಾಗ, ನಾವು ಆರ್ಥಿಕವಾಗಿ ಸಮೃದ್ಧರಾಗಿದ್ದಾಗ ನಾವು ಸಹಾಯ ಮಾಡಿದ್ವಿ. ಮಂದಿರ, ಮಸೀದಿ, ಚರ್ಚ್ ಅನ್ನುವಂಥದ್ದು ನೋಡದೆ ನಾವು ಸಹಾಯ ಮಾಡಿದ್ವಿ. ಅದೇ ನಾವು ಸಂಕಷ್ಟದಲ್ಲಿದ್ದೇವೆ ಅಂತ ಬಂದಾಗ ಯಾಕೆ ನಮ್ಮ ತಾಯ್ನಾಡಿನ ಜನರು ಈ ರೀತಿ ವರ್ತಿಸ್ತಾ ಇದ್ದಾರೆ ಅನ್ನುವಂತಹ ಬೇಸರದ ರೀತಿಯಲ್ಲಿ ಅವರು ಒಂದು ಆಡಿಯೋ ನೋಟ್ ಮಾಡಿದ್ರು. ಸೊ ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ಇಬ್ರು ಗಣ್ಯ ವ್ಯಕ್ತಿಗಳು ಕುವೈಟ್ ನಲ್ಲಿದ್ದಾರೆ. ತುಳುಕೂಟ ಕುವೈಟ್ ಅಧ್ಯಕ್ಷರು ಒಂದ್ ಕಡೆ, ಇನ್ನೊಂದ್ ಕಡೆ ಅನಿವಾಸಿ ಭಾರತೀಯ ಪ್ರವಾಸಿ ಪರಿಷತ್ನ ಅಧ್ಯಕ್ಷರು, ಇಬ್ರು ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಅಂತ ಬಂದಾಗ ಅಂದ್ರೆ ಕುವೈಟ್ ನಲ್ಲಿ ಏನಾಗ್ತಾ ಇದೆ, ಗಲ್ಫ್ ರಾಷ್ಟ್ರದಲ್ಲಿ ಯಾವ ರೀತಿ ಸಮಸ್ಯೆಯಲ್ಲಿದೆ ಅನ್ನುವಂಥದ್ದು ನಮ್ಮವರಿಗೆ ಗೊತ್ತಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ. ಯಾಕಂದ್ರೆ ಅವರು ಸ್ಕೈಪ್ ಮುಖಾಂತರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಂತ ಬಂದಾಗ ಗೊತ್ತಾಗುತ್ತೆ ಏನ್ ಸಮಸ್ಯೆ ಇದೆ, ಏನಾಗ್ತಾ ಇದೆ ಅನ್ನುವಂಥದ್ದು. ಇಲ್ಲಿ ನಿಜವಾಗ್ಲೂ ಕೂಡ ನಾವು ಕರ್ನಾಟಕದಲ್ಲಿ ಸುರಕ್ಷಿತವಾಗಿದ್ದೇವೆ ಅನ್ನುವಂಥದ್ದು ಹೇಳ್ಬೋದು. ಯಾಕಂದ್ರೆ ಕುವೈಟ್ ನಲ್ಲಿ ದಿನಕ್ಕೆ ಸರಿಸುಮಾರು 1,000 ಕೇಸ್ಗಳು ಆಗ್ತಾ ಇದೆ. ಅಲ್ಲಿ ಕಮ್ಯುನಿಟಿ ಸ್ಪ್ರೆಡ್ ಆಗ್ತಾ ಇದೆ, ಕರ್ಫ್ಯೂ ಇದೆ ಅಂತ ಬಂದಾಗ ತುಂಬಾ ದೊಡ್ಡ ಮಟ್ಟದಲ್ಲಿ ಸಂಕಷ್ಟದಲ್ಲಿದ್ದಾರೆ. ಈ ಸಂದರ್ಭ ಸಂಕಷ್ಟದಲ್ಲಿರುವಂತವರು ತಾಯ್ನಾಡಿಗೆ ಬರಬೇಕು, ತಾಯಿ ಜೊತೆ ಇರಬೇಕು ಅನ್ನುವಂತಹ ಆಸೆ, ಇಂಗಿತ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭ ನಿಜವಾಗ್ಲೂ ಕೂಡ ನಾವು ಮಾನವೀಯತೆ, ಮನುಷ್ಯತ್ವ ಅನ್ನುವಂತಹ ರೀತಿಯಲ್ಲಿ ನಾವು ವರ್ತಿಸಬೇಕಾಗುತ್ತೆ. ಇದನ್ನೆಲ್ಲ ಮರೆತರೆ ನಿಜವಾಗ್ಲೂ ಕೂಡ ಅರ್ಥ ಇರಲ್ಲ. ನಿಜವಾಗ್ಲೂ ಕೂಡ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ರಮೇಶ್ ಭಂಡಾರಿ ಅವರು ತುಳುಕೂಟ ಕುವೈಟ್ ಅಧ್ಯಕ್ಷರು ಅಂಡ್ ರಾಜ್ ಭಂಡಾರಿ ಅವರು ಅನಿವಾಸಿ ಭಾರತೀಯ ಪ್ರವಾಸಿ ಪರಿಷತ್ ಅಧ್ಯಕ್ಷರು. ಯಾವತ್ತು ಸರ್ ಬೋತ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನಮ್ಮ ಕುಡ್ಲ ವಾಹಿನಿ ಯಾವತ್ತು ಕೂಡ ಇದ್ದೇ ಇರುತ್ತೆ ಅಂಡ್ ಅಪ್ಡೇಟ್ ಮಾಡ್ತಾ ಹೋಗೋಣ. ಊರಿನಲ್ಲಿರುವಂತಹ ಕಷ್ಟದಲ್ಲಿರುವವರು ಊರಿಗೆ ಬರಬೇಕು ಅಂಡ್ ನಾವೆಲ್ಲರೂ ಕೂಡ ಒಟ್ಟಾಗಿ ಕೊರೋನಾ ಅನ್ನುವಂತಹ ಮಹಾಮಾರಿಯ ವಿರುದ್ಧ ಹೋರಾಟ ಮಾಡೋಣ ಸರ್. ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ರೈಟ್, ಕನ್ನಡಿಗರ ಪರವಾಗಿ ಧನ್ಯವಾದಗಳು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಅನೇಕ ಕರೆಗಳು. Thank you so much for wonderful support to Indian community. Thank you so much. We would like to say thanks to Namma Kudla and Nitin, your all team, to be wonderful effort to bring the truth about our own people, and all the Kannadigas and all the Indians would like to thanks to you. And God bless you, man. Right, sir. Thank you so much. ಅನೇಕ ಕರೆಗಳು ಬರ್ತಾ ಇದೆ, ಇಂಟರ್ನೆಟ್ ಕಾಲ್ಸ್ ಬರ್ತಾ ಇದೆ, ಸಾಮಾಜಿಕ ಜಾಲತಾಣದಲ್ಲಿ ಮೆಸೇಜ್ ಬರ್ತಾ ಇದೆ. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಇಬ್ರು ವ್ಯಕ್ತಿಗಳ ಒಪಿನಿಯನ್ ತೆಗೆದುಕೊಳ್ಳುವಂತದ್ದು ಪ್ರಮುಖವಾಗಿತ್ತು. ಯಾಕಂದ್ರೆ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಕ್ಲಿಯರ್ ಕಟ್ ಆಗಿರುವಂತಹ ಪಿಕ್ಚರ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅನೇಕ ಕರೆಗಳನ್ನು ಸ್ವೀಕಾರ ಮಾಡುವ ಬದಲಾಗಿ ಇಬ್ರು ಗಣ್ಯ ವ್ಯಕ್ತಿಗಳ ಒಪಿನಿಯನ್ ಗಳನ್ನು, ಅಲ್ಲಿ ಆಗ್ತಾ ಇರುವಂತಹ ಪ್ರಸಕ್ತ ವಿದ್ಯಮಾನಗಳನ್ನು ನಾವು ಸ್ವೀಕಾರ ಮಾಡಿದ್ವಿ. ಅಂಡ್ ಇಫ್ ಪಾಸಿಬಲ್ ಮುಂದಿನ ಸಂಚಿಕೆಯಲ್ಲಿ ಇವರಿಬ್ರು ಸಿಗುವ ಹಾಗೆ, ಬರುವ ಹಾಗೆ, ಅದೇ ರೀತಿ ಅಲ್ಲಿರುವಂತಹ ಸಮಸ್ಯೆಗಳು ಏನು ಅಂತ ಹೇಳಿ ನೇರವಾಗಿ ಫೋನ್ ಕಾಲ್ ತಗೊಳ್ಳುವಂತಹ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತಹ ಇಂಗಿತ ಇದೆ. ಎಸ್, ಇದು ಈ ಹೊತ್ತಿನ ವಿಶೇಷ. ಥ್ಯಾಂಕ್ ಯು ಒನ್ಸ್ ಅಗೇನ್ ಅಂತ ಹೇಳ್ತಾ, ಇದು ಈ ಹೊತ್ತಿನ ವಿಶೇಷ. ಸಂಕಷ್ಟದಲ್ಲಿದ್ದಾರೆ ನಮ್ಮವರು, ನಾವೆಲ್ಲರೂ ಕೂಡ ಜೊತೆ ಆಗ್ಬೇಕು. ಅವರ ಸಂಕಷ್ಟದಲ್ಲಿ ನಾವು ಅವರ ಜೊತೆ ಹೋರಾಟ ಮಾಡಬೇಕು, ಅವರ ಜೊತೆ ಇರಬೇಕು ನಾವು ಅಂತ ಹೇಳ್ತಾ, ನಮ್ಮವರೇ ಸಂಕಷ್ಟದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ನಾವು ಕೂಡ ಕಷ್ಟದಲ್ಲಿದ್ದೇವೆ. ಆದ್ರೆ ಮಾನವೀಯತೆ, ಮನುಷ್ಯತ್ವದಿಂದ ನಾವು ಕೊರೋನಾ ಅನ್ನುವಂತಹ ಮಹಾಮಾರಿಯನ್ನು ಓಡಿಸಬಹುದು ಅನ್ನುವಂಥದ್ದು ಸ್ವಲ್ಪ ಯೋಚನೆ ಮಾಡ್ಕೊಳ್ಬೇಕು ಈ ಸಂದರ್ಭದಲ್ಲಿ ಪ್ರಾಕ್ಟಿಕಲ್ ಆಗಿ. ಅಂದ್ರೆ ಎಲ್ಲರೂ ಕೂಡ ಕುವೈಟ್ ಅನ್ನುವಂತಹ ಚಿಕ್ಕ ರಾಷ್ಟ್ರದಲ್ಲಿ, ಕುವೈಟ್ ಅನ್ನುವಂತಹ ಒಂದು ಸಣ್ಣ ಸ್ಥಳ ಪ್ರದೇಶ ಏನಿದೆ, ಅಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಅಲ್ಲಿ ಕೊರೋನಾ ಬಂದವರು ಕೂಡ ಇದ್ದಾರೆ, ಪಾಸಿಟಿವ್ ಬಂದವರು ಇದ್ದಾರೆ, ಅದರ ಜೊತೆ ಸರಿಸುಮಾರಾಗಿರುವಂತಹ ನಾರ್ಮಲ್ ಆಗಿರುವಂತರು ಕೂಡ ಬದುಕ್ತಾ ಇದ್ದಾರೆ. ಆದ್ರೆ ಅವರೆಲ್ಲರೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಬದುಕ್ತಾ ಇದ್ದಾರೆ. ಆದ್ರೆ ನಮ್ಗೆ ಕೇವಲ ಕ್ವಾರಂಟೈನ್ಗೆ ಬರ್ತಾರಂತ ಬಂದಾಗ ನಾವು ಅವರನ್ನು ಹೊರದು ಓಡಿಸುವಂತಹ ಕೆಲಸ ಮಾಡ್ತಾ ಇದ್ದೇವೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ನಮ್ಮ ಮನಸ್ಥಿತಿಯ ಬಗ್ಗೆ ಪ್ರಶ್ನೆ ಮಾಡಬೇಕಾಗುತ್ತೆ. ಇನ್ನೊಂದ್ ಕಡೆ ಕೊರೋನಾ ಅನ್ನುವಂತಹ ಮಹಾಮಾರಿ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿಲ್ಲ, ಇಡೀ ವಿಶ್ವಕ್ಕೆ ಬಂದಿದೆ ಅನ್ನುವಂಥ ನಾವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ, ಹೋರಾಟ ಮಾಡಬೇಕಾಗುತ್ತೆ. ನಾವುಗಳು ಜೀವ ಅನ್ನುವಂಥದ್ದು ಮುಖ್ಯ, ಜೀವನ ಅನ್ನುವಂಥದ್ದು ಇದ್ದೇ ಇದೆ. ಕೊರೋನಾ ನಂತರ ಕೂಡ ನಾವು ಬದುಕಬೇಕಾಗಿದೆ. ಮಾನವೀಯತೆ, ಮನುಷ್ಯತ್ವ ಇದ್ರೆ ಮಾತ್ರ ಇದು ಸಾಧ್ಯ ಅಂತ ಹೇಳ್ತಾ, ಇದು ನಮ್ಮ ದೂರದ ರಾಷ್ಟ್ರದಲ್ಲಿರುವವರು, ನಮ್ಮವರೇ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಎದುರಿಸ್ತಾ ಇರುವಂತಹ ಸಮಸ್ಯೆಗಳು. ಇನ್ನಾದ್ರೂ ಕೂಡ ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ, ಇತರರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗುತ್ತೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7. ರಾಜಕೀಯ ಬೆಳವಣಿಗೆ ಎಲ್ಲವನ್ನೂ ಕೂಡ ರಾಷ್ಟ್ರಕ್ಕೆ ಮೋದಿ ಅಗತ್ಯ ಇದೆ.